ಸೌತ್ ಕೆನರಾ ಫೋಟೋಗ್ರಾಫರ್ಸ್ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತದ ದಶಮಾನೋತ್ಸವ ಸಂಭ್ರಮದ ಅಂಗವಾದ ಕುಟುಂಬ ಸಮ್ಮಿಲನ ಬೊಕ್ಕ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಸುಲ್ತಾನ್ ಬತ್ತೇರಿದ ಬೋಳೂರು ಬೇಟ್ ಶನಿವಾರ ನಡೆದ. ಈ ಸಂತೋಷದ ಒಂದು ಸವಿಯನ್ನ ನಾವೆಲ್ಲ ಒಟ್ಟಾಗಿ ಸೇರಿಕೊಂಡು ನಾವೆಲ್ಲ ಒಟ್ಟಾಗಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ನಾವು ನಮ್ಮ ಸಂಸ್ಥೆಯನ್ನು ಇನ್ನಷ್ಟು ಈ ಸಾರ್ವಜನಿಕವಾಗಿ ನಮ್ಮ ಸದಸ್ಯರಿಗಾಗಿ ಮತ್ತು ನಮ್ಮ ಡೆಪಾಸಿಟ್ ಹೋಲ್ಡರ್ಸ್ ಎಲ್ಲ ಒಂದು ನಂಬಿಕೆ ಬರುವಂತ ಒಂದು ಕಾರ್ಯಕ್ರಮವನ್ನು ಈ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಾನು ಈ ಒಂದು ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳಿಕೊಳ್ತೇನೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯಿಂದ, ನಮ್ಮ ಸೌತ್ ಕೆನರಾ ಕೋಆಪರೇಟಿವ್ ಸೊಸೈಟಿ ಸಂಸ್ಥೆಯಿಂದ ನಯಾ ಪೈಸಾ ತೆಗೆಯದೆ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅಂತ ನಿಮ್ಮೆಲ್ಲರಿಗೂ ಮುಂದೆ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಯಾರೂ ಕೂಡ ಕೆಲವು ಸಲ ಅನ್ಯತಾ ಭಾವಿಸುವವರು ಇರ್ತೀರಿ, ಬ್ಯಾಂಕಿನ ಹಣವನ್ನು ಬೇಕಾಬಿಟ್ಟಿ ಖರ್ಚು ಮಾಡ್ತಾ ಇದ್ದಾರೆ ಅನ್ನುವಂಥ ಭಾವನೆ ನಮ್ಮ ಡೆಪಾಸಿಟ್ ಹೋಲ್ಡರ್ಸ್ಗೆ ಬರಬಾರ್ದು. ಇವತ್ತು ಏನಾದರೂ ಆ ಸಂಸ್ಥೆ ಉತ್ತಮವಾಗಿ ನಡೀಬೇಕಿದ್ರೆ ನಿಮ್ಮ ಸಹಕಾರದಿಂದ, ನಿಮ್ಮ ವಿಶ್ವಾಸದಿಂದ, ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಈ ಮಟ್ಟಕ್ಕೆ ಬೆಳೆದಿದೆ ಅನ್ನೋಂಥ ಈ ವರ್ಷ 12% ಡಿವಿಡೆಂಟ್ ಕೊಡುವುದರ ಮೂಲಕ ನಾವು ಈ ಸಂಸ್ಥೆಯ ಏಳಿಗೆಯನ್ನು ತೋರಿಸಿಕೊಟ್ಟಿದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಈ ಒಂದು ಖುಷಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಕೂಡ ಇಂಥ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮದ ಮೂಲಕ ನಮಗೆ ಇನ್ನಷ್ಟು ನೀವು ಶಕ್ತಿಯನ್ನು, ನಮ್ಮ ಸಂಸ್ಥೆಗೆ ಶಕ್ತಿಯನ್ನು ತುಂಬಬೇಕು. ಅದರ ಮುಖಾಂತರ ಈ ಒಂದು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು 2 ಸಂಸ್ಥೆ ಇದ್ರೆ, ಒಂದು ಇಲ್ಲಿ ನಮ್ಮದು SCDCC ಬ್ಯಾಂಕ್ ಮಾತ್ರ, ಮತ್ತೆ ನಮ್ಮದೇ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ. 2 ಸೊಸೈಟಿಯಲ್ಲಿ ನಾವು ಇವತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸಲೇಬೇಕಾಗ್ತದೆ. ಆದ್ದರಿಂದ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಒಂದು ಅಂಶ ಅಂತ ಹೇಳಿದರೆ ನಮ್ಮ ಈಗ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಅಭಿನಂದನಾ ಕಾರ್ಯಕ್ರಮ. ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೂಡ ನಮ್ಮ ಸನ್ಮಾನ್ಯ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ಅವರು ಮಾಡಲಿಕ್ಕಿದ್ದಾರೆ. ಹಾಗೆಯೇ ಅವರಿಗೆ ನಮ್ಮ ಒಂದು ಅಭಿಮಾನದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ಡಾಕ್ಟರ್ ರಾಜೇಂದ್ರ ಕುಮಾರ್ ಅನ್ನುವಂಥ ಒಂದು ಹೆಸರು ತಮಗೆಲ್ಲ ಗೊತ್ತಿರ್ಬೋದು. ಈ 2 ಜಿಲ್ಲೆಯಲ್ಲಿ ಯಾವ ಮನೆಯಲ್ಲಿ ಕೂಡ ಅವರ ಹೆಸರು ಇಲ್ಲದ ಒಂದು ಮನೆ ಇರಲಿಕ್ಕಿಲ್ಲ. ಅವರಂಥ ಒಬ್ಬ ವ್ಯಕ್ತಿ ನಮ್ಮ 2 ಜಿಲ್ಲೆಯಲ್ಲಿ ಈ ಸಹಕಾರ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಅಥವಾ ಒಬ್ಬ ನಮ್ಮನ್ನೆಲ್ಲ ಯುವಕರನ್ನು ಬೆಳೆಸುವಂಥ ಒಂದು ವೃತ್ತಿಯನ್ನು ಅವರು ಮಾಡಿ ತೋರಿಸಿದ್ದಾರೆ. ಎಷ್ಟೋ ಯುವಕರು ಇವತ್ತು ಅವರಿಂದಾಗಿ ಒಳ್ಳೆಯದಾದದ್ದನ್ನು ನಾವು ನೋಡಿದ್ದೇವೆ. ಅದಕ್ಕೆ ಒಂದು ಕಾರಣ, ನಾನು ಒಂದು 25 ವರ್ಷ ಮುಂಚೆ ನಾನೊಂದು ಉಡುಪಿಯಲ್ಲಿ ಒಂದು ಸ್ಟುಡಿಯೋವನ್ನು ಮಾಡಿದೆ. ಸ್ಟುಡಿಯೋ ಮಾಡುವಾಗ ನನಗೆ ಎಲ್ಲಿ ಬ್ಯಾಂಕಲ್ಲಿ ಸಹ ಲೋನ್ ಸಿಗ್ತಾ ಇರಲಿಲ್ಲ, ಯಾರೂ ಲೋನ್ ಕೊಡಲಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ನಮ್ಮ ಆತ್ಮೀಯರಾದಂಥ KP ಆಚಾರ್ಯರು ಅಂದರೆ ಇವರಿಗೆ ಭಾರಿ ಆತ್ಮೀಯರು, ಅವರ ಮುಖಾಂತರ ಇವರ ಹತ್ರ ಹೋಗಿ ನನ್ನ ಒಂದು ಮನವಿಯನ್ನು ಮಾಡಿದಾಗ ನನಗೆ 15 ದಿವಸದಲ್ಲಿ ನನಗೆ ಆಗ 7 ಲಕ್ಷ ರೂಪಾಯಿ ಸಾಲವನ್ನು ತೆಗೆಸಿಕೊಟ್ಟವರು ಇದೇ ರಾಜೇಂದ್ರ ಕುಮಾರ್ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ನನ್ನಂಥ 100 ವ್ಯಕ್ತಿಗಳನ್ನು ಬೆಳೆಸಿದಂಥ ಕೀರ್ತಿ ಅವರಿಗಿದೆ ಅಂತ ಹೇಳ್ತಾ, ಅವರನ್ನು ಭಾಳ ಮೊನ್ನೆ ಹೋದಾಗ ಕೂಡ ನಮಗೆ ಅವರು ಎಷ್ಟೇ ಬಿಸಿ ಇದ್ದರೂ ಕೂಡ ನಮಗೊಂದು ಸಮಯ ಕೊಟ್ಟು ನಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸಿ ಇವತ್ತಿನ ಕಾರ್ಯಕ್ಕೆ ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ, ನಮ್ಮ ಸಂಸ್ಥೆ ಪರವಾಗಿ ಪ್ರೀತಿಪೂರ್ವಕ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಮಂಗಳೂರು ಕ್ಷೇತ್ರದ ಶಾಸಕರಾಗಿರುವಂಥ ನಮ್ಮ ವೇದವ್ಯಾಸ ಕಾಮತ್ರವರನ್ನು ನಮ್ಮ ಮಂಗಳೂರು ವಲಯದ ಒಂದು ಛಾಯಾಗ್ರಾಹಕರ ಸದಸ್ಯರಾಗಿಯೇ ಇದ್ದವರು. ಅಂದರೆ ಅವರು ಹೇಳ್ತಾರೆ, ನಾನು ಛಾಯಾಗ್ರಾಹಕ ಅಂತ. ಅವರು ಎಲ್ಲಿ ಭಾಷಣಕ್ಕೆ ಹೋದರೂ ಕೂಡ ನಮ್ಮ ಛಾಯಾಗ್ರಾಹಕರ ಒಂದೇ ಒಂದು ಕಾರ್ಯಕ್ರಮ ಅವರು ತಪ್ಪಿಸುವುದಿಲ್ಲ. ಯಾಕಂತ ಹೇಳಿದರೆ ಇಡೀ ಛಾಯಾಗ್ರಾಹಕರು ಅವರಿಗೆ ಭಾಳಷ್ಟು ಆತ್ಮೀಯರು. ಈಗ ಅಲ್ಲಿ ಒಳಗೆ ಬರುವಾಗ 4 ಜನ ಅವರೊಟ್ಟಿಗೆ ಯಾರು ಕ್ಲಾಸ್ಮೇಟ್ಸ್ ಅಂತೆ, ಅವರದ್ದೊಂದು ಬೇರೆಯೇ ಫೋಟೋ ತೆಗೆದುಕೊಂಡು ಬಂದರು. ಅಂಥ ಒಬ್ಬ ಸಾಮಾನ್ಯ, ಸರಳ ಮತ್ತು ಕ್ರಿಯಾಶೀಲ ಒಬ್ಬ MLA ಅಂತ ಹೇಳಿದರೆ ನಮಗೆ ಸಂತೋಷ ಆಗ್ತಾಯಿದೆ. ಅವರನ್ನು ಭಾಳ ಮೊನ್ನೆ
ಪಿಲಿನಲಿಕೆ ಕಾರ್ಯಕ್ರಮ ಇತ್ತು, ಅವರೇ ಆಯೋಜನೆ ಮಾಡಿದ್ದು. ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ಅದು, ಇಲ್ಲಿ ಎಲ್ಲಿ ಕೂಡ ನಡೀಲಿಕ್ಕಿಲ್ಲ ಅಂಥ ಒಂದು ಅದ್ಭುತವನ್ನು ಕಾರ್ಯಕ್ರಮವನ್ನು ಮಾಡಿ ತೋರಿಸಿದಂಥ ವೇದವ್ಯಾಸ ಕಾಮತ್ರವರು ಆ ಸಭೆಯಲ್ಲಿ ಕೆಳಗೆ ಬಂದು ನಮ್ಮ ಹತ್ರ ಇನ್ವಿಟೇಷನ್ ತೆಗೆದುಕೊಂಡು ಅವರ ಔದಾರ್ಯತೆಯನ್ನು ನಮಗೆ ತೋರಿಸಿದ್ದಾರೆ. ಅವರಿಗೆಲ್ಲರಿಗೆ ನಾನು ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದೆ. ಇನ್ನೋರ್ವ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ, ಇವರದ್ದು ನಂದು ಸಂಬಂಧ ಅಣ್ಣ ತಮ್ಮಂದಿರ ಸಂಬಂಧ. ನಾನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಯುವ ಜನತಾದಳ ಅಧ್ಯಕ್ಷ ಉಡುಪಿಯಲ್ಲಿದ್ದೆ, ಇವರು ಯುವ ಜನತಾದಳದ ಮಂಗಳೂರಲ್ಲಿದ್ದರು. ಆಗ ನಾವು ಭಾಳ ಆತ್ಮೀಯತೆಯಿಂದ ನಾವೆಲ್ಲರೂ ಬೆಂಗಳೂರಿಗೆಲ್ಲ ಹೋಗುವಾಗ ಒಟ್ಟಿಗೆ ಹೋಗೋದು, ಅಲ್ಲೆಲ್ಲ ನಾವು ಒಟ್ಟಾಗಿ ಮೀಟಿಂಗಲ್ಲಿ ಭಾಗವಹಿಸಿದಂಥ ಕ್ಷಣಗಳು ಇದ್ದವು. ಇವತ್ತು ಅವರ ಅದೃಷ್ಟ ಬಹಳ ಚೆನ್ನಾಗಿದೆ. ಮತ್ತು ಅವರ ಒಂದು ಸಲ ವಿನ್ ಆದ ನಂತರ ಇನ್ನೊಂದು ಸಲ ವಿನ್ ಆಗಲಿಕ್ಕೆ ಅವರಿಗೆ ಭಾಳ ಈಸಿ. ಯಾಕಂತ ಹೇಳಿದರೆ ಅಂಥ ಕಾರ್ಯಕ್ರಮಗಳನ್ನು ಕೊಡೋದ್ರ ಮೂಲಕ ಇಡೀ ಸುರತ್ಕಲ್ ಕ್ಷೇತ್ರದ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸೋದ್ರ ಮೂಲಕ ಅವರು ಇನ್ನೊಮ್ಮೆ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಅವರು ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಇನ್ನು ಡಾಕ್ಟರ್ ಭರತ್ ಶೆಟ್ಟಿ ಅವರಿಗೆ ಅಲ್ಲಿ ನಿರಂತರವಾಗಿ ಶಾಸಕರಾಗುವಂಥ ಹಾಗೂ ಮಂತ್ರಿ ಆಗುವಂಥ ಒಂದು ಯೋಗ ಕೂಡ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕಂತ ಹೇಳಿದರೆ ಭರತ್ ಶೆಟ್ಟರು ನಾನು ಅವರ ಆಫೀಸಿಗೆ ಒಂದು 3-4 ಸಲ ಹೋದೆ. ನನ್ನ ಆತ್ಮೀಯರೊಬ್ಬರು MLA ಆಗಿದ್ದಾರೆ, ನೋಡಬೇಕು ಅಂತ. ಅವರು ಸಿಕ್ಕಲಿಲ್ಲ ಅಂತ ಹೇಳಿದರೆ ಇಡೀ ದಿವಸ ನಮ್ಮ ಜನರೊಟ್ಟಿಗೆ ಅಲ್ಲಲ್ಲಿ ಕಾರ್ಯಕ್ರಮಗಳಲ್ಲೇ ಇರೋದರಿಂದ ಅವರು ನಮಗೆ ಒಂದು ದಿವಸ ಸಹ ಸಿಕ್ಕಲಿಲ್ಲ. ಆದರೆ ಭಾಗ್ಯ ನನಗೆ ಇವತ್ತು ಬಂದಿದೆ ನಿಮ್ಮೊಟ್ಟಿಗೆ ಫಸ್ಟ್ ಮೀಟ್ MLA ಆಗಿ ನನ್ನ ಆತ್ಮೀಯರು ಇವತ್ತು ಈ ವೇದಿಕೆಯಲ್ಲಿ ಸಿಕ್ಕಿರುವಂಥದ್ದು ನನ್ನ ಸೌಭಾಗ್ಯ ಅಂತ ಎನಿಸುತ್ತಾ ನಿಮಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ನಿರ್ದೇಶಕರಾದಂತಹ ಶ್ರೀ ಜಯಕರ್ ಸಾಲಿಯನ್ ರವರು ಪುಷ್ಪಗುಚ್ಛ ನೀಡಿ ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ಳಿ. ಇನ್ನೋರ್ವ ವ್ಯಕ್ತಿ ನಮ್ಮ ವೇದಿಕೆಯಲ್ಲಿರುವವರು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಪದ್ಮಪ್ರಸಾದ್ ಜೈನ್ರವರು 2 ವರ್ಷ ಜಿಲ್ಲಾಧ್ಯಕ್ಷರಾಗಿದ್ದುಕೊಂಡು ಇಡೀ 14 ವಲಯಗಳಲ್ಲಿ ಸಂಚರಿಸಿ ನಮ್ಮ ಛಾಯಾಗ್ರಾಹಕರನ್ನು ಉರಿದುಂಬಿಸುವಂಥ ಕೆಲಸವನ್ನು ಮಾಡೋದ್ರ ಮೂಲಕ ಈ ಸಂಘಟನೆಯನ್ನು ಭಾಳಷ್ಟು ಮೇಲಕ್ಕೆ ಏರಿಸಿದಂಥ ಕೀರ್ತಿ ಸಂಘಟನಾ ಚತುರರಾಗಿರುವಂಥ ನನ್ನ ಸಹೋದರರಾಗಿರುವಂಥ ಪದ್ಮಪ್ರಸಾದ್ ಜೈನ್ರವರನ್ನು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ನಿರ್ದೇಶಕರಾದಂತಹ ಶ್ರೀ ವಿಠಲ್ ಚೌಟಾಗ್ಯಂ ರವರು ಇನ್ನೋರ್ವ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ, ಇನ್ನೋರ್ವ ಅತಿಥಿ ನಮ್ಮ ಸಂತೋಷ್ ಶೆಟ್ಟಿ ಅವರು, ಪಲ್ಲವಿ ಸಂತೋಷ್ ಶೆಟ್ಟಿ ಪಡುಬಿದ್ರಿ. ಇವರು ನನ್ನ ಭಾಳಷ್ಟು ಆತ್ಮೀಯರು. ಇವತ್ತು ಈಗಾಗಲೇ ನಮ್ಮ ಇನ್ನೋರ್ವ ಅಭಿನಂದನೆ ತೆಗೆದುಕೊಳ್ಳುವಂಥವ್ರು ಪ್ರಕಾಶ್ ಅಣ್ಣನವರೀಗ ಬರ್ತಾ ಇದ್ದಾರೆ. ಅದು ಇವರ ಅಕ್ಕನ ಗಂಡ. ಇವರಿಗೆ ಭಾಳಷ್ಟು ಇವತ್ತು ಅವರು ಬರೋದು ಇವರಿಂದಾಗಿಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನ ಬೆನ್ನ ಹಿಂದೆ ನಿಂತು ನಾವು ಯಾವುದೇ ಕಾರ್ಯಕ್ರಮ ಮಾಡಿದರೂ ನಿಮ್ಮೊಟ್ಟಿಗೆ ನಾವಿದ್ದೇವೆ ಅಂತ ಧೈರ್ಯ ತುಂಬುವಂಥ ಒಬ್ಬ ಪ್ರಾಮಾಣಿಕವಾದಂಥ ನಮ್ಮ ಸಮಾಜ ಸೇವಕರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರನ್ನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ನಿರ್ದೇಶಕರಾದಂತಹ ಶ್ರೀ ಬಿ ದಾಮೋದರ್ ಆಚಾರ್ಯ ಅವರು ಪುಷ್ಪ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ, ಹಾಗೆಯೇ ಈ ಒಂದು ವೇದಿಕೆಯಲ್ಲಿ ನಮ್ಮ 2 ವರ್ಷ ಸಂಚಾಲಕರಾಗಿದ್ದಂಥ ಕರುಣಾಕರ ಕಾನಂಗಿ ಅವರು ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ಈ ಒಂದು 2 ವರ್ಷದಲ್ಲಿ ಸಂಘಟನೆಗಾಗಿ ಅದರ ಜೊತೆಗೆ ನಮ್ಮ ಈ ಒಂದು ವಿವಿಧೋದ್ದೇಶ ಸಹಕಾರಿ ಸಂಘದಲ್ಲಿ 10 ವರ್ಷ ಉಪಾಧ್ಯಕ್ಷರಾಗಿ ನಮ್ಮೊಟ್ಟಿಗೆ ಸೇವೆಯನ್ನು ಮಾಡಿದ್ದಾರೆ. ಸಂಘದ ಏಳಿಗೆಗೆ ಅವರೊಂದು ಪ್ರಮುಖ ಕಾರಣಕರ್ತರಾಗಿದ್ದರು. ಅವರನ್ನು ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ನಿರ್ದೇಶಕರಾದಂತಹ ಶ್ರೀ ದತ್ತಾತ್ರೇಯ ಕೆ ರವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ, ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ದಯಾನಂದ್ ಬಂಟ್ವಾಳ್ರವರು ಇದ್ದಾರೆ. ಭಾಳ ಒಂದು ಆ್ಯಕ್ಟಿವ್ ಪರ್ಸನ್. ಈ ಜಿಲ್ಲೆಯಲ್ಲಿ 2 ವರ್ಷ ಭಾಳಷ್ಟು ಸೇವೆಯನ್ನು ಮಾಡಿದ್ದಾರೆ, ಸಂಘಟನೆಯನ್ನು ಮಾಡಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ನಿರ್ದೇಶಕರಾದಂತಹ ಶ್ರೀ ರವಿಕುಮಾರ್ ರವರು ಮುಖ್ಯ ಅತಿಥಿ
ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶ್ರೀನಿವಾಸರವರು ನಮ್ಮೊಂದಿಗೆ ಒಂದು ಸೇರಿಕೊಂಡಿದ್ದಾರೆ. ಇದೊಂದು ಭಾಳ ಸಂತೋಷದ ಸುದ್ದಿ. ಪತ್ರಕರ್ತರು ಅಂತ ಹೇಳಿದರೆ ನಾವು ಮತ್ತು ಪತ್ರಕರ್ತರು ಅಣ್ಣ ತಮ್ಮಂದಿರಿದ್ದಾಗೆ. ಪತ್ರಕರ್ತರು ಒಟ್ಟಿಗೆ ನಾವಿದ್ದೇವೆ, ಅವರೊಟ್ಟಿಗೆ ನಾವಿದ್ದೇವೆ. ಹೀಗೆ ಅವರು ನಮ್ಮೊಂದಿಗೆ ಭಾಳಷ್ಟು ಸಹಕಾರವನ್ನು ಯಾವತ್ತೂ ಕೊಡ್ತಾ ಇದ್ದಾರೆ. ಅವರ ಇವತ್ತು ಬಂದಿರುವುದಕ್ಕೆ ನಾನು ಭಾಳ ಸಂತೋಷದಿಂದ ಸ್ವಾಗತಿಸ್ತಾ ಇದ್ದೇನೆ. ನಿರ್ದೇಶಕರಾದಂತಹ ಶ್ರೀ ಭಾರದ್ವಾಜರವರು, ನಮ್ಮ ಕಟ್ಟಡ ಸಮಿತಿಯ ಅಧ್ಯಕ್ಷರಾದಂಥ ದಯಾನಂದ್ ಅವರು ಬಂದಿದ್ದಾರೆ, ಆನಂದ್ ಅವರು ಬಂದಿದ್ದಾರೆ. ಭಾಳ ಅವರ ಅವಧಿಯಲ್ಲಿ ಒಂದು ಸ್ವಂತ ನಿವೇಶನವನ್ನು ಖರೀದಿ ಮಾಡಿ ಇನ್ನು ಕಟ್ಟಡ ಕಟ್ಟುವಂಥ ಒಂದು ಹಂತದಲ್ಲಿ ಇದೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿರ್ದೇಶಕರಾದಂಥ ಶ್ರೀ ರಾಮಕೋಟ್ಯಾನ್ ಎಂಬ್ರವರು ಪುಷ್ಪ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ, ಹಾಗೆ ನಮ್ಮ ಮಾಜಿ ಸಂಚಾಲಕರಾದಂಥ ವಿಠ್ಠಲ್ ಚೌಟ್ರವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದೆ. ಶ್ರೀಯುತರಿಗೆ ನಿರ್ದೇಶಕರಾದಂತಹ ಶ್ರೀ ಚಿದಾನಂದರವರು ಪುಷ್ಪ ಸ್ವಾಗತವನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ, ನಮ್ಮ ಮುಖ್ಯ ಅತಿಥಿಗಳ ನೆಲೆಗಟ್ಟಿನಲ್ಲಿ ನಮ್ಮೊಂದಿಗೆ ಸನ್ಮಾನ್ಯ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ, ಅಧ್ಯಕ್ಷರು MRJ ಗ್ರೂಪ್, ಅದೇ ರೀತಿ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀ ಸುರೇಶ್ ಶೆಟ್ಟಿ ಗುರುಮೆ, ನಿಮ್ಮನ್ನು ಪ್ರೀತಿಯಿಂದ ವೇದಿಕೆಗೆ ನಿಮಂತ್ರಿಸುತ್ತಿದ್ದೇವೆ. ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಪ್ರೀತಿಯ ಅಭಿನಂದನೆಯನ್ನು ಸ್ವೀಕಾರ ಮಾಡಬೇಕು ಅಂತ ನಮ್ಮ ಸನ್ಮಾನ್ಯ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರ ಹತ್ರ ಕೇಳಿದಾಗ, MRG ಗ್ರೂಪ್ನ ಅಧ್ಯಕ್ಷರ ಹತ್ರ ಕೇಳಿದಾಗ, ಅವರ ಶ್ರೀಮತಿಯವರ ಹತ್ರ ತಮ್ಮನ ಹತ್ರ ಕೇಳಿದಾಗ ನನಗೆ ಹೇಳಿದರು, ಅವರು ನಾಳ್ದು ಬರ್ತಾರೆ, ನೀವೇ ಹೋಗಿ ಮಾತಾಡಿ, ನಾನೊಂದು ನಿಮಗೆ ಟೈಮ್ ತೆಗೆದುಕೊಡ್ತೇನೆ, ಮಾತ್ರ ನೀವು ಸೀದಾ ಅವರು ಇರುವಾಗ ನಾನು ಹೇಳ್ತೇನೆ, ಆವಾಗ ರೆಡಿ ಇರಬೇಕು ನೀವು ಅಂತ ಹೇಳಿದರು. ನಾವೊಂದು ಹೀಗೆ ಹಿಂದೆ ಹೋಗ್ತಾ ಇದ್ದೆವು. ಆದರೆ ಆಗ ಪ್ರಕಾಶ್ ಅಣ್ಣನ 12:30 ಒಳಗೆ ಹೋಗಿ ಅಂತ ಹೇಳಿದರು. ಆಗ ಪ್ರಕಾಶ್ ಅಣ್ಣನವರ ಮನೆಗೆ 12:30 ಹೋಗುವಾಗ ಸಂತೋಷ್ ಅಣ್ಣ ನಮಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದರು. ನಾವು ಕೆಳಗಿನಿಂದ ಮೇಲೆವರೆಗೆ ಹೋಗುವವರೆಗೂ ವ್ಯವಸ್ಥೆಯನ್ನು ಮಾಡಿದರು. ಪ್ರಕಾಶ್ ಅಣ್ಣ ತುಂಬ ಬ್ಯುಸಿಯೆಸ್ಟ್ ಯಾವುದೋ ಒಂದು ಲೈವ್ ಮೀಟಿಂಗಲ್ಲಿದ್ದಾರೆ. ಆದರೂ ಅವರ ಜನ ಹೇಳಿದರು, ನೀವು ಕೆಳಗೆ ಕೂತ್ಕೊಳ್ಳಿ, ಈಗ ಬರ್ತಾರೆ ಅಂತ ಹೇಳಿದರು. ನಾವು ಕೂತ್ಕೊಂಡು 1 ಸೆಕೆಂಡ್ನೊಳಗೆ ಅವರು ಅದನ್ನೆಲ್ಲ ಬಿಟ್ಟು ಬಂದು ನಮಗೊಂದು ಪ್ರೀತಿಯನ್ನು ತೋರಿಸಿದ್ದೀರಿ ಸರ್. ಇವತ್ತು 2 ಜಿಲ್ಲೆಯಲ್ಲಿ ಸುಮಾರು 5 ಕೋಟಿಗೂ ಮೇಲೆ ಪ್ರತಿ ವರ್ಷ ಬಡವರಿಗಾಗಿ ಮೀಸಲಿಟ್ಟಿರುವಂಥ ಯಾರಾದರೂ ಈ 2 ಜಿಲ್ಲೆಯಲ್ಲಿ ಇದ್ದರೆ ಅದು ನಮ್ಮ ಪ್ರಕಾಶ್ ಅಣ್ಣ ಅಂತ ಹೇಳ್ಬೋದು ನಾವು. ಪ್ರಕಾಶ್ ಅಣ್ಣನವರ ವಿಷಯ ಎಲ್ರಿಗೂ, ಬಡವರಿಗೆ ಅಂತೂ 100ಕ್ಕೆ 100% ಗೊತ್ತುಂಟು. ಬಡವರ ಮನೆಯಲ್ಲಿ ಇವತ್ತು ವಿದ್ಯಾಭ್ಯಾಸಕ್ಕಿರ್ಬೋದು, ಆರೋಗ್ಯಕ್ಕಿರ್ಬೋದು, ಆರೋಗ್ಯದ ಸಮಸ್ಯೆ ಆದಾಗಿರ್ಬೋದು, ಅದನ್ನೆಲ್ಲ ನೋಡಿ ಅವರು ಬಡವರ ಮೇಲೆ ಕಾಳಜಿಯನ್ನು ವಹಿಸ್ತಾ ಇಡೀ ಅದೇ ಒಂದು ಗಾದೆ ಮಾತು ಇದೆ, ತುಂಬಿದ ಕೊಳ ಯಾವಾಗಲೂ ತುಳುಕುವುದಿಲ್ಲ. ಅದು ಪ್ರಕಾಶ್ ಅಣ್ಣನಿಗೆ ಅಂತೂ 100ಕ್ಕೆ 100% ಅನ್ವಯಿಸ್ತದೆ. ಇವತ್ತು ನಮಗೆ ತುಂಬ ಖುಷಿ ಅಂದರೆ, ಒಂದು ರಾಜೇಂದ್ರ ಅಣ್ಣ ಮತ್ತೊಂದು ಪ್ರಕಾಶ್ ಅಣ್ಣ, ನಮಗೆ ಇದ್ದ ಒಂದು ಆಸೆಯನ್ನು ಈಡೇರಿಸಲಿಕ್ಕೆ ಇವತ್ತು ಬಂದಿದ್ದೀರಿ. ಅನಂತ ಧನ್ಯವಾದಗಳೊಂದಿಗೆ ನಿಮಗೆ ಸಲ್ಲಿಸ್ತಾ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅಣ್ಣ ಭಾಗವಹಿಸಿದ್ದಕ್ಕೆ ಅವರಿಗೆ ನಮನವನ್ನು ಸಲ್ಲಿಸಿ ಸ್ವಾಗತಿಸ್ತಾ ಇದ್ದೇನೆ. ಪುಷ್ಪ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೆಯೇ ಇನ್ನೋರ್ವ ಅತಿಥಿ ನನ್ನ ಸ್ವಂತ ಅಣ್ಣ ಇದ್ದಾಗೆ, ಅದು ನಮ್ಮ ಕಾಪು ಸುರೇಶ್ ಶೆಟ್ಟಿಯವರು, ಗುರುಮೆ ಸುರೇಶ್ ಶೆಟ್ಟಿಯವರು. ಸುರೇಶ್ ಅಣ್ಣ ಮತ್ತು ನಂದು ಭಾಳ ಆತ್ಮೀಯವಾದಂಥ ಸಂಬಂಧ. ನನಗೊಂದು ಹೆಮ್ಮೆ ಅಂತ ಹೇಳಿದರೆ, ಅವರ ಮದುವೆ ಫೋಟೋ ಕೂಡ ನಾನೇ ತೆಗೆದದ್ದು, ಮದುವೆ ಫೋಟೋಗ್ರಾಫರ್ ನಾನು. ಮತ್ತು ಅವರ ಇಡೀ ಫ್ಯಾಮಿಲಿ ಫೋಟೋಗ್ರಾಫರ್ ಆಗಿ ನಾನು ಕೆಲಸ ಮಾಡಿದವ. ಭಾಳಷ್ಟು
ಪ್ರೀತಿ ವಿಶ್ವಾಸದಿಂದ ಜನರನ್ನು ಕಾಣುವಂಥ ಒಬ್ಬ ಶಾಸಕ ಇದ್ದರೆ ಅದು ಸುರೇಶ್ ಅಣ್ಣನ ಒಬ್ಬರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಎಲ್ಲರನ್ನು ಕೂಡ ಇವತ್ತು ಅವರ ಮನೆಗೆ ಬೆಳಿಗ್ಗೆ ಹೋದರೆ ನಮಗೆ ಅಲ್ಲಿ ಜನಜಂಗುಳಿ ಇರ್ತದೆ, ಆಫೀಸಿಗೆ ಹೋದರೆ ಜನಜಂಗುಳಿ ಇರ್ತದೆ. ಅವರಿಗೆ 24 ಗಂಟೆ ಕೂಡ ಜನರಿಗಾಗಿ ದುಡಿಯುವಂಥ ಒಂದು ತುಂಬ ಒಳ್ಳೆಯ ಪ್ರಾಮಾಣಿಕ ಶಾಸಕರಾಗಿ ಮೂಡಿ ಬಂದಿರುವಂಥ ನಮ್ಮ ಸುರೇಶ್ ಅಣ್ಣನಿಗೆ ನನಗೆ ಸ್ವಾಗತ ಮಾಡಿಸಲಿಕ್ಕೆ ಬಹಳ ಸಂತೋಷದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಸುರೇಶ್ ಅಣ್ಣ ಶ್ರೀಯುತರಿಗೆ ನಿರ್ದೇಶಕರಾದಂತಹ ಶ್ರೀ ಸುದರ್ಶನ್ ರಾವ್ ಎ ಅವರು ಪುಷ್ಪ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನು ಈ ಮಾಡ್ತಾರೆ. ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಈ ಜಾಗವನ್ನು ಒದಗಿಸಿಕೊಟ್ಟವರು ಈ ಮೊಗವೀರ ಸಭಾದ ಅಧ್ಯಕ್ಷರಾದಂಥ ಯಶವಂತ್ ಮೆಂಡನ್ರವರು. ಇವರು ಈ ಭಾಗದ ಒಬ್ಬ ದೊಡ್ಡ ನಾಯಕರಾಗಿ, ಸಮಾಜ ಸೇವಕರಾಗಿ, ಕೊಡುಗೈ ದಾನಿಯಾಗಿ ನಮಗೆಲ್ಲರಿಗೂ ಭಾಳಷ್ಟು ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾದಂಥ ಸ್ವಾಗತ. ಶ್ರೀಯುತರಿಗೆ ನಿರ್ದೇಶಕರಾದಂತಹ ಶ್ರೀ ಸ್ಟೀಫನ್ ಬಿ ಲೂಯಿಸ್ ರವರು ಪುಷ್ಪ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ, ಅದೇ ರೀತಿ ಭರತ್ ಕುಮಾರ್ ಕ್ಯಾಮರಾ ಕನೆಕ್ಟ್ ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಈ ಒಂದು ಸಂದರ್ಭದಲ್ಲಿ ನಮ್ಮವರೇ ಆಗಿರುವಂಥ ನಮ್ಮ ಉಡುಪಿಯ ನಿಕಟಪುರ ಅಧ್ಯಕ್ಷರಾದಂಥ ಸುಧೀರ್ ಶೆಟ್ಟಿ ಅವರಿದ್ದಾರೆ. ಹಾಗೆ ಕಾರ್ಕಳದ ನಿಕಟಪುರ ಮಾಜಿ ಅಧ್ಯಕ್ಷರಾದಂಥ ಭಾಸ್ಕರಣ್ಣನವರಿದ್ದಾರೆ. ಉಡುಪಿಯ ಈಗಿನ ಅಧ್ಯಕ್ಷರಾದಂಥ ಪ್ರಶಾಂತ್ ಶೆಟ್ಟಿ ಅವರಿದ್ದಾರೆ. ಲೋಕೇಶ್ ಶೆಟ್ಟಿಯವರು ನಮ್ಮ ಪತ್ರಕರ್ತರು ಸುಬ್ರಹ್ಮಣ್ಯ. ನಮ್ಮ ನೂತನ ಅಧ್ಯಕ್ಷರಾದಂಥ ಸೂರತ್ಕಲ್ ದೇವಿ ಪ್ರಸಾದ್ ಶೆಟ್ಟಿ. ನಮ್ಮ ನವರಂಗ್ ಕಲರ್ ಲ್ಯಾಬಿನ ಗಣೇಶ್ ಅವರು ಮತ್ತು ಚಂದ್ರಕಾಂತ್ ಧರ್ಮೇಂದ್ರ ಅವರು ನನಗೆ ಮಿಸ್ ಆಯಿತು. ಹಾಗೆ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದಂಥ ದೇವದಾಸರವರು, ಉಡುಪಿ ಬಂಟ್ವಾಳದ ಕಿಶೋರ್ರವರು, ನಿಕಟಪೂರ್ವ ಅಧ್ಯಕ್ಷರಾದ ಕಿಶೋರ್ರವರು, ಹಾಗೆಯೇ ನಮ್ಮ ಜಿಲ್ಲಾ ಮಾಜಿ ಅಧ್ಯಕ್ಷರಾದಂಥ ಜಗನ್ನಾಥ್ ಶೆಟ್ಟಿಯವರು, ಹಾಗೆಯೇ ನಮ್ಮ ನಿರ್ದೇಶಕರಾದಂಥ ದಾಮಣ್ಣನವರು, ಹಾಗೆಯೇ ನಮ್ಮ ಜಗದೀಶ್ ಜೈನ್ರವರು. ಅವರ ಬಗ್ಗೆ ಒಂದು 2 ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಈ ಸಂಸ್ಥೆ ಪ್ರಾರಂಭ ಆಗುವಾಗ ಅದರ ಹಿಂದೆ ಸಂಪೂರ್ಣವಾದಂಥ ಕೆಲಸ ಮಾಡಿದವರು ಧರ್ಮಸ್ಥಳದ ಜಗದೀಶ್ ಜೈನ್ರವರು ಕೆಲಸವನ್ನು ಮಾಡಿ ಮುತುವರ್ಜಿಯಿಂದ ಈ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅವರನ್ನು ಈ ಸಂದರ್ಭದಲ್ಲಿ ಭಾಳಷ್ಟು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ಹರೀಶ್ ಅಡ್ಡಿ ಅವರವರು ನಮ್ಮ ನಿಕಟಪೂರ್ವ ಮಂಗಳೂರು ಅಧ್ಯಕ್ಷರು, ಅವರನ್ನು ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತ. ನವರಂಗ್ ಗಣೇಶ್ ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತ. ಹಾಗೆಯೇ ಲೋಕೇಶ್ ಮಾಜಿ ಅಧ್ಯಕ್ಷರು ನಮ್ಮ SKPA ಮಂಗಳೂರು ವಲಯ, ಅವರಿಗೂ ಸ್ವಾಗತ. ಮತ್ತು ನಮ್ಮ ಕ್ಯಾನ್ನ ಭರತ್ ಕುಮಾರ್ ಅವರು ನಮಗೆ ಎಲ್ಲ ಫಂಕ್ಷನಿಗೂ ಕೂಡ ತುಂಬ ಹೃದಯದಿಂದ ಸಹಕಾರ ನೀಡುವವರು. ನಿಮಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ, ಕ್ಷಮಿಸಿ, ಟಿ ಜಯಪ್ರಕಾಶ್ ರಾವ್ ಇವರು ನಮ್ಮ ಭಾಳ ದೊಡ್ಡ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವವರು. ನಮ್ಮ AJ ಇನ್ಸ್ಟಿಟ್ಯೂಷನಲ್ಲಿ ಡಿಸೈನರ್ ಆಗಿ, ಡೈರೆಕ್ಟರ್ ಆಗಿ ಕೆಲಸ ಮಾಡುವವರು. ಅವರನ್ನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀಯುತರಿಗೆ ನಿರ್ದೇಶಕರಾದಂತಹ ಶ್ರೀ ಚಿದಾನಂದರವರು ಪುಷ್ಪ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ, ಎಲ್ಲ ಅತಿಥಿ ಅಭ್ಯಾಗತರಿಗೆ ಉಪಾಧ್ಯಕ್ಷರಾದಂತಹ ಶ್ರೀ ಹರೀಶ್ ರಾವ್ ಟಿ ರವರು ಶಾಲು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅದರ ಜೊತೆಗೆ ಈಗ ಇವತ್ತಿನ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಲಿಕ್ಕೆ ಕಾರಣ ನೀವು ಇಲ್ಲಿ ಬಂದು 4 ಗಂಟೆಯಿಂದ ನಮ್ಮೊಟ್ಟಿಗಿದ್ದೀರಿ. ನೀವು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದೀರಿ. ನಿಮಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಹಾಗೆ ಡೆಪಾಸಿಟ್ ಹೋಲ್ಡರ್ಸ್, ಹಾಗೆಯೇ ನಮ್ಮ ಪಾಲುದಾರರು, ಹಾಗೆಯೇ ನಮ್ಮ ಮಂಗಳೂರು ವಲಯ ಮತ್ತು ಎಲ್ಲ ವಲಯದ ನಮ್ಮ ಸದಸ್ಯರನ್ನು ಈ ಸಂದರ್ಭದಲ್ಲಿ ಒಂದೇ ಮಾತಿನಲ್ಲಿ ಸ್ವಾಗತಿಸಿದ
ನನ್ನ ಈ ಒಂದು ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ನನ್ನ ಪ್ರೀತಿಯಿಂದ ಸ್ವಾಗತಿಸಿದ ಸರ್, ತಮಗೂ ಆತ್ಮೀಯವಾದ ಸ್ವಾಗತವನ್ನ ಬಯಸಿಕೊಂಡವಿದ್ದೇವೆ. ಸ್ವಾಗತವನ್ನ ಬಯಸಿಕೊಂಡು ಶ್ರೀಯುತರಿಗೆ ಶ್ರೀ ಜಿಲ್ಲಾಧ್ಯಕ್ಷರಾದಂತಹ SKPA ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ಪದ್ಮಪ್ರಸಾದ್ ಜೈನ್ ರವರು ಶಾಲನ್ನ ಹೊದಿಸಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ, ಬಯಸಿಕೊಂಡವರಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಜಾನಪದ ಪರಿಷತ್ನ ಅಧ್ಯಕ್ಷರಾದಂತಹ ಬಮ್ಮಿ ಕೊಡಿಯಲ್ಬೈಲು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಂಡವರಿದ್ದೇವೆ. ಹತ್ತು ವರುಷದ ಹಾದಿಯಲ್ಲಿ ಹೂ ಬಿಟ್ಟಿದೆ ಪರಿಶ್ರಮದ ಬೆಳಕು, ಸಮರ್ಪಣೆಯ ಸವಿಫಲವಾಗಿ ಅರಳಿದೆ ವಿಶ್ವಾಸದ ಚಿಗುರು. ಇದು ಕೇವಲ ವರುಷಗಳ ಗಣನೆ ಅಲ್ಲ, ಇದು ನಂಬಿಕೆಯ ನಡಿಗೆ, ಸೇವೆಯ ಸಂಸ್ಕೃತಿ ಮತ್ತು ಜನರ ಹೃದಯದಲ್ಲಿ ಮೂಡಿದ ನಮ್ಮ ಬ್ಯಾಂಕ್ ಎಂಬ ಅಭಿಮಾನ. ಇದೀಗ ಈ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆಗೆ ಇದುವೇ ಶುಭ ಕಾಲ, ಶುಭ ಪರ್ವ ಅಂತ ಅಂದುಕೊಂಡು ಸನ್ಮಾನ್ಯ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಹಾಗೂ ಸನ್ಮಾನ್ಯ ಡಾಕ್ಟರ್ K ಪ್ರಕಾಶ್ ಶೆಟ್ಟಿ ಇವರು ಜೊತೆ ಸೇರಿಕೊಂಡು ಉದ್ಘಾಟಿಸಬೇಕು. ಎಲ್ಲ ಅತಿಥಿ ಅಭ್ಯಾಗತರು ಜೊತೆ ಸೇರಬೇಕು. ಜೊತೆಗೆ ದೀಪವನ್ನು ನಾವು ನೋಡುತ್ತಿದ್ದೇವೆ ಎನ್ನುವ ಕಾರಣಕ್ಕೆ ದೀಪಕ್ಕೆ ಮಹತ್ವವಲ್ಲ, ದೀಪದ ಬೆಳಕಿನಲ್ಲಿ ಜಗತ್ತನ್ನು ನಾವು ನೋಡುತ್ತಿದ್ದೇವೆ ಎನ್ನುವ ಕಾರಣಕ್ಕೆ ದೀಪಕ್ಕೆ ಮೌಲ್ಯ. ಗುರು ಮಹಿಮೆ ಗಗನಕ್ಕೇರಿದಂತೆ, ಕರ್ಮಯೋಗಿಯ ಖ್ಯಾತಿ ಲೋಕವ್ಯಾಪಿಯಾದಂತೆ, ಇಂದು ನಾವು ಮಾಡುವಂತಹ ಒಳ್ಳೆಯ ಕೆಲಸಗಳು ಜಗತ್ ವ್ಯಾಪಿಯಾಗಲಿ. ಸುಜ್ಞಾನದ ಜ್ಞಾನದೀವಿಗೆ ಸದಾ ಪಸರಿಸುತ್ತಿರಲಿ ಎನ್ನುವಂತಹ ಆಶಯದೊಂದಿಗೆ ಸಾಧನೆಯ ಪರ್ವಕ್ಕೆ ಸತತ ದಶಕದ ನೀವೆಲ್ಲ ಸಾಕ್ಷಿಯಾಗಿದ್ದೇವೆ. ಉದ್ಘಾಟನಾ ಸಮಾರಂಭದ ದೀಪ ಪ್ರಜ್ವಲನೆಯಲ್ಲಿ ಭಾಗಿಗಳಾಗಿದ್ದೇವೆ. ಚಪ್ಪಾಳೆಯ ಸದ್ದಿನ ಸುದ್ದಿಯನ್ನ ರವಾನಿಸಿಕೊಂಡವರಿದ್ದೇವೆ. ಸಮಯದ ಯೋಗದ ಬಲದಿಂದಲೇ ಮುತ್ತು ಹುಟ್ಟುವುದಂತೆ ಇದೀಗ ಸಮಾಜದಲ್ಲಿರುವಂತಹ ಎರಡು ಅದ್ಭುತ ಮುತ್ತಿನ ಮಣಿಗಳನ್ನು ಸಮ್ಮಾನಿಸುವ ಅಪೂರ್ವ ಗಳಿಗೆ ಗೌರವ ಹೂಗುಚ್ಛವಲ್ಲ, ಅದು ಮನದ ಕೃತಜ್ಞತೆಯ ಸುಗಂಧ. ಕೇವಲ ಒಂದು ಗೌರವವಲ್ಲ, ಅದು ನಮ್ಮ ಹೃದಯದ ಆಧಾರ ಭಾವದ ಮಂಗಳ ಧ್ವನಿ. ಪ್ರೀತಿಯಿಂದ ಸಮ್ಮಾನ ಪೀಠಕ್ಕೆ ನಿಮಂತ್ರಿಸುತ್ತಿದ್ದೇನೆ ಸನ್ಮಾನ್ಯ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಹಾಗೂ ಸನ್ಮಾನ್ಯ ಡಾಕ್ಟರ್ K ಪ್ರಕಾಶ್ ಶೆಟ್ಟಿ ರವರನ್ನು. ಡಾಕ್ಟರ್ MN ರಾಜೇಂದ್ರ ಕುಮಾರ್, ಸೌತ್ ಕೆನರಾ ಫೋಟೋಗ್ರಾಫರ್ಸ್ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಮಂಗಳೂರು ಉಡುಪಿ, ಸಹಕಾರ ಕ್ಷೇತ್ರದ ದಿಗ್ಗಜ, ಸಾಮಾಜಿಕ ಕಳಕಳಿಯ ಚಿಂತಕ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಇವರಿಗೆ ಗೌರವ ಆಧಾರಗಳಿಂದ ಸಮರ್ಪಿಸಿದ ಅಭಿನಂದನಾ ಪತ್ರ. ಗೌರವಾನ್ವಿತರೆ ಶ್ರೀ MN ನೇಮಿರಾಜ ಹೆಗಡೆ ಮತ್ತು ಶ್ರೀಮತಿ ಕುಸುಮಾಜಿ ದಂಪತಿಯ ಸುಪುತ್ರರಾಗಿ ಜಗದ ಬೆಳಕನ್ನ ಕಂಡು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎಂಬ ಧ್ಯೇಯದೊಂದಿಗೆ ನಿರಂತರ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಭತ್ತದ ಉತ್ಸಾಹ ಚಿಲುಮೆಯಾಗಿ ಸಹಕಾರಿ ಕ್ಷೇತ್ರದ ಶ್ರೇಷ್ಠ ನಾಯಕರಾಗಿ ಬೆಳೆದ ಸಹೃದಯಿ ಸಂಪನ್ನತೆಯ MNR ರವರಿಗೆ 100 ನಮನಗಳು. ಸುಮಾರು 4.5 ದಶಕಗಳಿಂದ ಸಹಕಾರ ಕ್ಷೇತ್ರದಲ್ಲಿ ಅಹರ್ನಿಶಿ ದುಡಿಯುತ್ತಿರುವ ತಾವು ರಾಜ್ಯ ಕಂಡ ಸಮರ್ಥ ಸಹಕಾರಿ ನಾಯಕರು. ರೈತರ ಹಾಗೂ ದುರ್ಬಲರ ಆರ್ಥಿಕಾಭಿವೃದ್ಧಿಯು ಸಹಕಾರ ರಂಗದಿಂದ ಮಾತ್ರ ಸಾಧ್ಯ ಎನ್ನುವ ಅಚಲ ವಿಶ್ವಾಸವನ್ನು ಇಟ್ಟುಕೊಂಡು ನಿಸ್ವಾರ್ಥ ಸೇವೆಯ ಮೂಲಕ ಹಲವು ಸಹಕಾರ ಸಂಘಗಳನ್ನು ಮುನ್ನಡೆಸಿದ ಹೆಗ್ಗಳಿಕೆ ತಮ್ಮದು. ತಾಲೂಕು, ಜಿಲ್ಲೆ, ರಾಜ್ಯ ಮಾತ್ರವಲ್ಲದೆ ರಾಷ್ಟ್ರಮಟ್ಟದ ಸಹಕಾರಿ ಸಂಸ್ಥೆಗಳಲ್ಲೂ ಕಾರ್ಯನಿರ್ವಹಿಸಿದ ಅಪ್ರತಿಮ ಸಾಧಕರು ತಾವು. ಸಹಕಾರಿ ಕ್ಷೇತ್ರದ ಸೇವೆಯಿಂದ ಬದುಕಿಗೆ ಅರ್ಥ ಕಂಡುಕೊಂಡು ಅಧ್ಯಕ್ಷರಾಗಿ, ನಿರ್ದೇಶಕರಾಗಿ, ಹಲವು ಸಹಕಾರ ಸಂಘಗಳ ಮುಖ್ಯ ಪ್ರವರ್ತಕರಾಗಿ ಸಹಕಾರ ಕ್ಷೇತ್ರದ ನವಶಕ್ತಿಯಾಗಿ ನಮ್ಮ ಜಿಲ್ಲೆಯ ಹೆಸರನ್ನು ಚಿರಸ್ಥಾಯಿಗೊಳಿಸಿದಿರಿ. ತಮ್ಮ ಸೇವಾ ಕ್ಷೇತ್ರ ಸಾಗರಕ್ಕೆ ಸಮಾನವಾದದ್ದು. ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ಬೆಂಗಳೂರು ಇದರ ಅಧ್ಯಕ್ಷರಾಗಿ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್
ಮಂಗಳೂರು ಇದರ ಅಧ್ಯಕ್ಷರಾಗಿ, ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ನವದೆಹಲಿ ಇದರ ರಾಷ್ಟ್ರೀಯ ಅಧ್ಯಕ್ಷರಾಗಿ, ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಸ್ಥಾಪಕ ಅಧ್ಯಕ್ಷರಾಗಿ, ಇಸ್ಕೋ ನವದೆಹಲಿಯ ನಿರ್ದೇಶಕರಾಗಿ, ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿಯಮಿತ ಇದರ ನಿರ್ದೇಶಕರಾಗಿ ಸೇವೆ ಮತ್ತು ಸಂಘಟನೆಯ ತಿರುಳೇನೆಂದು ಸರ್ವರಿಗೂ ತಿಳಿಯಪಡಿಸಿದಿರಿ. ಸಹಕಾರ ರಂಗದ ಎಲ್ಲ ಮಜಲುಗಳನ್ನು ಸಮರ್ಥವಾಗಿ ನಿಭಾಯಿಸಿದ ತಾವು ದೀನ ದುರ್ಬಲರ, ಅಶಕ್ತರ ಆರ್ಥಿಕಾಭಿವೃದ್ಧಿಗಾಗಿ ಹಲವು ಯೋಜನೆಗಳನ್ನು ರೂಪಿಸಿ ಯಶಸ್ಸನ್ನು ಕಂಡವರು. ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ರಂಗಗಳಲ್ಲಿ ದುಡಿದು ಎಲ್ಲ ವರ್ಗದ ಜನರ ಪ್ರೀತಿ ಗೌರವಕ್ಕೆ ಪಾತ್ರರಾದ ತಾವು ಸಹಕಾರ ರಂಗದ ಅಭಿನವ ಮೊಳಹಳ್ಳಿ ಎಂಬ ಖ್ಯಾತಿಗೆ ಪಾತ್ರರಾಗಿರುವಿರಿ. ತಮ್ಮ ಅಪೂರ್ವ ಸೇವೆಗೆ ಅರ್ಹವಾಗಿಯೇ ಹಲವು ಪ್ರಶಸ್ತಿಗಳು ಅರಸಿ ಬಂದಿವೆ. ಸಹಕಾರ ರತ್ನ ಪ್ರಶಸ್ತಿ, ಮದರ್ ತೆರೆಸಾ ಸದ್ಭಾವನಾ ಪ್ರಶಸ್ತಿ, ಸಹಕಾರ ವಿಶ್ವಬಂಧು ಶ್ರೀ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಬೆಸ್ಟ್ ಚೇರ್ಮನ್ ನ್ಯಾಷನಲ್ ಅವಾರ್ಡ್, ಮಹಾತ್ಮ ಗಾಂಧಿ ಸಮ್ಮಾನ್ ಪ್ರಶಸ್ತಿ, ಬಹು ಪ್ರಭಾವಶಾಲಿ ಸಹಕಾರಿ ನಾಯಕ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಶ್ರೇಷ್ಠ ನಾಯಕತ್ವ ಪ್ರಶಸ್ತಿ, ನಮ್ಮ ತುಳುವೇರು ಪ್ರಶಸ್ತಿ, ಸಹಕಾರ ಕಲ್ಪವೃಕ್ಷ ಪ್ರಶಸ್ತಿಗಳೊಂದಿಗೆ 106 ಗೌರವ ಪುರಸ್ಕಾರಗಳಿಗೆ ಭಾಜನರಾಗಿರುವಿರಿ. ಮಂಗಳೂರು ವಿಶ್ವವಿದ್ಯಾನಿಲಯವು ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ. ತಮ್ಮದು ಬಿಡುವಿಲ್ಲದ ಕ್ರಿಯಾಶೀಲ ಬದುಕು, ಸಾಮಾಜಿಕ ಚಿಂತನೆ, ನಿತ್ಯದ ಮೆಲುಕು ನಮ್ಮೆಲ್ಲರಿಗೂ ಮಾದರಿಯಾಗಿರುವ ತಾವು ತಮ್ಮ ಸಾಧನೆಗಳಿಗೆ ಅಭಿನಂದನೆ ಸಲ್ಲಿಸುತ್ತಿದ್ದೇವೆ. ಇನ್ನಷ್ಟು ಕಾಲ ಸಹಕಾರಿ ರಂಗದ ಸೇವಾ ಭಾಗ್ಯ ಕೂಡಿ ಬರಲಿ, ಆಯುರಾರೋಗ್ಯ ಭಾಗ್ಯವಿರಲಿ, ಮನದಿಭೀಷ್ಟೇ ನೆರವೇರುವಂತೆ ಶ್ರೀದೇವರು ಸದಾ ಅನುಗ್ರಹಿಸಲೆಂದು ಸಂಪ್ರಾರ್ಥಿಸುತ್ತೇವೆ. ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರು, ಸೌತ್ ಕೆನರಾ ಫೋಟೋಗ್ರಾಫರ್ಸ್ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಮಂಗಳೂರು, ಉಡುಪಿ. ಎಲ್ಲ ಅತಿಥಿ ಅಭ್ಯಾಗತರ ಒಡಗೂಡುವಿಕೆಯಲ್ಲಿ ಈ ಒಂದು ಸಮ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮೊನ್ನೆ ಅಧ್ಯಕ್ಷರು ಜೊತೆಗೆ ನಮ್ಮೆಲ್ಲ ನಿರ್ದೇಶಕರು ಜೊತೆ ಸೇರಬೇಕು. ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಜಗವೆಂದು ನೀ ಭೇದವೆಣಸೆದರು. ನಿಮ್ಮ ಸೇವೆ ಈ ನಾಡ ಮಣ್ಣಿಗೆ ನಿರಂತರವಾಗಿರಲಿ ಎನ್ನುವಂತಹ ಆಶಯದೊಂದಿಗೆ ಸಮ್ಮಾನಿಸುವ ಈ ಅಪೂರ್ವಗಳಿಗೆ ಈ ಕ್ಷಣ ತಮ್ಮ ಭಾವ ಬಂಧುರತೆಗೆ ಸಾಸಿರ ನಮನಗಳನ್ನು ಸಲ್ಲಿಸಿಕೊಂಡವರಿದ್ದೇವೆ. ಎಲ್ಲ ಎದ್ದು ನಿಂತು ಒಮ್ಮೆ ನಮ್ಮ ಸದಸ್ಯರು ಗೌರವವನ್ನು ಸೂಚಿಸಬೇಕು, ಚಪ್ಪಾಳೆ ಹೊಂದಬೇಕು ಅಂತ ಕೇಳಿಕೊಳ್ತಾ ಇದೆ. ಪ್ರಕಾಶ್ ಶೆಟ್ಟಿ ಅವರನ್ನು ಪ್ರೀತಿಯಿಂದ ವೇದಿಕೆಗೆ ಸಮ್ಮಾನ ಪೀಠಕ್ಕೆ ನಿಮಂತ್ರಿಸುತ್ತಿದ್ದು, ನುಡಿ ಸಂಸ್ಕೃತಿಯ ಆರಾಧಕ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಇವರಿಗೆ ಗೌರವಾಧಾರಗಳಿಂದ ಸಮರ್ಪಿಸಿದ ಅಭಿನಂದನಾ ಪತ್ರ. ಗೌರವಾನ್ವಿತರೆ, ಉನ್ಮುಖ ವಿಕಾಸಶೀಲವಾದ ಚೇತನವೊಂದು ವಿಹದ್ವಿಹರಿಯಾಗಿ ತನ್ನ ಸಂಕರ್ಷಣ ಶಕ್ತಿಯಿಂದ ಜನಮನವನ್ನು ಆಕರ್ಷಿಸಿ ವಿಜೃಂಭಿಸುವಂತೆ ಸಮಾಜ ಸೇವಾ ಹೂರಣದಿಂದ ಸಾವಿರಾರು ಜನರನ್ನ ತನ್ನಡೆಗೆ ಸೆಳೆದು ಮನಸ್ಸನ್ನು ಮುಟ್ಟಿ ಹೃದಯದಲ್ಲಿ ಗಟ್ಟಿಯಾಗಿ ನೆಲೆ ನಿಂತು ಕಾರ್ಯಕ್ಷಮತೆಯ ವಿಚಕ್ಷಣ ಮತಿಯಿಂದ ಮೆರೆದ ತಮ್ಮನ್ನ ಅಭಿನಂದಿಸಲು ಅತೀವ ಅಭಿಮಾನ ಪಡುತ್ತಿದ್ದೇವೆ. ತಾವಿಲ್ಲಿ ಉಪಸ್ಥಿತರಿದ್ದು ನಮ್ಮ ಗೌರವವನ್ನು ಸ್ವೀಕರಿಸುತ್ತಿರುವುದು ನಮಗೆಲ್ಲ ಧನ್ಯತೆಯ ಸಂತೃಪ್ತಿಯನ್ನು ತಂದಿಟ್ಟಿದೆ. ಶ್ರೀ ಕೆ ಮಾಧವ ಶೆಟ್ಟಿ ಮತ್ತು ಶ್ರೀಮತಿ ರತ್ನ ಎಂ ಶೆಟ್ಟಿ ಆದರ್ಶ ದಂಪತಿಯ ಮಮತೆಯ ಕುವರರಾಗಿ 1959ರಲ್ಲಿ ಜನಿಸಿದ ತಾವು ಮಾತಾಪಿತರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಬೆಳೆದವರು. ವ್ಯಕ್ತಿ ಸಾಧಕನಾಗಬೇಕು, ಸಮಾಜ ಸೇವಕನಾಗಬೇಕು, ಸಮಾಜದಲ್ಲಿ ಮಾದರಿಯಾಗಬೇಕು. ಈ ಮುಕ್ಕಣ್ಣ ದರ್ಶನದಲ್ಲೇ ಶಿವಶಕ್ತಿ ಇರುವುದು, ಇದರಿಂದಲೇ ಲೋಕಮಂಗಲಕ್ಕೆ ಕಾಣಿಕೆಯಾಗಬೇಕು. ಈ ಅರಿವಿನ ಇರವು ತಮಗಿದ್ದುದರಿಂದಲೇ ತಾವು ಎತ್ತರೆತ್ತರಕ್ಕೆ ಏರಿದಿರಿ, ಬಿತ್ತರಕ್ಕೆ ಹಾರಿದಿರಿ. ತನ್ಮೂಲಕ ಸಮಾಜದ ಅಭಿವೃದ್ಧಿಯಲ್ಲಿ ಕೀರ್ತಿಗೆ ಭಾಜನರಾದಿರಿ. ಕೊರಂಗ್ರಪ್ರಾಡಿ ಎಂಬ ಸಣ್ಣ ಪಟ್ಟಣದಲ್ಲಿದ್ದುಕೊಂಡು ಉತ್ತಮ ಶಿಕ್ಷಣ ಪಡೆದವರು ತಾವು. 1980ರ ನಂತರ ಬೆಂಗಳೂರಿನಲ್ಲಿ ಬದುಕನ್ನು ಕಟ್ಟಿಕೊಂಡವರು. MRG ಗ್ರೂಪ್ ಎಂಬ ಹಾಸ್ಪಿಟಾಲಿಟಿ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮವನ್ನು ಸ್ಥಾಪಿಸಿದಿರಿ. 1993ರಲ್ಲಿ ಬಂಜಾರ ಹೋಟೆಲ್ ಉದ್ಯಮ ಆರಂಭಿಸಿ ಪ್ರಸಿದ್ಧರಾದಿರಿ. ಪ್ರಸ್ತುತ ಗೋಲ್ಡ್ ಫಿಂಚ್ ಹೋಟೆಲ್ ಸಮೂಹ ಸಂಸ್ಥೆಯಾಗಿ ಬೆಂಗಳೂರು, ಮಂಗಳೂರು, ಮುಂಬೈ, ದೆಹಲಿ, ಗೋವಾಗಳಲ್ಲಿ ಮಾತ್ರವಲ್ಲ ದೇಶದಾದ್ಯಂತ ವಿಸ್ತರಿಸಿ ಪ್ರಸಿದ್ಧವಾಗಿದೆ.
ಅಚಲವಾದ ತಪಸ್ಸೆ, ಅವಿರತ ಸಾಧನೆಗಳಿಂದ ಸಾಧಿಸಿದ ಹಿರಿಮೆ ಗರಿಮೆ ತಮ್ಮದು, ಸಿದ್ಧಿ ಪ್ರಸಿದ್ಧಿ ತಮ್ಮದು ಗರುಡ ಚೇತನದ ಗತಿಗಮನಗಳು. ಬಹುಮುಖದ ಸಾಧನೆ ಸಾಹಸಗಳು ಬಹುಶ್ರುತವಾದವುಗಳು. ಯಶಸ್ವಿ ಉದ್ಯಮಿಯಾಗಿ, ಸಮಾಜ ಸೇವಕರಾಗಿ, ಶಿಕ್ಷಣ ತಜ್ಞರಾಗಿ, ಸಾಮಾಜಿಕ ಬದ್ಧತೆಯೊಂದಿಗೆ ಸಾವಿರಾರು ಜನರ ಬೇಸರವನ್ನು ನೀಗಿಸಿದವರು ತಾವು. ಅವರ ಹೃದಯದಲ್ಲಿ ಗಟ್ಟಿಯಾಗಿ ನೆಲೆ ನಿಂತವರು ತಾವು. 60ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಆಯೋಜನೆಗೊಂಡ ಪ್ರಕಾಶಾಭಿನಂದನ ಕಾರ್ಯಕ್ರಮವೇ ಇದಕ್ಕೆ ಸಾಕ್ಷಿ. ಮುಖ್ಯಮಂತ್ರಿಗಳು, ಸಿನಿಮಾ ದಿಗ್ಗಜರು, ನೇತಾರರ ಉಪಸ್ಥಿತಿಯಲ್ಲಿ ನಡೆದ ಕಾರ್ಯಕ್ರಮವು ತಮ್ಮ ಸಮಾಜ ಸೇವಾ ಸಾಧನೆಗಳನ್ನು ಎತ್ತಿ ತೋರಿಸಿದೆ. ಆ ದಿನ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯ ಹಸ್ತ ಯೋಜನೆಯಡಿ ದೀನದಲಿತರ ಅಶಕ್ತರಿಗೆ 1,50,00,000ಕ್ಕೂ ಮೀರಿದ ಸಹಾಯವನ್ನು ತಾವು ಮಾಡಿದಿರಿ. ಈ ಮಾದರಿ ಕಾರ್ಯವು ನಿರಂತರವಾಗಿ ಮುಂದುವರೆದು ಈಗ ಅದು 6 ಕೋಟಿ ರೂಪಾಯಿಗೂ ಮೀರಿದೆ. ಕೋವಿಡ್ ಕಾಲದಲ್ಲಿ ಆಹಾರದ ಕಿಟ್ ವಿತರಣೆ, ಶುಶ್ರೂಷೆ, ಆರೈಕೆಗಾಗಿ ಲಕ್ಷಾಂತರ ರೂಪಾಯಿಗಳನ್ನು ದಾನ ಮಾಡಿದಿರಿ. ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ, ಕೊಡಗು, ಬೆಳ್ತಂಗಡಿಗಳಲ್ಲಿ MRG ಸಂಸ್ಥೆಯು ಸಂತ್ರಸ್ತರ ನೆರವಿಗಾಗಿ ಧಾವಿಸಿದ್ದು ನಿಜಕ್ಕೂ ಅತ್ಯಪೂರ್ವ ಕಾರ್ಯವಾಗಿದೆ. ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ತಾವು ಮಾಡುತ್ತಿರುವ ಅನುಪಮ ಕಾರ್ಯಗಳು ಶ್ಲಾಘನೀಯ. ದೇವಾಲಯಗಳ ನವೀಕರಣ, ಅನಾಥಾಶ್ರಯಗಳಿಗೆ ನೆರವು, ಶಾಲಾ ಕಾಲೇಜುಗಳ ಅಭಿವೃದ್ಧಿಗೆ ಸಹಾಯ. ಸಮಾಜ ಸೇವೆಯನ್ನೇ ಜೀವಾಳವಾಗಿಸಿದ ಬಂಧುರ ಬದುಕು. ತಮ್ಮದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ದೂರದರ್ಶಿಸುವದ ಹೋಟೆಲ್ ಮಾಲಕ ಪ್ರಶಸ್ತಿ, ಬನ್ಸ್ ಸ್ಟಾರ್ ಸಾಧಕ ಪ್ರಶಸ್ತಿ, ಜೀವಮಾನ ಸಾಧಕ ಪ್ರಶಸ್ತಿಗಳು ತಮ್ಮನ್ನು ಅರಸಿ ಬಂದಿದೆ. ಮಂಗಳೂರು ವಿಶ್ವವಿದ್ಯಾನಿಲಯವು ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ. ಕೈಯಾಡಿಸಿದಲ್ಲೆಲ್ಲ ಸೈ ಎನಿಸಿಕೊಂಡವರು ತಾವು ನಿಜಕ್ಕೂ ಕರ್ಮಯೋಗಿಯೇ ಸರಿ. ಸಮಾಜಕ್ಕೆ ಎಂದೂ ಮರೆಯಲಾಗದ ಕಾಣಿಕೆಯನ್ನು ನೀಡಿದಂತಹ ತಮಗೆ ಶ್ರೀದೇವರು ಸಕಲ ಸುಖ ಸಂಪದವನ್ನು ಕರುಣಿಸಲೆಂದು ನೆರೆದಿರುವ ಎಲ್ಲರ ಪರವಾಗಿ ಸಂಪ್ರಾರ್ಥಿಸುತ್ತೇವೆ. ಫೋಟೋಗ್ರಾಫರ್ಸ್ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಮಂಗಳೂರು, ಉಡುಪಿ. ಇದು ನಮ್ಮ ಅಪೂರ್ವ ಕ್ಷಣ ಅಂತ ಅಂದುಕೊಂಡಿದ್ದೇವೆ. ಅತಿಥಿಗಳನ್ನು, ಗೌರವಕ್ಕೆ ಅರ್ಹರಾದವರನ್ನು ಎದ್ದು ನಿಂತು ನಾವು ಚಪ್ಪಾಳೆಯನ್ನು ತಟ್ಟಿ ಪ್ರೋತ್ಸಾಹಿಸಿಕೊಂಡವರಿದ್ದೇವೆ. ನಿಜಕ್ಕೂ ನಿಮ್ಮ ಸೇವೆ ಸಮಾಜಕ್ಕೆ ನಿರಂತರವಾಗಿರಲಿ. ಈ ನಾಡ ಮಣ್ಣಿಗೆ ನಿಮ್ಮ ಸೇವೆ ನಿರಂತರವಾಗಿರಲಿ. ಶ್ರೀದೇವರು ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನಿತ್ತು ಇನ್ನಷ್ಟು ಸಮಾಜಕ್ಕೆ ನೀಡುವ ಭಾಗ್ಯವನ್ನು ಕರುಣಿಸಲಿ ಎನ್ನುವುದೇ ನಮ್ಮೆಲ್ಲರ ಮನದ ಹೃದಯದ ಪ್ರಾರ್ಥನೆ. ಶ್ರೀಯುತ ವಾಸುದೇವರಾವ್ರವರು ಶಾಲನ ನೀಡಿ ಅವರನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮುಂದುವರಿಸಿಕೊಂಡು ಇಂದು ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅಭಿನಂದನೆಯನ್ನ ಪಡೆದುಕೊಂಡಿರುವಂತಹ ಸಹಕಾರ ಕ್ಷೇತ್ರದ ದಿಗ್ಗಜ, ಸಾಮಾಜಿಕ ಕಳಕಳಿಯ ಚಿಂತಕ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಮಾತುಗಳಿಗಾಗಿ ಈ ವೇದಿಕೆ. ಕಾರ್ಯಕ್ರಮ ಉದ್ದಿಪನ ಮಲ್ತಿನ SCDCC ಬ್ಯಾಂಕ್ ಅಧ್ಯಕ್ಷರು ಡಾಕ್ಟರ್ MN ರಾಜೇಂದ್ರ ಕುಮಾರ್, ಸಮಾಜದ ಮಾತಾ ಕ್ಷೇತ್ರದ ಛಾಯಾಗ್ರಾಹಕರು ತಂಕ್ಲಿನ ಆಯ್ನ ಚಾಪುನು ಮೂಡಿಸಾವಂದು ಬೈದೇರು. ದಿಂಜ ಘಟನೆಯನ್ನು ಅಕಲು ಸ್ಮರಣೀಯ ಮಾತುದೇರ್ಪಾಡು ತೆರಿಪಾಯರು. ವಿವಿಧೋದ್ದೇಶ ಸಹಕಾರ ಸಂಘದ ದಶಮಾನೋತ್ಸವದ ವೇದಿಕೆಯಲ್ಲಿರುವಂಥ ನಮ್ಮ ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ನನ್ನ ಜೊತೆ ತಮ್ಮಿಂದ ಸನ್ಮಾನವನ್ನು ಸ್ವೀಕರಿಸಿದಂಥ ಪ್ರಕಾಶ್ ಶೆಟ್ಟಿಯವರೇ, ಅದೇ ರೀತಿ ಕ್ಷೇತ್ರದ ಶಾಸಕರಾದಂಥ ವೇದವ್ಯಾಸ ಕಾಮತ್ರವರೇ, ಪಕ್ಕದ ಶಾಸಕರಾದಂಥ ನನ್ನ ಆತ್ಮೀಯರಾದಂಥ ಭರತ್ ಶೆಟ್ಟಿಯವರೇ, ನಮ್ಮ ಕಾಪು ಕ್ಷೇತ್ರದ ಗುರ್ಮೇಶ್ ಸುರೇಶ್ ಶೆಟ್ಟಿಯವರೇ, ಯಾಕೆ ಹೇಳಿದರೆ ಗುರ್ಮೇಶ್ ಸುರೇಶ್ ಶೆಟ್ಟಿಯವ್ರಿಗೂ ನನಗೂ ಒಂದು ಅವಿನಾಭ ಸಂಬಂಧ ಇದೆ. ಅದೇ ರೀತಿ ಈ ಸಂಸ್ಥೆಯ ಅಧ್ಯಕ್ಷರಾದಂಥ ವಾಸುದೇವರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಮತ್ತು ಇಲ್ಲಿ ಸೇರಿದಂಥ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಎಲ್ಲ ಕುಟುಂಬದ ಸದಸ್ಯರೇ ಮತ್ತು ದೃಶ್ಯ ಮಾಧ್ಯಮ ಹಾಗೂ ಮಾಧ್ಯಮ ಮಿತ್ರರೇ, ನಾವು ಯಾವುದೇ ಸಮಾರಂಭವನ್ನು ಮಾಡಬೇಕಾಗಿದ್ದರೆ ಫೋಟೋಗ್ರಾಫರ್ಸ್ ಇಲ್ಲದೆ ಅದು ಆಗೋದೇ ಇಲ್ಲ.
ಅವರು ನಮ್ಮನೆ ಯಾವ ರೀತಿಯಲ್ಲಿ ಹುರಿದುಂಬಿಸ್ತಾರೆ ಹೇಳಿದರೆ, ಆ ಒಂದು ಚಾಕಚಕ್ಯತೆ ಛಾಯಾಗ್ರಹತೆ ಅವರಲ್ಲಿ ಇದೆ. ನಾವು ನಮ್ಮ ಎಲ್ಲ ವಿವರಗಳು ಎಲ್ಲಿ ನಮ್ಮ ಮಾಧ್ಯಮದಲ್ಲಿ ಬರಬೇಕಾಗಿದ್ದರೆ ಇವರು ಫೋಟೋ ಸಮೇತ ಇಲ್ಲದಿದ್ದರೆ ಅದಕ್ಕೆ ಬೆಲೆ ಇರುವುದಿಲ್ಲ. ಯಾವುದು ಮಾಧ್ಯಮದಲ್ಲಿ ನಮ್ಮ ಎಲ್ಲರದ್ದು, ವೇದಿಕೆಯಲ್ಲಿರೋರು ಎಲ್ಲರದ್ದು ಯಾವುದೇ ಒಂದು ಕಾರ್ಯಕ್ರಮ, ಶುಭ ಕಾರ್ಯ ಇರ್ಬೋದು, ಯಾವುದೇ ನಡೆದಾಗ ಅದು ಫೋಟೋಗ್ರಾಫರ್ಸ್ ಇಲ್ಲದೆ ಯಾವುದೇ ಕಾರ್ಯಕ್ರಮ ನಡೆಯುವುದಿಲ್ಲ. ಇವತ್ತು ನೀವು ನನ್ನನ್ನು ಸನ್ಮಾನಿಸಿದಿರಿ. ಹೆಚ್ಚಿನ ಫೋಟೋಗ್ರಾಫರ್ಸ್ ನನಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಹಾಗಾಗಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ವೇದಿಕೆಯಲ್ಲಿ ಭಾಳಷ್ಟು ಜನ ಇದ್ದಾರೆ. ನಿಮ್ಮ ಕಟ್ಟಡ ಏನು ಸ್ವಂತ ಕಟ್ಟಡವನ್ನು ನಿರ್ಮಿಸ್ತೀರಿ, ಅದಕ್ಕೆ ನನ್ನ ದೇಣಿಗೆಯನ್ನು ನಾನು ಕೊಡ್ತೇನೆ ಅಂತ ಹೇಳ್ತಾ ಇದ್ದೇನೆ. ಇವತ್ತಿನ ಸಮಾರಂಭಕ್ಕೂ ನಾನು ನಿಮ್ಮ ಜೊತೆ ಸೇರಿಕೊಳ್ತೇನೆ. ಇಲ್ಲಿ ಸೇರಿದಂಥ ವೇದಿಕೆಯಲ್ಲಿರುವಂಥ ಎಲ್ಲ ಜನರಿಗೂ ಹಾಗೂ ನಿಮ್ಮ ಎಲ್ಲ ಎದುರು ಕೂತಂಥ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಕುಟುಂಬಸ್ಥರಿಗೆ ನನ್ನ ಶುಭ ವಂದನೆಯನ್ನು ಸಲ್ಲಿಸ್ತಾ, ನೀವು ಸದಾ ಇದೇ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕು, ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳಿಕೊಂಡು ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸರ್ಕಾರ. ಈಗ ಮಾತಿನ ಮಂಟಪಕ್ಕೆ ಇನ್ನೋರ್ವ ಅತಿಥಿಗಳನ್ನು ನಾವು ಪ್ರೀತಿಯಿಂದ ವೇದಿಕೆ ನಿಮಂತ್ರಿಸುತ್ತಿದ್ದೇನೆ. ದೀನದಲಿತರ ಆಶಾಕಿರಣ, ನಾಡು ನುಡಿ ಸಂಸ್ಕೃತಿಯ ಆರಾಧಕ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಸರ್, ತಮ್ಮ ಸ್ಫೂರ್ತಿಯುತ ನುಡಿಗಳಿಗಾಗಿ ಈ ವೇದಿಕೆ. ಸಂಘಕ್ಕೆ ಇತಿಹಾಸ ಇದೆ. ಈ ಹೆಸರೇ ಒಂದು ಕಥೆ ಹೇಳುತ್ತದೆ. ನಾನು ಈ ಫೋಟೋಗ್ರಾಫರ್ ಅಸೋಸಿಯೇಷನ್ನ ಈ ಒಂದು ಸಂಘ ಇದೆ ಅಂತ ನಾನು ಮೊದಲನೇ ಬಾರಿಗೆ ನಾನು ಕೇಳಿದ್ದು. ನನಗೆ ನನ್ನ ಭಾವ, ನನ್ನ ಧರ್ಮಪತ್ನಿಯ ತಮ್ಮ ಸಂತೋಷ್ ಶೆಟ್ಟಿ ಈಗ ವೇದಿಕೆಯಲ್ಲಿದ್ದಾರೆ. ವಾಸುದೇವರಾವ್ ಹೇಳಿದ ಹಾಗೆ 15 ದಿನದಿಂದ ನನ್ನನ್ನು ಫಾಲೋಅಪ್ ಮಾಡ್ತಾ ಇದ್ದಾರೆ. ಭಾವ, ಈ ಕಾರ್ಯಕ್ರಮಕ್ಕೆ ನೀವು ಬರಲೇಬೇಕು ಅಂತೇಳಿ. ಅವನ ಸ್ವಂತ ಕಾರ್ಯಕ್ರಮಕ್ಕೆ ನನ್ನನ್ನು ಯಾವ ಇಷ್ಟು ಒತ್ತಾಯವಾಗಿ ಬಾ ಅಂತ ಹೇಳಲಿಲ್ಲ. ಬೇರೆಯವರ ಕಾರ್ಯಕ್ರಮಕ್ಕೆ ಕೂಡ ಯಾವತ್ತು ಇಷ್ಟು ಒತ್ತಾಯವಾಗಿ ಬರಲೇಬೇಕು ಅಂತ ಹೇಳಿದ್ದು ಇಲ್ಲ. ಇಲ್ಲಿ ಬಂದ ಮೇಲೆ ನನಗೆ ಭಾಳ ಖುಷಿಯಾಯಿತು. ಈ ಒಂದು ಭವ್ಯವಾದ ವೇದಿಕೆಯ ಮೇಲೆ ಹಾಸೀನರಾಗಿರ್ತಕ್ಕಂಥ ನನ್ನ ಆತ್ಮೀಯರಾದಂಥ ರಾಜೇಂದ್ರ ಕುಮಾರ್ ಅವರೇ, ಮಂಗಳೂರು ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ವೇದವಾಸ ಕಾಮತ್ರವರೇ, ಕಾಪು ಕ್ಷೇತ್ರದ ನನ್ನ ಸಹೋದರ ಸಮಾನರಾದ ಗುರ್ಮೆ ಸುರೇಶ್ ಶೆಟ್ಟಿ, ಹಾಗೆ ಮಂಗಳೂರು ಉತ್ತರ ವಿಭಾಗದ ಶಾಸಕರು ನನ್ನ ಕಿರಿಯ ಸಹೋದರ ಭರತ್ ಶೆಟ್ಟಿಯವರೇ, ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದು ಆಗಿರತಕ್ಕಂಥ ಅಸೋಸಿಯೇಷನ್ನ ಅಧ್ಯಕ್ಷರು ವಾಸುದೇವರಾವ್ ಅವರೇ, ಎಲ್ಲ ಈ ಒಂದು ಸಂಘದ ಪದಾಧಿಕಾರಿಗಳೇ, ಸದಸ್ಯರೇ, ಮಾಧ್ಯಮ ಮಿತ್ರರೇ, ಬಹುಶಃ ನಾನು ಯಾಕೆ ಇದು ವಿಭಿನ್ನವಾದ ಒಂದು ಸಂಸ್ಥೆ ಅಂತ ಹೇಳಿದರೆ, ನಾನು 35 ವರ್ಷದಿಂದ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಭಾಗವಹಿಸ್ತಾ ಇದ್ದೇನೆ. ಎಷ್ಟೋ ವೇದಿಕೆಯಲ್ಲಿ ಕುಳಿತದ್ದು ಉಂಟು, ಹಾಗೆ ಎಷ್ಟೋ ವೇದಿಕೆಯಲ್ಲಿ ಸನ್ಮಾನ ಮಾಡಿಸಿದ್ದು ಉಂಟು. ಆದರೆ ಈ ಒಂದು ಸಂಘ ಧಾರ್ಮಿಕ ಕ್ಷೇತ್ರ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು,
ನಮ್ಮ ತುಳುನಾಡಿನ ಜಾನಪದ ಕ್ರೀಡೆ ಇರ್ಬೋದು, ಕಲೆ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಈ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನನಗೆ ಭಾಗವಹಿಸಿದ ನೆನಪು ಮೆಲುಕು ಬರ್ತಾ ಇದೆ. ಆದರೆ ಇಂಥ ಒಂದು ಅಸೋಸಿಯೇಷನ್ ನಾನು ಹೇಳಿದಾಗೆ ಇಲ್ಲಿ ನನಗೆ ಭಾಗವಹಿಸಲಿಕ್ಕೆ ಇಲ್ಲಿ ಬಂದ ಮೇಲೆ ಭಾಳ ಖುಷಿ ಆಯಿತು, ನೋಡಿ ಭಾಳ ಸಂತೋಷ ಆಯಿತು. ಅದರಲ್ಲಿ ನೀವು ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ವಿಶ್ವಾಸಕ್ಕೆ ನನಗೆ ನೀವು ಸನ್ಮಾನವನ್ನು ಕೂಡ ಮಾಡಿದ್ದೀರಿ. ನಾನು ಭಾಳ ಸಂತೋಷದಿಂದ ಈ ಸನ್ಮಾನವನ್ನು ಸ್ವೀಕರಿಸಿದ್ದೇನೆ. ನನಗೆ ಫೋಟೋಗ್ರಾಫರ್ ಅಂತ ಹೇಳುವಾಗ ನನ್ನ ಬಾಲ್ಯದ ನೆನಪಾಗ್ತದೆ. ಬಾಲ್ಯದಲ್ಲಿ ನಾವು ಮದುವೆ ಮಂಟಪ ಹೋದಾಗ ಮದುಮಗನಿಗೆ ನೋಡೋದಕ್ಕಿಂತ ಮುಂಚೆ ಮದುಮಗಳ ನೋಡೋದಕ್ಕೆ ಮುಂಚೆ ಫೋಟೋಗ್ರಾಫರ್ ಇದ್ದಾರಾ ಅಂತ ನೋಡ್ತಾ ಇರೋದು ನಾವು ನೋಡಿದ್ದೇವೆ. ಅದೇ ಸಂಸ್ಕೃತಿ ಅಂದಿನಿಂದ ಇಂದಿನವರೆಗೂ ಬಂದಿದೆ. ಎಲ್ಲಿ ಕಾರ್ಯಕ್ರಮಗಳು ನಡೀತದೆ ಅಲ್ಲಿ ಫೋಟೋಗ್ರಾಫರ್ಸ್ ಇದ್ದೇ ಇರ್ತಾರೆ. ಇದೊಂದು ನೆನಪಿನ ರಕ್ಷಕ ಅಂತ ಹೇಳಿದರೆ ತಪ್ಪಾಗಲಾರದು. ಯಾವುದೇ ಒಂದು ಕಾರ್ಯಕ್ರಮ ಜೀವನ ಪರ್ಯಂತ ನೆನಪಿಸಿಕೊಳ್ಬೇಕಾದ್ರೆ ಮನುಷ್ಯನ ಹುಟ್ಟು ಸಾವು ಸ್ವಾಭಾವಿಕ. ಆ ಹುಟ್ಟು ಸಾವಿನ ಮಧ್ಯೆ ತಾನು ಮಾಡಿದಂಥ ಪ್ರಯತ್ನಗಳು, ತನ್ನ ಸಾಧನೆಗಳು, ನಾವು ನೋಡುವಂಥ ಪುಸ್ತಕದ ಪುಟಗಳನ್ನು ತೆರೀತಾ ಅದರಲ್ಲಿ ನಾವು ನೋಡುವ ಫೋಟೋಗಳು ನಮಗೆ ಎಲ್ಲ ಮೆಲುಕಿಗೆ ಬರ್ತದೆ, ನಮಗೆ ಗಮನಿಸಬಹುದು. ಬಹುಶಃ ಇದೊಂದು ನಮಗೆ ಯಾವಲ್ಲೂ ಮರೆಯದಂಥ ಒಂದು ಅಸೋಸಿಯೇಷನ್. ರಾಜೇಂದ್ರ ಕುಮಾರ್ ಈಗಾಗಲೇ ಹೇಳಿದರು, ನಿಮ್ಮ ಜೊತೆ ನಾನು ಇದ್ದೇನೆ ಅಂತ ಹೇಳಿದರು. ಹಾಗೆ ರಾಜೇಂದ್ರ ಕುಮಾರ್ ಜೊತೆ ನಾನು ಕೂಡ ಇದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಫೋಟೋಗ್ರಾಫರ್ ಅಸೋಸಿಯೇಷನ್ ಭಾಳ ವರ್ಷಗಳಿಂದ ಸಾವಿರಾರು ಜನ ಶ್ರಮಿಸಿದಂಥವರು ನೀವು. ನಿಮಗೆ ಇದೇ ರೀತಿ ಈ ಶ್ರಮ ಮುಂದುವರಿಯಲಿ. ಈ ಒಂದು ಅಸೋಸಿಯೇಷನ್ ಅಚ್ಚುಕಟ್ಟಿನಲ್ಲಿ ಒಳ್ಳೆಯ ರೀತಿಯಲ್ಲಿ ಬೆಳೆಯುವಂತಾಗಲಿ, ಮುಂದಿನ ಪೀಳಿಗೆಗೆ ಇದು ಶಾಶ್ವತವಾಗಿ ಉಳಿಯುವಂತಾಗಲಿ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಡುವೆಯೂ ಕೂಡ ನಮ್ಮ ಕರೆಗೆ ಓಗೊಟ್ಟು ಆಗಮಿಸಿದ್ದೀರಿ. ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದಂತಹ ಶ್ರೀಯುತ ವೇದವ್ಯಾಸ್ ಕಾಮತ್. ಸೌತ್ ಕೇಂದ್ರ ಫೋಟೋಗ್ರಾಫರ್ಸ್ ವಿವಿಧೋಶ ಸಹಕಾರ ಸಂಘ ಕುಟುಂಬ ಸಮ್ಮಿಲನ ಹಾಗೂ ಪ್ರತಿಭಾ ಪುರಸ್ಕಾರದ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮುಖಾಂತರ ಉದ್ಘಾಟನೆ ಮಾಡಿದಂಥ ಸಹಕಾರಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ರೀತಿಯ ಕೊಡುಗೆಯನ್ನು ಕೊಟ್ಟು ರಾಷ್ಟ್ರ ಮಟ್ಟದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದಂಥ ಗೌರವಾನ್ವಿತ ಸನ್ಮಾನ್ಯ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರೇ, ಇನ್ನೋರ್ವ ಗೌರವಾನ್ವಿತ ಹಿರಿಯರು ಈ ಕಾರ್ಯಕ್ರಮಕ್ಕೋಸ್ಕರ ಬೆಂಗಳೂರಿನಿಂದ ಇಲ್ಲಿಗೆ ಆಗಮಿಸಿ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಮೇಲೆ ಭಾಳ ವಿಶೇಷವಾದಂಥ ಪ್ರೀತಿಯನ್ನು ಇಟ್ಟು ಆಗಮಿಸಿದಂಥ ಕೊಡುಗೈ ದಾನಿಗಳು, ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಎಲ್ಲರ ಹಿಂದೆ ಬೆನ್ನು ತಟ್ಟಿ ನಿಲ್ಲುವಂಥ ಗೌರವಾನ್ವಿತ ಸನ್ಮಾನ್ಯ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ರೆ, ಅದೇ ರೀತಿ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಗೌರವಾನ್ವಿತ ಅಧ್ಯಕ್ಷರು ಆದರಣೀಯ ಗೌರವಾನ್ವಿತ ಕೆ ವಾಸುದೇವರಾವ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ಮಂಗಳೂರಿನ ಉತ್ತರದ ಶಾಸಕರು ಗೌರವಾನ್ವಿತ ಡಾಕ್ಟರ್ ಭರತ್ ಶೆಟ್ರೆ, ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರು ಆದರಣೀಯ ಗೌರವಾನ್ವಿತ ಗುರ್ಮೆ ಸುರೇಶ್ ಶೆಟ್ರೆ, ವೇದಿಕೆಯಲ್ಲಿ ಉಪಸ್ಥಿರುವಂಥ ಗೌರವಾನ್ವಿತ ಪದ್ಮಶೇಖರ್ ಜೈನ್ ಅವರೇ, ನಮ್ಮ ಆತ್ಮೀಯರು, ಬಹಳಷ್ಟು ವರ್ಷಗಳಲ್ಲಿ ಮಂಗಳೂರಿನಿಂದ ಉಡುಪಿ ಭಾಗಕ್ಕೆ ಹೋಗುವಾಗ ಅವರ ಹೋಟೆಲಿಗೆ ನಾನು ಹೋಗುವುದುಂಟು, ಪಲ್ಲವಿ ಹೋಟೆಲಿಗೆ. ಗೌರವಾನ್ವಿತ ಆದರಣೀಯ ಸಂತೋಷ್ ಶೆಟ್ರೆ, ಅದೇ ರೀತಿ ಫೋಟೋಗ್ರಾಫರ್ ಅಸೋಸಿಯೇಷನ್ನ ಪ್ರಮುಖರಾಗಿರುವಂಥ ಕರುಣಾಕರ್ ಕಾನಂಗಿ ಅವರೇ, ವಿಠಲ್ ಚೌಟ್ರೆ, ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀನಿವಾಸ್ ನಾಯ್ಕ್ ಇಂದಾಜೆ ಅವರೇ,
ಉಪಾಧ್ಯಕ್ಷರಾಗಿದ್ದ ಹರೀಶ್ ರಾವ್ ಅವರೇ, ಈ ಒಂದು ಮೊಗವೀರ ಮಹಾಸಭಾದ ಅಧ್ಯಕ್ಷರು, ಈ ಭಾಗದ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅವಕಾಶವನ್ನು ಕೊಟ್ಟಂಥ ಗೌರವಾನ್ವಿತ ಯಶವಂತ ಬೋಳೂರವರೇ, ಅದೇ ರೀತಿ ಉಪಸ್ಥಿತ ಹಿರಿಯರಾಗಿರುವಂಥ ಜಗನ್ನಾಥ ಅಣ್ಣನವರೇ, ವೇದಿಕೆಯಲ್ಲಿ ಉಪಸ್ಥಿರುವಂಥ ಸಂತೋಷ್ ಶೆಟ್ರೆ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಪತ್ರಕರ್ತ ಸಂಘದ ಪ್ರಮುಖರಾಗಿರುವಂಥ ಪುಷ್ಪರಾಜ್ ಅವರೇ, ಸತೀಶ್ ಇರಾ ಅವರೇ, ಮಿತ್ರರಾಗಿರುವಂಥ ಪಮ್ಮಿ ಕೊಡಿಯಾಲ್ ಬೈಲ್ ಅವರೇ, ರಮೇಶ್ ಹೆಗಡೆ ಅವರೇ, ಪುನೀಕ್ ಅವರೇ, ಉಪಸ್ಥಿತ ಪ್ರವೀಣ್ ಅವರೇ, ಮಿತ್ರರಾಗಿರುವಂಥ ಈಶ್ವರ್ ಅವರೇ, ಅದೇ ರೀತಿ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಾಗಿರುವಂಥ ನರೇಂದ್ರ ಅವರೇ, ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂಥ ಗಾಯಕರಾಗಿರುವಂಥ ರವೀಂದ್ರ ಪ್ರಭುಗಳೇ, ಈ ಫೋಟೋಗ್ರಾಫರ್ ಅಸೋಸಿಯೇಷನ್ನ ಪ್ರಮುಖರು, ನನ್ನ ಕಾಲೇಜಿನ ಸಹಪಾಠಿಗಳಾಗಿರುವಂಥ ಗೌರವಾನ್ವಿತ ನನ್ನ ಮಿತ್ರರಾಗಿರುವಂಥ ಗುರು ಅವರೇ, ರಾಕೇಶ್ ರೇ, ಅದೇ ರೀತಿ ಟಿಕ್ಕು ಚಂದ್ರಕಾಂತ್ ಅದೇ ಅಂದು ಎಂಗ್ಳು ಪಡ ಟಿಕ್ಕು ಏಪನ್ ಪಡ ಅದು ಮೂರೇ ಪೋಪುಂಡು ಟಿಕ್ಕು ಅವರು, ಅದೇ ರೀತಿ ನನ್ನ ಕಾಲೇಜಿನ ಅಧ್ಯಾಪಕರು, AJ ಇನ್ಸ್ಟಿಟ್ಯೂಷನ್ನಲ್ಲಿ ಡೈರೆಕ್ಟರ್ ಆಗಿರುವಂಥ ಗೌರವಾನ್ವಿತ ಜಯಪ್ರಕಾಶ್ ರೇ, ವೇದಿಕೆಯಲ್ಲಿ ಉಪಸ್ಥಿರುವಂಥ ಎಲ್ಲ ಗೌರವಾನ್ವಿತ ಸಂಘದ ಪದಾಧಿಕಾರಿ ಬಂಧುಗಳೇ, ಉಪಸ್ಥಿರುವಂಥ ಎಲ್ಲ ಆದರಣೀಯ ಸದಸ್ಯರುಗಳೇ, ಉಪಸ್ಥಿರುವಂಥ ಆದರಣೀಯ ಎಲ್ಲ ಹಿರಿಯ ಕಿರಿಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಪ್ರಪ್ರಥಮವಾಗಿ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ವಿವಿಧ ಸಹಕಾರಿ ಸಂಘ ಮತ್ತು ತಮ್ಮ ಅಸೋಸಿಯೇಷನ್ಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆ ಈ ಅಭಿನಂದನೆ ಶುಭಾಶಯ ಅಂತ ಕೇಳಿದರೆ, ಕರಾವಳಿಯ ತುಳುನಾಡಿನ ಬಹಳ ಮಹತ್ವದ ಶಕ್ತಿ ಕೊಟ್ಟಂಥ ವ್ಯಕ್ತಿಗಳ ಇಬ್ಬರು ಮಹನೀಯರ ವ್ಯಕ್ತಿಗಳಿಗೆ ಇವತ್ತು ಇಲ್ಲಿ ಸನ್ಮಾನ ಮಾಡಿದಿರಿ. ಕರಾವಳಿಯ ಈ ತುಳುನಾಡಿನಲ್ಲಿ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರಿರ್ಬೋದು, ಪ್ರಕಾಶಣ್ಣ ಇರ್ಬೋದು. ನಮ್ಮ ಎರಡೂ ಜಿಲ್ಲೆಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅವರ ಸಹಕಾರ ಕೊಡುಗೆ ಇಲ್ಲದಂಥ ಯಾವುದೇ ಒಂದು ಕಾರ್ಯಕ್ರಮ ಇಲ್ಲ ಅಂಥೇಳಿ ನಾನು ಹೇಳ್ತೇನೆ. ನಾನು ಕಳೆದ 10 ವರ್ಷಗಳಿಂದ ಯಾವುದೇ ಕಾರ್ಯಕ್ರಮ ಮಾಡೋದಾದರೂ ಕೂಡ ಆ ಇಬ್ಬರು ಗೌರವಾನ್ವಿತರು ನನ್ನ ಕಿರಿಯ ತಮ್ಮ ಅಂತ ಹೇಳುವಂಥ ರೀತಿಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನನಗೆ ಸಹಕಾರ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ನಾನು ಈ ಒಂದು ಸಂದರ್ಭದಲ್ಲಿ ಅವರಿಗೆ ದೇವರು ಇನ್ನಷ್ಟು ಶಕ್ತಿ, ಸಾಮರ್ಥ್ಯ, ಆರೋಗ್ಯ, ಆಯುಷ್ಯವನ್ನು ಕೊಡಲಿ. ಈ ಸನ್ಮಾನ ಸ್ವೀಕರಿಸುವಂಥ ಸಂದರ್ಭದಲ್ಲಿ ಅವರಿಗೆ ಸಂಪೂರ್ಣವಾದಂಥ ಭಗವಂತ ಇನ್ನಷ್ಟು ಅವಕಾಶಗಳನ್ನು ಕೊಡಲಿ ಅಂತೇಳುವಂಥ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಇವತ್ತು ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ನೀವು ಸಂಘವನ್ನು, ವಿವಿಧ ಸಂಘ, ಒಂದು ಬ್ಯಾಂಕ್ ರೀತಿಯಲ್ಲಿ ಒಂದು ಸಂಘವನ್ನು ಮಾಡಿದಿರಿ. ಅದಕ್ಕೆ ನಿರ್ದೇಶಕ ಮಂಡಳಿ, ಅದರ ಒಟ್ಟಿಗೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಆ ಬ್ಯಾಂಕನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಬೇರೆ ಬೇರೆ ಅಧಿಕಾರಿ ಬಂಧುಗಳನ್ನು ಅದಕ್ಕೆ ಕೆಲಸ ಕೊಡ್ತಾ, ಅವರಿಗೆ ವಿಶೇಷವಾಗಿ ಅವಕಾಶಗಳನ್ನು ಕೊಡ್ತಾ ತಮ್ಮ 4-5 ಸಾವಿರ ಸದಸ್ಯರುಗಳಿಗೆ ಯಾವುದೇ ಸಂದರ್ಭದಲ್ಲಿ ಸಹಕಾರವನ್ನು ಕೊಡುವಂಥ ಒಂದು ಸಂಘವನ್ನು ಮಾಡಿದಿರಿ. ಹಾಗಾಗಿ ಪ್ರಾರಂಭ ದಿನಗಳಲ್ಲಿ ಈ ಸಂಘದಲ್ಲಿ ಯಾರಿದ್ದಾರೆ, ನಮ್ಮ ಸಂಘಗಳು ಯಾವ ರೀತಿಯಲ್ಲಿ ನಡೀತದೆ ಅಂಥೇಳೋದನ್ನು ಕಂಡು ಪ್ರತಿಯೊಂದು ವ್ಯಕ್ತಿಗಳು ಒಂದು ರೀತಿಯ ಇಂಡಿವಿಜುವಲ್ ಬೆಟ್ಟಿಂಗ್, ಪ್ರಾರಂಭದಲ್ಲಿ ರಾಜೇಂದ್ರ ಕುಮಾರ್ ಅವರು ಸಹಕಾರಿ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ಹೇಳುವಾಗ ಆ ಡೆಪಾಸಿಟ್ ಕೊಡುವವರು ಕೊಡ್ತಾರೆ, ಲೋನ್ ಪಡ್ಕೊಳ್ಳುವವರು ಕೊಡ್ತಾರೆ. ಅಂದರೆ ವ್ಯಕ್ತಿಯ ಮೇಲೆ ವಿಶ್ವಾಸ. ಹಾಗೆ ಈ ಸಂಘದಲ್ಲಿ ವ್ಯಕ್ತಿಯ ಮೇಲೆ ವಿಶ್ವಾಸ ಇಟ್ಟು ಇವತ್ತು ಸಂಸ್ಥೆ ಬೆಳೀತಾ ಇದೆ. ಪರಮಪೂಜ್ಯ ಸ್ವಾಮೀಜಿಯವರ ವಿಶೇಷವಾದಂಥ ಮಾರ್ಗದರ್ಶನ ಮತ್ತು ಅವರ ಉಪಸ್ಥಿತಿಯಲ್ಲಿ ಅವರ ಆಶೀರ್ವಾದದೊಂದಿಗೆ ನಡೆದಂಥ ಪ್ರಾರಂಭವಾದಂಥ ಈ ಬ್ಯಾಂಕ್, ಅದಕ್ಕೆ ಕೂಡ ನಾನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇನೆ, ಈ ಬ್ಯಾಂಕ್ ಯಶಸ್ವಿಯಾಗಿ ನಡೀಲಿ. 4,000ಕ್ಕೂ ಅಧಿಕ ಇರುವಂಥ ಸದಸ್ಯರು ಅವರ ಜೀವನಕ್ಕೆ ಬೇಕಾದಂಥ ಅವಶ್ಯಕತೆಗಳನ್ನು ಪೂರೈಸುವಂಥ ದೃಷ್ಟಿಯಲ್ಲಿ ಇನ್ನಷ್ಟು ದೊಡ್ಡ ಶಕ್ತಿಯನ್ನು ಕೊಡುವಂಥ ರೀತಿಯ ಕೆಲಸ ಕಾರ್ಯಗಳು ಈ ಬ್ಯಾಂಕ್ ಮುಖಾಂತರ ಆಗಲಿ ಅಂತೇಳುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಒಟ್ಟಿಗೆ ಕೊನೆಯದಾಗಿ ಫೋಟೋಗ್ರಾಫರ್ಸ್ ಅಂತ ಹೇಳಿದ್ರೆ, ಹಿರಿಯರಾದಂಥ ರಾಜೇಂದ್ರ ಕುಮಾರ್ ಅವರು, ಪ್ರಕಾಶ್ ಅಣ್ಣವರು ಮಾತಾಡುವಾಗ ಹೇಳಿದರು, ಹಳೆಯ ನೆನಪುಗಳನ್ನು ಮೆಲುಕು ಹಾಕಬೇಕು ಅಂತೇಳಿ ಆದರೆ ಜಗತ್ತಿನಲ್ಲಿ ಯಾರಾದರೂ ಬೇಕು ಅಂತ ಹೇಳಿದ್ರೆ ಅದು ಫೋಟೋಗ್ರಾಫರ್ಸ್ ಮಾತ್ರ. ನಮ್ಮ ಜೀವನದ ಎಲ್ಲ ಇತಿಹಾಸಗಳನ್ನು ನೆನಪು ಮಾಡಬೇಕು ಅಂತೇಳಿ ಆದರೆ
ಅದು ಯಾರಿಂದಲೂ ಸಾಧ್ಯ ಇದೆ ಅಂತ ಹೇಳಿದ್ರೆ ಅದು ಫೋಟೋಗ್ರಾಫರ್ಸ್ ಹತ್ರ ಮಾತ್ರ. ಆ ರೀತಿಯ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ನಮ್ಮ ಮನಸ್ಸಿನ ಭಾವನೆಗಳಿಗೆ ಖುಷಿ ಕೊಡುವಂಥ ವಾತಾವರಣವನ್ನು ಸೃಷ್ಟಿ ಮಾಡುವವರು ಯಾರು ಅಂತ ಕೇಳಿದರೆ ಅದು ಫೋಟೋಗ್ರಾಫರ್ಸ್. ಹಾಗಾಗಿ ಫೋಟೋಗ್ರಾಫರ್ಸ್ ನೆನಪುಗಳನ್ನು ಪುನರಪಿ ಖುಷಿ ಕೊಡುವಂಥ ವಾತಾವರಣವನ್ನು ಮಾಡ್ತಾ ಇರುವಂಥ ಸಂದರ್ಭಗಳು ಭಾಳ ದೊಡ್ಡ ರೀತಿಯ ಕೊಡುಗೆಗಳು ಕೊಡ್ತಾ ಇರುವಂಥ ವಿಚಾರ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮನಸ್ಸಿಗೆ ದುಃಖ ಕೂಡ ಇದೆ ಅವರಿಗೆ. ಮುಂಚೆ ಏನಿದ್ರು ಕೂಡ ಫೋಟೋಗ್ರಾಫರ್ಸ್ ಕ್ಯಾಮರಾ ಹಿಡ್ಕೊಂಡು ಬರಬೇಕಿತ್ತು, ಈಗ ಏನಾದರೂ ಕೂಡ ಮೊಬೈಲ್ ಮೇಲೆ ಬರ್ತದೆ. ಹಾಗಾಗಿ ಫೋಟೋಗ್ರಾಫರ್ಸ್ಗೆ ಸ್ವಲ್ಪ ಕೆಲವಾರು ಸಂದರ್ಭಗಳಲ್ಲಿ ಕೆಲಸ ಕಡಿಮೆ ಆಗಿದೆ. ಕಡಿಮೆ ಅಂದರೆ ಅವರ ಹೊಟ್ಟೆಗೆ ಸ್ವಲ್ಪ ಕಷ್ಟದ ವಾತಾವರಣಗಳು, ಯಾಕಂದರೆ ಎಲ್ಲರೂ ಮೊಬೈಲ್ನಲ್ಲಿ ತೆಗಿತಾರೆ. ಹಾಗಾಗಿ ಈ ರೀತಿಯ ವಾತಾವರಣ ಆದಾಗ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಬಂಧುಗಳು ಹೊಸ ಹೊಸತನದ ಚಿಂತನೆಯೊಂದಿಗೆ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಯಶಸ್ಸನ್ನು ಕಾಣಬೇಕಾದಂಥ ಜವಾಬ್ದಾರಿ ಇದೆ. ಹಾಗಾಗಿ ತಮ್ಮ ಎಲ್ಲ ಕೊಡುಗೆ ಕಾರ್ಯಗಳು, ಇವತ್ತು ಜಗತ್ತಿನ ಯಾವುದೇ ವ್ಯಕ್ತಿ ಯಾವುದನ್ನು ಮೆಚ್ಚಲ್ಲ ಅಂತ ಕೇಳಿದರು, ಯಾವುದನ್ನು ಮೆಚ್ತಾರೆ ಅಂತ ಕೇಳಿದ್ರು, ಎಲ್ಲರೂ ಮೆಚ್ಚುವಂಥದ್ದು ಯಾವುದು ಅಂತ ಕೇಳಿದ್ರೆ ತಮ್ಮ ತಮ್ಮ ಫೋಟೋವನ್ನು ಕಂಡಾಗ ಎಲ್ಲರಿಗೂ ಮೆಚ್ಚುಗೆ ಆಗುತ್ತೆ, ಖುಷಿ ಆಗುತ್ತೆ. ಆ ರೀತಿಯ ವಾತಾವರಣ ಸೃಷ್ಟಿಯಾಗುವಂಥ ವಿಚಾರಗಳು. ಇವತ್ತು ಭಾಳ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ತಾವು ಎಲ್ಲರನ್ನ ಅವಕಾಶ ಕೊಟ್ಟಿದ್ದೀರಿ. ತಮಗೆ ಇನ್ನಷ್ಟು ಭಗವಂತ ಅವಕಾಶಗಳನ್ನು ಕೊಡಲಿ, ಇನ್ನಷ್ಟು ಒಳ್ಳೆಯ ರೀತಿಯ ವಿಚಾರಗಳಾಗಲಿ, ತಮ್ಮ ಮಧ್ಯದಲ್ಲಿ ಕಾಂಪಿಟೇಷನ್ಗಳು ಕಡಿಮೆ ಆಗ್ತಾ ಇರಲಿ. ನಾನು ಒಂದು ಫೋಟೋಗೆ 20, 50, 30 ಅಂದರೆ ಇನ್ನೊಬ್ಬ 5 ರೂಪಾಯಿ ಕಡಿಮೆ ಮಾಡುವಂಥ ವಾತಾವರಣ ಬೇಡ. ಎಲ್ಲರೂ ಸಮತೋಲನ ಆದರೆ ಎಲ್ಲರಿಗೂ ಸರಿಯಾಗಿ ಉದ್ದಿಮೆ ವ್ಯಾಪಾರಗಳು ಇರ್ತದೆ ಅಂತೇಳುವಂಥ ಭಾವನೆ. ಹಾಗಾಗಿ ಆರು ಮದ್ಮೆಗೆ 6 ಒಂಜಿ ಆಲ್ಬಮ್ಗೆಲ್ಲ 1 ಲಕ್ಷ ಅಂದ ಬಣ್ಣ ಕುಡರಿ 50,000 ಅಂದ ಬಂಡ ಬೇರೆ ಹಂಚಿ ಬೋಬನ ಬಡ್ಚಿ ಪೂರೆಲ್ಲ ಸಮಾನ. ಆ ರೀತಿಯ ವಾತಾವರಣ ಸೃಷ್ಟಿ ಮಲ್ತೊಂಡ್ಲೆ ನಮ್ಮ ಉಲೈ ಕಾಂಪಿಟೇಷನ್ದ ವ್ಯವಸ್ಥೆ ಬರ್ಪಣ ಬಡ್ಚಿ ನಮ್ಮ ಪೂರೆಲ್ಲ ನಾವೆಲ್ಲ ಬಂದು ಅಂತೇಳುವಂಥ ಭಾವನೆಯೊಂದಿಗೆ ತಮ್ಮೆಲ್ಲ ಚಟುವಟಿಕೆಗಳು ಆಗಲಿ ಅಂತೇಳುವಂಥದ್ದು ಹೇಳ್ತಾ ನಮಗೆ ವಿಶೇಷವಾಗಿ ನಾನು ಶುಭವನ್ನು ಕೊಡ್ತಾ ಈ ಕಾರ್ಯಕ್ರಮಕ್ಕೆ ಪುನರಪಿ ನಾನು ಹೇಳ್ತೇನೆ. ಈ ಕಾರ್ಯಕ್ರಮಕ್ಕೆ ನನಗೂ ಕೂಡ ಭಾಳ ಖುಷಿ ಇದೆ. ರಾಜೇಂದ್ರ ಕುಮಾರ್ ಅವರು ಮತ್ತು ಪ್ರಕಾಶ್ ಶೆಟ್ಟರನ್ನ ತಾವು ಸನ್ಮಾನ ಮಾಡಿದ್ದು ಭಾಳ ಸರಿಯಾದಂಥ ಆಯ್ಕೆ, ಭಾಳ ಯೋಗ್ಯವಾದಂಥ ವ್ಯಕ್ತಿಗಳು. ಅವರು ಇಬ್ಬರ ವಿಚಾರದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಬೇರೆಯವರೆಲ್ಲರೂ ಸಮಯದ ವಾಚನ ನೋಡ್ಬೋದು. ಯಾಕೆ ಅಂತ ಹೇಳಿದ್ರೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ವಿಚಾರದಲ್ಲಿ ಒಂದು ಕಡೆಯಿಂದ ನವೋದಯ ಶ್ರೀಶಕ್ತಿ ಸಂಘಗಳನ್ನು ಕಟ್ಟುತ್ತಾ ಮಹಿಳೆಯರಿಗೆ ಸ್ವಾವಲಂಬಿಯಾಗಿ ಬದುಕಬೇಕು, ಹೇಗೆ ಬದುಕಬಹುದು ಅಂತ ತೋರಿಸ್ಕೊಟ್ಟಂಥವ್ರು ಮಾನ್ಯರು. ಇನ್ನೊಬ್ಬರು ತಾವು ಸಂಪಾದನೆ ಮಾಡಿದಂಥ ಏನು ಇದ್ರೂ ಕೂಡ ದುರ್ಬಲದ ವ್ಯಕ್ತಿಗಳು, ಅದರಲ್ಲಿ ಕೂಡ ವಿದ್ಯಾಭ್ಯಾಸ ಮಾಡುವಂಥ ಬಂಧುಗಳಿಗೆ 6-8 ಕೋಟಿ ರೂಪಾಯಿ ವರ್ಷಕ್ಕೆ ದಾನವನ್ನು ಮಾಡುವಂಥ ರೀತಿಯ ಮುಖಾಂತರ ಇವರಿಬ್ಬರ ಕೊಡುಗೆಗಳು ನಾವೆಲ್ಲೋ ಒಂದು ಕಡೆ ನೋಡಿದಾಗ ಕೇಳಿದಾಗ ಆಶ್ಚರ್ಯವಾದರೂ ಕೂಡ ನಮ್ಮ ಕಣ್ಣಿನ ಎದುರುಗಡೆ ಇದು ಸತ್ಯ ಅಂತೇಳಿ ತೋರಿಸ್ಕೊಡುವಂಥ ವ್ಯಕ್ತಿಗಳಿಗೆ ತಾವು ಸನ್ಮಾನ ಮಾಡಿದ್ದು ಇದು ಅಭೂತಪೂರ್ವವಾದಂಥ ಕಲ್ಪನೆ, ಅಭೂತಪೂರ್ವವಾದಂಥ ಚಿಂತನೆ ಅಂತೇಳೊಂದು ಹೇಳ್ತಾ ತಮಗೆಲ್ಲರಿಗೂ ನಾನು ಶುಭವನ್ನು ಕೊಡ್ತಾ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು 10 ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗಲಿಕ್ಕಿದೆ. ಶುಭವನ್ನು ಕೊಡ್ತಾ ನನಗೆ ಗೊತ್ತಿಲ್ಲ ಇಬ್ಬರು ಹಿರಿಯರು ಇರುವಾಗ ಏನು ಮಾಡೋದಂತ. ನಾನು ಪ್ರಕಾಶಣ್ಣ ಮತ್ತು ಭರತ್ ಇದೆ ಮೆಲ್ಲ ಅಂಚಿನೆಲ್ಲ ರಟ್ಟದುವೆ ಅಣ್ಣ ಅಕ್ಕುಲಾಡ ಜನ ಇತ್ತಿನ ಟೆಂಗಿ ಮತ್ತು ಕುಲ್ಲೋಡ ಏನಂಚಿನ ಪರಿಸ್ಥಿತಿ ಆತನು ಇದನ್ನ ನಾನು ಮೆಲ್ಲ ಓಡ್ತಿದ್ದೆ. ಯಾಕೆಂತ ಹೇಳಿದ್ರೆ ನನಗೆ ಮತ್ತು 7 ಗಂಟೆಗೆ ಒಂದು ಅಲ್ಲಿ ಒಬ್ಬರು ಗಿನ್ನಿಸ್ ರೆಕಾರ್ಡ್ ಮಾಡಿದವರು ಟೌನ್ ಹಾಲ್ನಲ್ಲಿ ಅವರಿಗೆ ಸನ್ಮಾನ 7 ಗಂಟೆಗೆ ನನಗೆ ಸನ್ಮಾನ, ಅವರಿಗೆ ಸನ್ಮಾನ. ಅವರು ಫೋನ್ ಮಾಡ್ತಾ ಇದ್ದಾರೆ. ನಾನು 7 ಗಂಟೆಗೆ ನಾನು ಮತ್ತು ರಾಜೇಂದ್ರಣ್ಣ ಹೋಗುವುದಂತ ನಿರ್ಧಾರ ಮಾಡಿ ಮತ್ತು ಪ್ರಕಾಶಣ್ಣ ಬರ್ತಾರೆ ಅಂತ ಹೇಳಿದ ನಂತರ ನಾನು ಮತ್ತು ರಾಜೇಂದ್ರಣ್ಣ ಕೂತೀವಿ. ಹಾಗಾಗಿ ಅವರು ಅಲ್ಲಿ ಕಾಯ್ತಾರೆ. ಅವರು ಗಿನ್ನಿಸ್ ರೆಕಾರ್ಡ್ ಮಾಡಿದವರಿಗೆ ಸನ್ಮಾನ, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳ ಒತ್ತಡ, ಶಾಸಕರ ಜವಾಬ್ದಾರಿ. ನಾವು ಸಹಜವಾಗಿ ತಪ್ಪು ತಿಳ್ಕೊಳ್ಬಾರ್ದು. ತಾವು ಯಾರು ತಪ್ಪು ತಿಳ್ಕೊಳ್ಳದೆ ಕೈ ಜೋಡಿಸಿ ಶಿರಬಾಗಿ ಕ್ಷಮೆಯನ್ನು ಯಾಚಿಸ್ತಾ ನಾನು ಈಗ ಅವರಿಬ್ಬರು ಹಿರಿಯರು ಇರೋ ಕಾರಣ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳೋದಲ್ಲ, ಆದರೆ ನನ್ನನ್ನು ಬೆಳೆಸಲಿಕ್ಕೆ ನನಗೆ ಸಹಕಾರವನ್ನು ತುಂಬ ಕೊಟ್ಟವರು, ನನ್ನನ್ನು ಬೆಳೆಸಿದಂಥ ಇಬ್ಬರು ವ್ಯಕ್ತಿ. ಹಾಗಾಗಿ ಅವರಿರುವಾಗ ಹೋಗೋದು ಸರಿಯಲ್ಲ. ನಾನು ಯಾಕೆಂದರೆ ಪ್ರಾಯದಲ್ಲಿ ಭಾಳ ಸಣ್ಣವನು, ಹಾಗಾಗಿ ಅಲ್ಲಿ ಬಂದು ಕೂತ್ಕೊಳ್ತೇನೆ ಅಂತೇಳೋದು ಹೇಳ್ತಾ ಶುಭವನ್ನು ಕೊಡ್ತೇನೆ. ಧನ್ಯವಾದ. ಸದಸ್ಯರ ಮಕ್ಕಳು ಪ್ರತಿಭೆ ಮೆರೆದಂತಹ ಪ್ರತಿಭಾನ್ವಿತ ಮಕ್ಕಳಿಗೆ ಸ್ಮರಣಿಕೆ ಈ ಒಂದು ಪ್ರತಿಭಾನ್ವಿತ ಮಕ್ಕಳಿಗೆ ವಿದ್ಯಾನಿಧಿಯನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀಯುತ ವೈ ಭರತ್ ಶೆಟ್ಟಿರವರು ಈ ಪಟ್ಟಿಯನ್ನು ವಾಚಿಸಬೇಕಾಗಿ ಶ್ರೀಯುತ ರಾಜೇಶ್ ಅವರಲ್ಲಿ ವಿನಂತಿಯನ್ನು ಮಾಡಿದ್ದೇವೆ. SSLC ವಿಭಾಗದಲ್ಲಿ ಕಾವ್ಯ ಸಫಲಿಗ ಡಾಕ್ಟರ್ ಆಫ್ ರಮೇಶ್ ಸಫಲಿಗ 599 ಅಂಕಗಳೊಂದಿಗೆ 95%ನಲ್ಲಿ ತೇರ್ಗಡೆ ಹೊಂದಿರುತ್ತಾರೆ. ಸನ್ ಆಫ್ ಸತೀಶ್ ಪೂಜಾರೆಡ್ಡಿ ಬಂಟ್ವಾಳ ವಲಯ 584 ಅಂಕಗಳೊಂದಿಗೆ 93%. ಶಾರ್ವರಿ ಶೆಟ್ಟಿಗಾರ್ ಡಾಕ್ಟರ್ ಆಫ್ ಈಶ್ವರ್ ಶೆಟ್ಟಿಗಾರ್ ಕಾರ್ಕಳ ವಲಯ 507 ಅಂಕಗಳೊಂದಿಗೆ 81%. ಎಲ್ಲರೂ ಆದಷ್ಟು ಬೇಗ ವೇದಿಕೆಗೆ ಬಂದು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
PUC ವಿಭಾಗದಲ್ಲಿ ಪ್ರವೀಣ ಎಸ್, ಡಾಕ್ಟರ್ ಪ್ರಕಾಶ್ ಎಸ್ ರಾವ್ 588 ಅಂಕಗಳೊಂದಿಗೆ 98%. ಶಮಿತ್ ಕ್ಯಾಸ್ಲಿನೋ, ಸನ್ ಆಫ್ ರೊನಾಲ್ಡ್ ಆಂಡ್ರ್ಯೂ ಕ್ಯಾಸ್ಲಿನೋ 566 ಅಂಕಗಳೊಂದಿಗೆ 94%. ಭವನ್ ಛಾತ್ರ ಬಿ, ಸನ್ ಆಫ್ ನಟರಾಜ್ ಛಾತ್ರ 550 ಅಂಕಗಳೊಂದಿಗೆ 91%. ಆದಿತ್ಯ ನಾಯಕ್, ಸನ್ ಆಫ್ ಅನಂತ ನಾಯಕ್ 537 ಅಂಕಗಳೊಂದಿಗೆ 89%. ಪಿ ಸಾರ್ಥಕ್ ಶೆಣೈ, ಸನ್ ಆಫ್ ಗುರುಪ್ರಸಾದ್ ಶೆಣೈ 534 ಅಂಕಗಳೊಂದಿಗೆ 81%. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಇದೀಗ ನಮ್ಮ ಸಹಕಾರ ಸಂಘದ ಸಿಬ್ಬಂದಿಯನ್ನು ಗುರುತಿಸುವಿಕೆ. ಈ ಕಾರ್ಯಕ್ರಮ ನೆರವೇರಿಸಿಕೊಡಬೇಕಾಗಿ ವಿಧಾನಸಭಾ ಕ್ಷೇತ್ರ ಮಂಗಳೂರು ದಕ್ಷಿಣದ ಶಾಸಕರಾಗಿರುವ ವೇದವ್ಯಾಸ್ ಕಾಮತ್ ಅವರಲ್ಲಿ ವಿನಂತಿಸುತ್ತಿದ್ದೇವೆ. ಸಿಬ್ಬಂದಿ ವರ್ಗದ ಗುರುತಿಸುವಿಕೆ. ಕಾರ್ಯದರ್ಶಿಗಳಾದಂತಹ ಶ್ರೀ ರಾಜೇಶ್ ಕೆ, ಗುಮಾಸ್ತೆ ಶ್ರೀಮತಿ ಅಶ್ವಿತಾ, ಇನ್ನೋರ್ವ ಗುಮಾಸ್ತೆ ಶ್ರೀಮತಿ ಅರುಂಧತಿ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ, 10 ವರ್ಷದಿಂದ ಬಹಳ ಉತ್ತಮವಾದಂಥ ಒಂದು ಕೆಲಸವನ್ನು ಮಾಡಿದಂಥ ನಮ್ಮ ಒಂದು ಕಾರ್ಯದರ್ಶಿ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಇವತ್ತು ಈ ಒಂದು ಸಂಸ್ಥೆ ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣ ರಾಜೇಶ್ ಅವರ ಕೊಡುಗೆ ಬಹಳಷ್ಟು ಇದೆ. ಅವರ ಒಂದು ಪ್ರಾಮಾಣಿಕತೆ, ನಿಷ್ಠೆ, ದೈವ, ಒಂದು ದೇವರ ಬಗ್ಗೆ ಇರುವಂಥ ನಂಬಿಕೆ. ವರ್ಷದಲ್ಲಿ 2 ತಿಂಗಳು ಅವರು ಮೆಟ್ಟ ಹಾಕದೆ ಬೊಳಲಿಗೆ 1 ತಿಂಗಳು ಕಟೀಲಿಗೆ ಮೆಟ್ಟಾಕದೆ ನಡೆದುಕೊಂಡು ಹೋಗಿ ದೇವರ ಒಂದು ಭಕ್ತಿಯಲ್ಲಿರುವಂಥ ಒಂದು ಹುಡುಗ ಅಂತ ಹೇಳಿದಕ್ಕೆ ನಮಗೆ ಭಾಳಷ್ಟು ಸಂತೋಷ ಆಗ್ತಾಯಿದೆ. ಅದರ ಜೊತೆ ನಮ್ಮ ಅಶಿತಾ ಕೂಡ ಭಾಳಷ್ಟು ನಮ್ಮ ಪ್ರಾಮಾಣಿಕವಾಗಿ ಈ ಒಂದು ಬ್ಯಾಂಕಿನಲ್ಲಿ ಉತ್ತಮವಾದಂಥ ಸೇವೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಉಡುಪಿ ಶಾಖೆಯ ಸಿಬ್ಬಂದಿಯಾಗಿರುವಂಥ ಅರುಂಧತಿಯವರು ಕೂಡ ಭಾಳ ಪ್ರಾಮಾಣಿಕವಾಗಿ ಉಡುಪಿಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಮ್ಮ ಸಂಸ್ಥೆಯ ಸೌಭಾಗ್ಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕೂಡ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದ್ದೀರಿ ಸರ್. ಈ ಕಾರ್ಯಕ್ರಮನ ಅಂದ ಚಂದವನ್ನು ಹೆಚ್ಚಿಸಿದ್ದೀರಿ. ತಮಗಿದು ಸಾಸಿರ ನಮನಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಿದ್ದೇವೆ. ವಂದನೆಗಳು. ನಮ್ಮ ಕ್ಷೇತ್ರದ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶ್ರೀ ವೈ ಭರತ್ ಶೆಟ್ಟಿ. ಸೌತ್ ಕೆನರಾ ಫೋಟೋಗ್ರಾಫರ್ಸ್ ವಿವಿಧೋದ್ದೇಶ ಸಹಕಾರಿ ಸಂಘದ ಕುಟುಂಬ ಸಮ್ಮಿಲನ ಮತ್ತು ಪ್ರತಿಭಾ ಪುರಸ್ಕಾರದ ಈ ಕಾರ್ಯಕ್ರಮದ ಸಭಾಧ್ಯಕ್ಷರಾಗಿ ಸಭೆಯ ಮೇಲೆ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಶ್ರೀ ಕೆ ವಾಸುದೇವರಾವ್ ಅವರೇ, ಈಗ ತಾನೇ ಇಲ್ಲಿ ಗೌರವವನ್ನು ಸ್ವೀಕರಿಸಿ ಇಲ್ಲಿಂದ ನಿರ್ಗಮಿಸಿದಂಥ ಸನ್ಮಾನ್ಯ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರೇ, ಹಾಗೆ ಇಲ್ಲಿ ಮತ್ತೊಬ್ಬ ಗೌರವ ಅಭಿನಂದನೆಯನ್ನು ಸ್ವೀಕರಿಸಿದ ಹಿರಿಯರಾದಂಥ ಸನ್ಮಾನ್ಯ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರ, ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಮಂಗಳೂರು ದಕ್ಷಿಣದ ಶಾಸಕ ಮಿತ್ರರಾದ ವೇದವ್ಯಾಸ್ ಕಾಮತ್ ಅವರ, ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರು ಮಿತ್ರರಾದಂಥ ಸುರೇಶ್ ಶೆಟ್ಟಿ ಗುರ್ಮೆ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಅತಿಥಿ ಗಣ್ಯರೇ, ನೆರೆದಿರುವಂಥ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ವಿವಿಧ ಉದ್ದೇಶ ಸಹಕಾರಿ ಸಂಘದ
ಎಲ್ಲ ಸದಸ್ಯರುಗಳೇ, ಬಂಧು ಭಗಿನಿಯರೇ, ವೇದವ್ಯಾಸ ಕಾಮತ್ರ ಹೇಳಿದಾಗೆ ಬಹುಶಃ ಇಬ್ಬರು ದಿಗ್ಗಜರನ್ನು ನೀವು ಇವತ್ತು ಸನ್ಮಾನ ಮಾಡಿದರೆ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಸಹಕಾರಿ ಸಂಘದ ವತಿಯಿಂದ. ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ಸಹಕಾರಿ ಕ್ಷೇತ್ರ ಕರ್ನಾಟಕದಲ್ಲಿ ಒಂದು ಛಾಪನ್ನು ಮೂಡಿಸಿದಂಥ ವ್ಯಕ್ತಿತ್ವ. ಎಷ್ಟೋ ಜನ ಯುವಕರಿಗೆ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಸಹಕಾರವನ್ನು ನೀಡ್ತಾ ಅವರಿಗೆ ಬೇಕಾದಂಥ ಸಾಲ ಸೌಲಭ್ಯವನ್ನು ಮಾಡಿಸಿಕೊಂಡು ಒಳ್ಳೆಯ ಹೆಸರೊಂದಿಗೆ ಸಹಕಾರಿ ಸಂಘವನ್ನು ಭಾಳಷ್ಟು ಎತ್ತರದ ಮಟ್ಟಕ್ಕೆ ಕೊಂಡೊಯ್ದಂಥ ಒಂದು ವ್ಯಕ್ತಿತ್ವ. ಹಾಗೆ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು, ನಾವೆಲ್ಲ ಶ್ರೀಮಂತರನ್ನು ತುಂಬ ಜನವನ್ನು ನೋಡಿರ್ತೇವೆ, ಆದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ವ್ಯಕ್ತಿತ್ವ ಇರ್ತದೆ, ಒಂದು ಕ್ಯಾರೆಕ್ಟರ್ ಇರ್ತದೆ. ಈ ಶ್ರೀಮಂತರಾದ ನಂತರ ದೇ ಟೆನ್ ಟು ಥ್ರೋ ದೇರ್ ವೇಟ್ಸ್ ಅರೌಂಡ್. ಸ್ವಲ್ಪ ಶ್ರೀಮಂತರು ಬಂದಾಗ ಒಂದು ಸ್ವಲ್ಪ ಕೋಟಿ ಹತ್ರ ಒಂದು ಬಿಸ್ನೆಸ್ ಮ್ಯಾನ್ ಆದ ಕೂಡಲೇ ಎಲ್ಲೋ ಒಂದು ಕಡೆ ಒಂದು ರೀತಿಯ ಸಣ್ಣ ಮಟ್ಟದ ಅಹಂಕಾರ ಬಂದುಬಿಡ್ತದೆ. ಆದರೆ ಪ್ರಕಾಶ್ ಶೆಟ್ಟರನ್ನು ನಾವು ಭಾಳಷ್ಟು ವರ್ಷಗಳಿಂದ ನಾವೆಲ್ಲರೂ ಸಹ ನೋಡ್ತಾ ಇದ್ದೇವೆ. ಕೊಡುಗೈ ದಾನಿ, ಜನರಿಗೆ ಸಹಾಯನ ಮಾಡ್ತಾರೆ, ಕಣ್ಣೀರೊರೆಸೋ ಪ್ರಯತ್ನವನ್ನು ಪ್ರತಿ ವರ್ಷ ಕೋಟಿಗಟ್ಟಲೆ ಹಣವನ್ನು ಹಾಕಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಅವರ ವ್ಯಕ್ತಿತ್ವನ ನೋಡಿದರೆ ಒಂದು ಸಿಂಪಲ್ ಪರ್ಸನ್ ಆಗೇನೆ ಯಾವೊಬ್ಬ ವ್ಯಕ್ತಿ ಸಹ ಅವರನ್ನು ಸಂಪರ್ಕ ಮಾಡ್ಬೋದು. ಅವರ ಮುಖಸ್ತುತಿ ಮಾಡುವಂಥ ಪ್ರಶ್ನೆ ಅಲ್ಲ, ಆದರೆ ನೀವು ಯಾರೇ ಹೋದರೂ ಸಹ, ಯಾವ ಸಮಯದಲ್ಲಿ ಹೋದರೂ ಸಹ ಒಳ್ಳೆಯ ರೀತಿಯಿಂದ ಅವನು ಕರೆದು ಕೂರಿಸಿ ಮಾತಾಡಿ ಅವ್ರಿಗೆ ಏನು ಸಮಸ್ಯೆ ಇದೆ ಅದನ್ನು ತನ್ನ ಕಡೆಯಿಂದ ಯಾವ ರೀತಿ ಸಹಾಯ ಮಾಡ್ಬೋದು ಅದನ್ನು ಮಾಡುವಂಥ ಒಂದು ವ್ಯಕ್ತಿತ್ವ ಪ್ರಕಾಶ್ ಶೆಟ್ಟರು. ಆ ಇಬ್ಬರು ದಿಗ್ಗಜರನ್ನು ನೀವು ಸನ್ಮಾನ ಮಾಡಿದರೆ ಖಂಡಿತ ನಿಮ್ಮ ಉದ್ದೇಶ ಒಳ್ಳೆಯ ಉದ್ದೇಶದಿಂದ ಮಾಡಿದ್ರಿ. ವೇದವ್ಯಾಸ ಕಾಮತ್ರ ಹೇಳಿದಾಗೆ ನಮ್ಮೆರಡು ಜಿಲ್ಲೆಗಳಲ್ಲಿ ಯಾವ ಕಾರ್ಯಕ್ರಮ ಆದರೂ ಸಹ ಇವರಿಬ್ಬರನ್ನು ನಾವು ಒಂದು ಗೆಸ್ಟಾಗಿ ಕರೆಯೋದು ಉಂಟೆ. ಅದು ಯಾವುದು ಮಠದ ಕಾರ್ಯಕ್ರಮ ಆಗಲಿ, ಧಾರ್ಮಿಕ ಕಾರ್ಯಕ್ರಮವಾಗಲಿ, ಸಾಂಸ್ಕೃತಿಕ ಕಾರ್ಯಕ್ರಮವಾಗಲಿ. ಬಹುಶಃ ಫೋಟೋಗ್ರಾಫರ್ಸ್ ವಿವಿಧ ಸಹಕಾರಿ ಸಂಘದಲ್ಲಿ ನಾನು ಮಾತಾಡ್ತಾ ಇದ್ದಾಗ ಮೊದಲಾಗಿ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಹೊರತಾಗಿ ಮಾಡಿದಂಥ ಒಂದು ಸಹಕಾರಿ ಸಂಸ್ಥೆ. ಇದರಲ್ಲಿ ಫಿಸಿಕಲ್ ಡಿಸಿಪ್ಲಿನ್ ಬಹಳ ಅಗತ್ಯ ಇರ್ತದೆ. ಒಂದು 5-6 ಕೋಟಿ ಬಹುಶಃ ಡೆಪಾಸಿಟ್ ಇರ್ಬೋದನ್ನ ನನ್ನ ಗ್ರಹಿಕೆ. ಅದರಲ್ಲಿ ಒಂದು 500 crores ಹತ್ರ ನೀವು ಟರ್ನ್ ಓವರ್ ಮಾಡಿರ್ಬೋದು. ಅದರಲ್ಲೂ ಸಹ 12% ಡಿವಿಡೆಂಡನ್ನು ಸಹ ಬಹುಶಃ ಈ ವರ್ಷ ಕೊಟ್ಟಿರ್ತಾರೆ. ಅದು ಸಣ್ಣ ಸಾಧನೆ ಅಲ್ಲ, ಭಾಳಷ್ಟು ಒಳ್ಳೆಯ ಕೆಲಸ. 10 ವರ್ಷದಿಂದ ಒಳ್ಳೆಯ ಸಾಧನೆಯನ್ನು ಮಾಡಿದರೆ. ಮತ್ತು ಫೋಟೋಗ್ರಾಫರ್ಸು ವೇದವ್ಯಾಸ ಕಾಮತ್ರು ಎಲ್ಲರೂ ಸಹ ಮಾತಾಡ್ತಾ ಹೇಳಿದರು, ನಮ್ಮೆಲ್ಲ ಜೀವನದ ಎಲ್ಲ ಕ್ಷಣಗಳನ್ನು ಆ ಒಂದು ಮೊಮೆಂಟಲ್ಲಿ ಸೆರೆ ಹಿಡುವಂಥ ಒಂದು ಶಕ್ತಿ ಇರೋದು ನಿಮ್ಮ ಹತ್ರನೇ. ಎಲ್ಲೋ ಒಂದು ಕಡೆ ನಾವು ಟೆನ್ಷನ್ನಿಂದ ನಿಂತಿದ್ರು ಸಹ ಕ್ಯಾಮರಾವನ್ನು ಕೆಳಗಿಳಿಸಿ ಒಂದು ಸರಿ ನಗಾಡಿ ಅನ್ನುವಂಥ ಸೂಚನೆಯನ್ನು ಸಹ ನೀವು ಕೆಳಗಿಂದನೇ ಕೊಡೋದು. ಕೆಲವು ಸತಿ ಎಷ್ಟು ಮಂಗಳಸೂತ್ರ ಕಟ್ಟಲಿಕ್ಕೆ ಮುಂಚೆ ಸಹ ಫೋಟೋಗ್ರಾಫರ್ಸ್ ಮುಖ ಒಂದು ಸತಿ ನೋಡ್ತಾರೆ, ಕರೆಕ್ಟ್ ರೆಡಿ ಇದ್ದೀರಾ ನೀವು ಅನ್ನುವಂಥ ಒಂದು ವ್ಯವಸ್ಥೆ ಸಹ ನಮ್ಮ ಸಮಾಜದಲ್ಲಿ ಇದೆ. ಹಾಗಾಗಿ ನೀವು ನಿಮ್ಮ ಅಸೋಸಿಯೇಷನ್ ಇರ್ಬೋದು ಅಥವಾ ಈ ಬ್ಯಾಂಕಿನ ಮೂಲಕ ಯಾವ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಒಂದು ವ್ಯವಸ್ಥೆಯಾಗಿ ಈ ಬ್ಯಾಂಕನ್ನು ಉಪಯೋಗಿಸ್ಕೊಳ್ಬೇಕಂತ ಅವಶ್ಯಕತೆ ಖಂಡಿತ ಇದೆ. ನಿಮಗೆಲ್ಲರೂ ಸಹ ಶುಭವನ್ನು ಕೊಡ್ತಾ ಇದ್ದೇನೆ. ಒಳ್ಳೆಯದಾಗಲಿ. ನಿಮ್ಮೆಲ್ಲ ಕೆಲಸಗಳಿಗೆ ಅಸೋಸಿಯೇಷನ್ನ ಕೆಲಸ ಇರ್ಬೋದು ಅಥವಾ ಸಹಕಾರಿ ಸಂಘದ ಕೆಲಸ ಇರ್ಬೋದು, ಶಾಸಕರಾಗಿ ನಾನು, ವೇದವ್ಯಾಸ ಕಾಮತ್ರು ಅಥವಾ ಗುರ್ಮೆಯವರು ಇರ್ಬೋದು, ಸದಾ ನಿಮ್ಮ ಎಲ್ಲ ಕೆಲಸಗಳೊಂದಿಗೆ ನಿಮ್ಮೊಂದಿಗೆ ಇದ್ದೇವೆ ಅಂತ ಅವರ ಪರವಾಗಿ ಸಹ ಹೇಳಲಿಕ್ಕೆ ಖಂಡಿತ ನನಗೆ ಧೈರ್ಯ ಇದೆ. ನಿಮಗೆ ದೇವರು ಶುಭವನ್ನು ಮಾಡಲಿ ಅನ್ನುವಂಥ ಮಾತೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ. ನಂಬಿಕೆಯ ನಾದ, ಸೇವೆಯ ಸೂರ್ಯೋದಯದಲ್ಲಿ ಅರಳಿದೆ ಈ ಬ್ಯಾಂಕ್ನ ಚಂದ. SKP ಸಲಹಾ ಸಮಿತಿ ಸದಸ್ಯರುಗಳಾದ ಶ್ರೀ ಗೋಪಾಲ್ ಸುಳ್ಯ, ಶ್ರೀ ಕೀರ್ತಿ ಮಂಗಳೂರು, ಶ್ರೀ ಶ್ರೀಧರ್ ಎನ್ ಶೆಟ್ಟಿಗಾರ್, ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಮಾನ್ಯ ಶಾಸಕರಾದ ಸುರೇಶ್ ಶೆಟ್ಟಿ ಗುರುಮೆ ಅವರಿಂದ ಶ್ರೀ ಸತೀಶ್ ಕುಂಪಲ ಸರ್ ತಮ್ಮನ್ನು ವೇದಿಕೆಗೆ ಪ್ರೀತಿಯಿಂದ ನಿಮಂತ್ರಿಸುತ್ತಿದ್ದೇನೆ. ಉಳಿದಂತೆ ಎಂ ವಿಠಲ್ ಚೌಟ, ಕರುಣಾಕರ್ ಕಾನಂಗಿ ಸರ್ ಹಾಗೂ ಆನಂದ್ ಸರ್ ಈಗಾಗಲೇ ವೇದಿಕೆಯಲ್ಲಿ ಆಹ್ವಾನಿತರಿದ್ದಾರೆ. ವಿಲ್ಸನ್ ಜಾರ್ಜ್ ಗೊನ್ಸಾಲಿಸ್ ಸಲಹಾ ಸಮಿತಿ ಸದಸ್ಯರು ದಯವಿಟ್ಟು ವೇದಿಕೆಗೆ ಬಂದು ಗೌರವ ಉಪಸ್ಥಿತಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಸತೀಶ್ ಕುಂಪಾಲರವರಿಗೆ ಶಾಲು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಅಧ್ಯಕ್ಷರಾದಂತಹ ಶ್ರೀ ಕೆ ವಾಸುದೇವರಾವ್, ತಮ್ಮೆಲ್ಲರ ಆಗಮನ ನಮ್ಮ ಕಾರ್ಯಕ್ರಮಕ್ಕೆ ಮತ್ತಷ್ಟು ಸಂತಸವನ್ನು ನೀಡಿದೆ.
ಇದೀಗ ಸೌತ್ ಕೇಂದ್ರ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಕೆಳಗಡೆ ನಡೀತಕ್ಕಂಥ ಸೌತ್ ಕೇಂದ್ರ ಫೋಟೋಗ್ರಾಫರ್ಸ್ ವಿದ್ಯುತ್ ಸಹಕಾರ ಸಂಘದ ವತಿಯಿಂದ ನಡೀತಕ್ಕಂಥ ಕುಟುಂಬ ಸಮ್ಮೇಳನ ಕಾರ್ಯಕ್ರಮ ಹಾಗೂ ಸಮ್ಮೇಳನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂಥ ಸನ್ಮಾನ್ಯ ಬಂಜಾರ ಪ್ರಕಾಶ್ ಶೆಟ್ಟಿಯವರೇ, ನಮ್ಮಲ್ಲಿ ಎಲ್ಲರೂ ಹೇಳಿದಾಗೆ ಇಬ್ಬರು ಮಾನೀಯರು ಕಾಯಕದಲ್ಲಿ ಕೈಲಾಸವನ್ನು ಕಂಡ ಕರ್ಮಯೋಗಿಗಳು, ಬದುಕನ್ನು ಕ್ಷಣ ಕ್ಷಣಕ್ಕೂ ನಿಕಷಕ್ಕೊಡ್ಡಿ ಬದುಕನ್ನು ಸಾರ್ಥಕಪಡಿಸಿಕೊಂಡು ಭಗೀರಥರು ಅಂತ ಭಾವಿಸ್ತಾನೆ. ಅಂಥವ್ರನ್ನ ಅಭಿನಂದಿಸ್ತೇನೆ. ಶತಂ ಜೀವ ಶರದು ವರ್ಧಮಾನ ರೀತಿಯಲ್ಲಿ ಎನ್ನುವ ರೀತಿಯಲ್ಲಿ 100 ವರ್ಷಗಳ ಆಯುಷ್ಯನ್ನು ಆರೋಗ್ಯವನ್ನು ಭಗವಂತವರಿಗೆ ಕೊಡಲಿ ಅಂತೇಳಿ ಹಾರೈಕೆ ಮಾತನ್ನು ಆಡ್ತೇನೆ. ವೇದಿಕೆ ಮೇಲೆ ನಮ್ಮ ವಿಧಾನಸಭೆಯ ಒಬ್ಬ ಗಟ್ಟಿ ಧ್ವನಿ, ಈ ಭಾಗದ ಜನಪ್ರಿಯ ಶಾಸಕರು, ನನ್ನ ಒಡ ಹುಟ್ಟಿದ ತಮ್ಮ ಅಂತ ಭಾವಿಸಿರ್ತಕ್ಕಂಥ ವೇದವ್ಯಾಸ ಕಾಮತ್ ಅವರೇ, ಮತ್ತೊಬ್ಬ ನನ್ನ ಪ್ರೀತಿಯ ಸಹೋದರ, ನನ್ನ ಹೃದಯಕ್ಕೆ ಅತ್ಯಂತ ಹತ್ತಿರ ಆಗಿರ್ತಕ್ಕಂಥ ಭರತಣ್ಣವರೇ, ಹಾಗೆ ವಾಸ್ತವರಾವ್ ಅವರು ನಮ್ಮ ಇಲ್ಲಿ ಬರೋಕ್ಕೆ ಕಾರಣರಾಗಿದ್ದಾರೆ. ಅವರೇ ಹೇಳಿದಾಗೆ ನನ್ನ ಮದುವೆಯ ಫೋಟೋಗ್ರಾಫರ್ ಅವರು ಅಷ್ಟು ಮಾತ್ರ ಅಲ್ಲ, ನಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಅವರು ಇವತ್ತಿಗೂ ಪರ್ಮನೆಂಟ್ ಫೋಟೋಗ್ರಾಫರಾಗಿ ಇದ್ದಂಥವ್ರು. ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಈ ಸಂಸ್ಥೆಯ ಪದಾಧಿಕಾರಿ ಬಂಧುಗಳೇ, ಈ ವೇದಿಕೆ ಮುಂದಿರ್ತಕ್ಕಂಥ ಎಲ್ಲ ಭಗವತ್ಸರಿ ಬಂಧುಗಳೇ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರೇ, ಸರ್ವ ರೀತಿಯಿಂದಲೂ ಸಮರ್ಥನೀಯ ಮತ್ತು ಸಂಭ್ರಮದ ಸಾರ್ಥಕಗಳಿಗೆ ಅಂತ ಭಾವಿಸ್ತೇನೆ. ಸ್ನೇಹಿತರೆ, ನಾವು ಕೇಳಿದ್ದೀವಿ, ನೀ ಮಾಡುವುದು ಗಳಿಗೆ ಸಂತಿ, ಮೇಲೆ ಮಾಳಿಗೆ ಕಟ್ಟಬೇಕಂತಿ, ಆನೆ ಅಂಬಾರಿ ಏರಬೇಕಂತಿ, ಕದವ ತೆರೆದು ಕಡೆ ಬಾರಿಗೆ ನಡೆಯುವಾಗ ಬಾರದು ಯಾವುದು ಸುಮ್ಮನೆ ಕುಂತಿ ಅನ್ನೋ ಮಾತನ್ನು ಹೇಳಿದಾಗ, ಬಹುಶಃ ಮನುಷ್ಯ ಕೇವಲ ಸಂಸಾರಮುಖಿಯಾಗಿ ಬದುಕದೆ ಸಮಾಜಮುಖಿಯಾಗಿ ಬದುಕಿದಾಗ ಈ ರೀತಿಯ ಕಾರ್ಯಕ್ರಮ ಕಳೆಗಟ್ಟುವಂತೆ. ನನಗೆ ಖುಷಿ ಅಂತ ಹೇಳಿದರೆ, ದೂರದ ಕಾಪುವಿಂದ ಬಂದಿರತಕ್ಕಂಥದ್ದು. ಕಾರಣ ಇಷ್ಟೇ, ನಮ್ಮೆಲ್ಲ ಸಂಭ್ರಮಗಳಿಗೆ ಸಂತಸಗಳಿಗೆ ನೀವು ಸಾಕ್ಷಿಗಳಾಗಿದ್ದರೆ ಇವತ್ತು ನಿಮ್ಮ ಎಲ್ಲ ಸಂಭ್ರಮಗಳಿಗೆ ಸಾಕ್ಷಿಗಳಿಗೆ ನಾವು ಕಾರಣೀಭೂತರಾಗಿರ್ತಕ್ಕಂಥ ನೋಡಬೇಕಂತ ಒಂದು ಸೌಭಾಗ್ಯವನ್ನು ನೀವೆಲ್ಲ ಒದಗಿಸ್ಕೊಟ್ಟಿದ್ದೀರಿ. ಆತ್ಮೀಯರೇ, ದೈವ ಸೃಷ್ಟಿಯಲ್ಲಿ ಮುಕುಟಪ್ರಾಯದ ಮಾನವ ಜನ್ಮ, ಹುಟ್ಟು ಎಲ್ಲಿ, ಬದುಕು ಹೇಗೆ, ವೃತ್ತಿ ಯಾವುದು, ಪ್ರವೃತ್ತಿ ಏನು ಅಂಥದ್ದು ದೈವಚಿತ್ತಕ್ಕೆ ಬರಬೇಕಂತೆ. ನಾವು ಯಾರು ಕೂಡ ಹುಟ್ಟುವಾಗ ಈ ವೃತ್ತಿ ಮಾಡಬೇಕು, ಇವರು ವೃತ್ತಿ ಮಾಡಬೇಕಂದ್ರೆ ನಾವೆಲ್ಲ ಯೋಚನೆ ಮಾಡಿದ್ದಿಲ್ಲ. ಭಗವಂತ ಎಲ್ಲೋ ಒಂದು ಕಡೆ ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ, ತನ್ಮೂಲಕ ನಾವು ಬದುಕನ್ನು ಕಟ್ಟಿಕೊಳ್ತೀವಿ. ಹಾಗಾಗಿ ಚಿಂತನೆಯ ವಿಸ್ತಾರ ಪ್ರಸ್ತಾರಗಳು ಬದಲಾಂತ ಈ ಕಾಲಘಟ್ಟದಲ್ಲಿ ಯಾವ ಹಂಬಲ ತಾಳ್ಬೇಕಂತ ಎನ್ನುವಂಥ ಚಿಂತನೆ ಇವತ್ತು ನಮ್ಮಲ್ಲಿ ಮೂಡ್ತದೆ. ಹೇಳ್ತಾರೆ, ಋಣದ ಜಾಲವನಂತ, ಕರ್ಮ ಚಕ್ರವನಂತ, ಜನ್ಮ ಜನ್ಮಾಂತರದ ಜೀವತಂತುಗಳನಂತ, ನಿತ್ಯ ನೂತನ ವಿಧಿ ಜಗದ ತಂತ್ರ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಅಂದರೆ ಯಾಂತ್ರಿಕತೆ ಅಂಗಳಲ್ಲಿ ನಿಂತು ನಾವು ಅಂಗೈಯಲ್ಲಿ ಜಗತ್ತಿನ ಅರಮನೆ ಕಟ್ಟುವ ತವಕದಲ್ಲೇ ಇವತ್ತು ನಾವು ಇದ್ದೀವಿ. ಆದರೆ ನಿನ್ನೆಗಳನ್ನು ನೆನಪು ಮಾಡಿಕೊಂಡೇ ನಾಳೆಗಳ ಸೂರ್ಯನ ನಾವು ನಿರೀಕ್ಷೆ ಮಾಡಬೇಕಂತ ಸ್ನೇಹಿತರೆ. ಹಾಗಾಗಿ ಹೇಳ್ತಾರೆ, ಪರಿವರ್ತನೆ ಜಗದ ನಿಯಮ, ಆದರೆ ಯಾವ ದಿಕ್ಕು, ಎಷ್ಟು ಆಯ್ಕೆ, ಏನು ಫಲಿತ ಅನ್ನೋದನ್ನು ಅದು ದೈವಚಿತ್ತ ಅಂತೆ. ಈ ನಿಟ್ಟಿನಲ್ಲಿ ಇವತ್ತು ಹೇಳ್ತಾರೆ, ಬೆವರು ಸುರಿಸಿದಷ್ಟು ಈ ದೇಹ ಅದು ದೇಗಲು ಆಗ್ತಾ ಅಂತೆ. ಹಾಗಾಗಿ ಇವತ್ತು ಶ್ರೀಕೃಷ್ಣನ ಕರ್ಮ ಸಿದ್ಧಾಂತದ ಮೇಲೆ ನಾವು ನಮ್ಮ ಬದುಕನ್ನು ಕಟ್ಟಿಕೊಂಡಂಥವ್ರು. ಹೇಳ್ತಾರೆ, ರಟ್ಟೆಯ ಬಲದಿಂದ ರೊಟ್ಟಿಯ ಗಳಿಕೆ ಸಾಧ್ಯವಾಗಿಸಬೇಕಂತಕ್ಕಂಥ ಕರ್ಮ ಸಿದ್ಧಾಂತ ಅದು ನಮ್ಮ ಪೂರ್ವಜನ್ಮ ಕಟ್ಟಿಕೊಟ್ಟಂಥ ಒಂದು ಬದುಕು. ಆ ನಿಟ್ಟಿನಲ್ಲಿ ಇವತ್ತು ಹೇಳ್ತಾರೆ, ನಜರ್ ಬದಲಿಗೆ ಅಥವಾ ನಜರಾನ ಬದಲಿಗೆ ಅಂತೇಳಿ. ಅಂದರೆ ದೃಷ್ಟಿ ಬದಲಾದರೆ ದೃಶ್ಯ ಬದಲಾಗ್ತಂತೆ. ಇವತ್ತು ವಾಟ್ಸಪ್ ಬಂದಿರ್ಬೋದು, ಮೊಬೈಲ್ ಬಂದಿರ್ಬೋದು, ಆದರೆ ನಿಮ್ಮಲ್ಲಿ ಕೂಡ ಪರಿಣತಿ ಮಾಡ್ತಾ ಮಾಡ್ತಾ ಒಂದಷ್ಟು ಉತ್ತುಂಗತೆಯನ್ನು ಇರ್ತಾ ಇವತ್ತು ಈ ಒಂದು ಹೊಸ ಕೌಶಲ್ಯವನ್ನು ಕಟ್ಟಿಕೊಂಡಂಥದ್ದು ಚಾಕಚಕ್ಯತೆ ಇದ್ದರೆ, ಮತ್ತು ನಿಮಗೆ ಇರತಕ್ಕಂಥ ಪೇಷನ್ಸು, ಬಹುಶಃ ಈ ಫೋಟೋಗ್ರಾಫಿಗೆ ಬೇಕಾಗಿರ್ತಕ್ಕಂಥ ಪೇಷನ್ಸ್, ಅದು ಸಮಾಧಾನ ಚಿತ್ತ. ಹೇಳ್ತಾರೆ, ತಾಳುವಿಕೆಗೆಂದ ತಪವಿಲ್ಲ, ಕಷ್ಟ ಬಂದರೆ ತಾಳು, ನಿಷ್ಠುರದ ನುಡಿ ತಾಳು, ನೆಟ್ಟ ಸಸಿ ಫಲ ಬರುವಂಥದ್ದು ತಾಳು, ಕಟ್ಟು ಬುತ್ತಿಯ ಮುಂದೆ ಉಣಲುಂಟು ತಾಳು ಎನ್ನುವಂತೆ ಬಹುಶಃ ಇಡೀ ಜಗತ್ತಲ್ಲಿ ಅತ್ಯಂತ ಒಂದು ಸಮಾಧಾನ ಚಿತ್ತ, ಪೇಷನ್ಸ್ ಇರ್ತಕ್ಕಂಥದ್ದು. ಯಾಕಂದ್ರೆ ನೀವು ನಗ್ತಾ ಇರ್ತೀರಿ, ಬೇರೆಯವ್ರನ್ನೂ ಕೂಡ ಸ್ಮೈಲ್ ಪೀಸ್ ಅಂತೇಳಿ ನಗ್ತಾನೆ ಕೆಲಸವನ್ನು ತಗೊಳ್ಳೋಂಥ ಚಾಕಚಕ್ಯತೆ ಅದು ನಿಮಗೆ ಇರ್ತಕ್ಕಂಥದ್ದು. ಆತ್ಮೀಯರೇ, ಹಾಗೆ ಹೇಳ್ತಾರೆ, 1648ರಲ್ಲಿ ಗೋವಿಂದ ವೈದ್ಯ ಅನ್ನೋ ಕವಿ ಒಂದು ಕಡೆ ಬರೀತಾನೆ, ಜಾತಿ ಸಂಕರವಿಲ್ಲ, ಜಡದೇಹಿಗಳಿಲ್ಲ, ನೀತಿಹೀನರಿಲ್ಲ, ಚೋರರಿಲ್ಲ, ದುರ್ಜನರಿಲ್ಲ, ಘಾತುಕರಿಲ್ಲ, ಈ ನಾಡಿನ ಪರಿ ಅದೆಂತು ಬಡಿಸಲಿ ಅಂತಕ್ಕಂಥ ಮಾತನ್ನು ಕವಿ ಒಂದು ಕಾಲ ಬರೀತಾನೆ. ಇವತ್ತು ಎಲ್ಲೊಂದು ಕಡೆ ನೀತಿ ಇಲ್ಲದ ವ್ಯಾಪಾರ, ಶೀಲವಿಲ್ಲದ ಶಿಕ್ಷಣ, ತತ್ವರಹಿತ ರಾಜಕಾರಣ, ಮಾನವೀಯತೆರಹಿತ ವಿಜ್ಞಾನ, ಇದೆಲ್ಲವನ್ನು ಮಿಟ್ಟಿ ಸುಜ್ಞಾನ ಮೂಡಿಸ್ಬೇಕಾದ್ರೆ ನಾವೆಲ್ಲ ಒಂದಾಗಿರಬೇಕು.
ಸಂಘಶಕ್ತಿ ಕಲವು ಈಗ ಎನ್ನುವಂಥ ಶಾಸ್ತ್ರದ ಮಾತಿನಂತೆ ಬಹುಶಃ ಇವತ್ತು ಖಂಡಿತವಾಗಿಯೂ ನೀವೆಲ್ಲ ಒಟ್ಟಾಗಿದ್ದರೆ ಮಾತ್ರ ನೀವು ಎಲ್ಲವುದನ್ನು ಸಾಧಿಸಲು ಸಾಧ್ಯ ಆಗ್ತದೆ. ಹಾಗಾಗಿ ಹೇಳ್ತಾರೆ, ಬದುಕು ಸಂಕಟಗಳ ಸಂತೆಯೂ ಅಲ್ಲ, ಸಂಭ್ರಮದ ಜಾತ್ರೆಯೂ ಅಲ್ಲ ಅಂತೆ. ಸಂಕಟದ ಒಳಗೆ ಸಂಭ್ರಮದ ಜಾತ್ರೆಯನ್ನು ಹುಡುಕಬೇಕಂತೆ ಆತ್ಮೀಯರೇ. ಹಾಗಾಗಿ ಇವತ್ತು ಹೇಳ್ತಾರೆ, ಇವತ್ತು ಬಹುಶಃ ಇಲ್ಲಿ ತುಂಬ ಜನ ಸಜ್ಜನರಿಗೆ ಸನ್ಮಾನ ಮಾಡಿದ್ದೀರಿ, ಒಂದಷ್ಟು ಜನ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಆಗಿದೆ, ಹಾಗೆ ಒಂದಷ್ಟು ಜನ ಗುರುತಿಸುವ ಕೆಲಸ ಆಗಿದೆ. ನಾರದ ಮಹರ್ಷಿ ದಿಲೀಪ ಚಕ್ರವರ್ತಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ, ನಿನ್ನ ಬದುಕಿನ ಗುರಿ ಏನು ಅಂತೇಳಿ, ವಾಟ್ ಈಸ್ ದಿ ಪರ್ಪಸ್ ಆಫ್ ಯುವರ್ ಲೈಫ್ ಅಂತೇಳಿ. ಆಗ ದಿಲೀಪ ಚಕ್ರವರ್ತಿ ಕೊಟ್ಟೊಂದು ಉತ್ತರ, ಮೊದಲು ಪರೋಪಕಾರ, ಅನಂತರ ಆತ್ಮ ಸಾಕ್ಷಾತ್ಕಾರ, ಕೊನೆಗೆ ಬ್ರಹ್ಮ ಸಾಕ್ಷಾತ್ಕಾರ ಅಂತೇಳಿ. ಹಾಗಾಗಿ ಹೇಳ್ತಾರಲ್ಲ, ಸಂಕಟಗ್ರಸ್ತರ ಸಮಾಧಾನದ ಎದುರು ರಾಜ್ಯ ವ್ಯಾಜ್ಯಗಳೆಲ್ಲವೂ ತ್ಯಾಜ್ಯವಾಗುವಂತೆ ವ್ಯಷ್ಟಿತವೊಂದಿಗೆ ಸಮಷ್ಟಿತವು ಮೇಳೈಸಿ ಬಂದ ಎತ್ತರದ ನಿಲುವು ನಮ್ಮದಾಗಬೇಕು. ಹೋಮಾಗ್ನಿಯೊಂದು ಬಾನೆತ್ತರಕ್ಕೆ ಹಾರುವಂತೆ, ನದಿ ಹರಿದು ಸಾಗರವನ್ನು ಸೇರುವಂತೆ ಅದು ನಮ್ಮ ಒಂದು ಪುಣ್ಯ ಸಾಗರವನ್ನು ಸೇರಬೇಕಂತೆ. ಅಂದಾಗ ಮಾತ್ರ ಒಂದು ಸಂಸ್ಥೆಗೆ ಖಂಡಿತ ಅರ್ಥ ಬರ್ತಾ ಅಂತೆ. ಆತ್ಮೀಯರೇ, ಇವತ್ತು ಹೇಳ್ತಾರಲ್ಲ, ಧರ್ಮದ ಬಿಗಿ, ಕರ್ಮದ ಕಟ್ಟು, ಭಕ್ತಿಯ ಬಲ, ನೀತಿಯ ನೆಲೆ ಬದುಕಿಗೆ ಪೂರಕವಾಗಿ ಸ್ಪಂದಿಸಿದಾಗ ಆಗ ಬದುಕು ಭಾವಗೀತೆ ಆಗ್ತಂತೆ. ಹಾಗಾಗಿ ಹೇಳ್ತಾರೆ, ನೀರಿಂದ ಸ್ನಾನ ಮಾಡಿದರೂ ಬಟ್ಟೆ ಬದಲಾಯಿಸ್ತಾರಂತೆ, ಬೆವರಿಂದ ಸ್ನಾನ ಮಾಡಿದರೂ ಖಂಡಿತ ಇತಿಹಾಸ ಬದಲಾಯಿಸ್ತಾರಂತೆ. ಈ 10 ವರ್ಷಗಳಲ್ಲಿ ನೀವು ನಿಮ್ಮ ಈ ಸಂಸ್ಥೆಯ ಪರಿಚಯವನ್ನು ಮಾಡಿದಿರಿ. ನಮ್ಮ ಅಧ್ಯಕ್ಷರು ಜೈನವರು ಹೇಳಿದರು, 35 ವರ್ಷಗಳಿಂದ ಒಂದು ಈ ಸಂಸ್ಥೆ ನಡೆದು ಬಂದಂಥ ರೀತಿ, ಹಲವರನ್ನು ಗುರುತಿಸುವಂಥ ರೀತಿ, ಒಂದು ಅರ್ಥ ಬರುವಂಥದ್ದು, ಈ ಸಮಾಜದ ಕಟ್ಟೆ ಕಡೆ, ನಿಮ್ಮಲ್ಲಿ ಈ ಸಂಘದ ಕಟ್ಟೆ ಕಡೆ ವ್ಯಕ್ತಿಯ ಕಣ್ಣೀರನ್ನು ಒರೆಸಿದಾಗ, ಅವರ ಕಷ್ಟಕ್ಕೆ ನೀವು ಅವರಿಗೆ ಧ್ವನಿಯಾದಾಗ, ಧ್ವನಿ ಇಲ್ಲದವರಿಗೆ ಬೆಳಕಾದಾಗ, ಖಂಡಿತವಾಗಿಯೂ ಯಾವುದೇ ಸಂಸ್ಥೆ ಊರ್ಧ್ವಮುಖ ಚಿಂತನೆಯನ್ನು ಮಾಡಿದಾಗ, ಸಮಾಜಮುಖಿಯಾದ ಒಲವನ್ನು ಬೆಳೆಸಿಕೊಂಡಾಗ, ಆರೋಗ್ಯ ಪುಣ್ಯ ಜಿಜ್ಞಾಸೆಗೆ ತನ್ನಂತಾನು ಒಡ್ಡಿಕೊಂಡಾಗ ಆ ಸಂಸ್ಥೆ ಭಾಳಷ್ಟು ಉಳಿತಾ ಅಂತೆ. ಆ ನಿಟ್ಟಿನಲ್ಲಿ ಖಂಡಿತವಾಗಿ ಈ ಸಂಘಟನೆಯನ್ನು ಸಮರ್ಥವಾಗಿ ದುಡಿಸಿಕೊಳ್ಳುವಂಥ ನೀಲಕಂಠ ಸ್ಥೈರ್ಯ ನಿಮ್ಮದಾಗಲಿ ಅಂತ ಹೇಳ್ತಾ, ಯಾವುದೇ ಒಂದು ಸಂಸ್ಥೆ ಅದು ಹುಟ್ಟಿದರೆ ಸಾಲದು, ಅದನ್ನು ಕಟ್ಟುವ ಕಾಯಕ ನಿರಂತರವಾಗಿರಬೇಕಂತೆ ಹೇಳ್ತಾರೆ. ಸಂಕಲ್ಪ ಶುದ್ಧಿ, ಸಾಧನಾ ವಿಶೇಷತೆ, ಸಾಧಕರ ಸಾಮರ್ಥ್ಯಗಳು ಮೇಳೈಸಿದಾಗ ಸಿದ್ಧಿಯ ಕುರಿತು ಸಂದೇಹ ಬೇಡ ಅನ್ನೋದು ಋಷಿವಾಣಿ. ಆದರೆ ಸಾತ್ವಿಕ ಪೋಷಣೆಯಲ್ಲಿ ಸಹಜ ಸಂಕ್ರಮಣ ಆಗ್ತದ್ದು ಶರಣರ ಮಂದಾಳ ಮಾತಂತೆ. ಆತ್ಮೀಯರೇ, ಭಾಳ ಪ್ರೀತಿಯಿಂದ ಬರಮಾಡಿಕೊಂಡಿದ್ದೀರಿ. ಹಾಗಾಗಿ ಹೇಳ್ತಾರೆ, ಧರ್ಮಲೀಲೆಯೋ ಕಾಣೆ, ಕರ್ಮಜಾಲವು ಕಾಣೆ, ಅದು ಬುದ್ಧಿಯಾಚಿಗೆನ ಮಾತು, ಭವದಲ್ಲಿ ಕಾಣೆ ಪ್ರೀತಿ ಅಂತ ವಸ್ತು ಅನ್ನುವಂತೆ ನಿಮ್ಮ ಪ್ರೀತಿಗೆ ಮತ್ತೆ 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 ಚಿರೋಣಿ ಅಂತ ಮಾತನ್ನು ಹೇಳ್ತಾ, ವಿಶೇಷವಾಗಿ ಮಂಗಳೂರಲ್ಲಿ ಬರುವಂಥದ್ದೇ ಅಪರೂಪ. ಇವತ್ತು ಅಚಾನಕ್ಕಾಗಿ ಪ್ರಕಾಶಣ್ಣ ಫೋನ್ ಮಾಡಿದರು, ಸುರೇಶಣ್ಣ ತುಂಬ ಪ್ರೀತಿಯಿಂದ ಕರೆದಿದ್ದಾರೆ, ನೀವು ಬರಬೇಕು ಅಂತ ಹೇಳಿದರು. ನಾನು ಬರಬೇಕಾ ಬೇಡ ಅಂತ ದ್ವಂದ್ವದಲ್ಲಿದ್ದೆ. ಕೊನೆಗೆ ನಾನು ಅದನ್ನು ಡಿಸೈಡ್ ಮಾಡಿದೆ. ಹಾಗೆ ಈಗ ಇಲ್ಲಿ ಟೌನ್ ಹಾಲಲ್ಲಿ ನಾವು ನಮ್ಮ ವೇದವಾಸ್ ಕಾಮತ್ ಅವರು ಕೂಡ ಒಂದು ಯಶವಂತ್ ಅಂತೇಳಿ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್, ಅಂದರೆ PB ಶ್ರೀನಿವಾಸ SP ಬಾಲಸುಬ್ರಹ್ಮಣ್ಯವರ ಗೀತೆಯನ್ನು 24 ಗಂಟೆ ಸತತವಾಗಿ ಹಾಡಿ ದಾಖಲೆ ಬರೆದಂಥ ಯಶವಂತ್ ನನ್ನ ಊರಿನವನು, ನನ್ನ ಗೆಳೆಯ, ಒಬ್ಬ ಅದ್ಭುತ ಗಾಯಕ. ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮ ಅಲ್ಲಿ ನಮ್ಮನ್ನು ಕಾಯ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅನ್ಯತೆ ಭಾವಿಸಬಾರ್ದು, ನಮ್ಮನ್ನು ಮುಂದೆ ಹೋಗಲಿಕ್ಕೆ ಅನುವು ಮಾಡಿ ಕೊಡಬೇಕಂತ ಕೇಳ್ತಾ ನನ್ನ ಮಾತನ್ನು ಮುಗಿಸಿ ನಮಸ್ಕಾರ. ತಮ್ಮ ಮಾತಿಗೆ ವಂದಿಸಿಕೊಂಡು ಸರ್, ಒಂದು ಮಾಜಿ ನಿರ್ದೇಶಕರ ಗುಣಗಳು ನಮ್ಮ ಈ ಕಾರ್ಯಕ್ರಮದ ನೆನಪು ಸದಾ ಇರಲಿ ಎನ್ನುವಂತಹ ಆಶಯದೊಂದಿಗೆ ಸ್ಮರಣಿಕೆಯನ್ನು ನೀಡಿ ಪಯಣ ಶುಭಕರವಾಗಿರಲಿ ಎನ್ನುವಂತಹ ಆಶಯ ನಮ್ಮದು. ವಂದನೆಗಳು ಸರ್. ಅಂದಚಂದವನ್ನು ಹೆಚ್ಚಿಸಿದ ತಮಗೆ ವಂದನೆಗಳು ಸರ್. ಹೃನ್ಮನ ಸಿಂಚನ ನನಸಾಗಲಿ, ತನುಮನ ಅರ್ಪಣದಿಂ ಸಾಗಲಿ, ಎದೆಗುಡಿ ಬೆಳಗಲಿ ಪ್ರೀತಿಯಲಿ, ಧನ್ಯತೆ ಮಾಗಲಿ ಬಾಳಿನಲ್ಲಿ ಎನ್ನುವಂಥ ಆಶಯದೊಂದಿಗೆ ಮಾಜಿ ನಿರ್ದೇಶಕರುಗಳ ಗುರುತಿಸುವಿಕೆ ಈ ಪಟ್ಟಿ ವಾಚನ ಮಾಡಬೇಕಾಗಿ ಕಾರ್ಯದರ್ಶಿಗಳಾದಂತಹ ಶ್ರೀ ರಾಜೇಶ್ ಕೆ ಅವರಲ್ಲಿ ವಿನಂತಿಯನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಬೆಂಗಳೂರಿನ ಉದ್ಯಮಿಗಳಾದಂಥ ಶ್ರೀ ಹರಿಪ್ರಸಾದ್ ಜೆ ಶೆಟ್ಟಿ ಅವರಲ್ಲಿ ವಿನಂತಿಯನ್ನು ಮಾಡಿದ್ದೇವೆ. ದಯವಿಟ್ಟು ಮಾಜಿ ನಿರ್ದೇಶಕರುಗಳು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಂದಾರತಿ ಶೆಟ್ಟಿ, ಬಂಟ್ವಾಳ ವಲಯ. ದಯವಿಟ್ಟು ಮಾಜಿ ನಿರ್ದೇಶಕರುಗಳು ವೇದಿಕೆಗೆ ಆಗಮಿಸಿ ಈ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡವರಿದ್ದೇವೆ. ಬಹಳಷ್ಟು ಹೆಮ್ಮೆಯ ಸಂಗತಿ, ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಆಯ್ಕೆಯಾದವರು ಇವರು. ನಾವು ಅಭಿನಂದಿಸಿಕೊಂಡವರಿದ್ದೇವೆ. ಒಮ್ಮೆ ಜೋರಾದ ಚಪ್ಪಾಳೆಯ ಸದ್ದಿನ ಸುದ್ದಿಯನ್ನು ರವಾನಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬೆಳ್ತಂಗಡಿ ವಲಯದಿಂದ KV ಶರ್ಮಾ, ಮಾಜಿ ನಿರ್ದೇಶಕರಾಗಿರುವಂಥ KV ಶರ್ಮಾ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬೆಳ್ತಂಗಡಿ ವಲಯ.
ಅಂಬಾಸಿಡರ್. ವಂದನೆಗಳು ಸರ್. ಠೇವಣಿದಾರರ ಗುರುತಿಸುವಿಕೆ ಶ್ರೀಯುತ ರಾಜೇಶ್ ಕೆ ಪಟ್ಟಿ ವಾಚಿಸಬೇಕಾಗಿ ಕೇಳಿಕೊಳ್ತಾ ಈ ಕಾರ್ಯಕ್ರಮ ನೆರವೇರಿಸಿಕೊಡಬೇಕಾಗಿ ಜಿಲ್ಲಾ ಪಂಚಾಯತ್ ದಕ್ಷಿಣ ಕನ್ನಡದ ಮಾಜಿ ಉಪಾಧ್ಯಕ್ಷರಾದಂತಹ ಶ್ರೀ ಸತೀಶ್ ಕುಂಪಲ ಅವರಲ್ಲಿ ವಿನಂತಿಯನ್ನು ಮಾಡಿದ್ದೇವೆ. ಹರೀಶ್ ಅಡ್ಯಾರ್, ಪ್ರವೀಣ್ ಪೂಜಾರಿ, ನಳಿನಿ, ಜಯಶ್ರೀ, ರಂಜಿತಾ, ಸುಜಾತ, ಸುಲೋಚನಾ, ಚಿತ್ರಾಕ್ಷಿ, ನಳಿನಿ, ಶಾಲಿನಿ, ಜಯಶ್ರೀ, ದಯವಿಟ್ಟು ವೇದಿಕೆಗೆ ಬರಬೇಕು ಎಲ್ಲ ಸದಸ್ಯರು. ನಿತ್ಯಾನಂದ ಕೆ, ಕಾರ್ತಿಕ್ ಚಂದ್ರ ಪೂಜಾರಿ, ವೈಶಾಲಿ ಆರ್ ಶೆಟ್, ಆಗಸ್ಟಿನ್ ಪ್ರವೀಣ್ ಕುರಿಯಾ, ಸುಧೀರ್ ಎಂ ಶೆಟ್ಟಿ, ವಿಠ್ಠಲ ಅರ್ಸಾಲಿಯಾನ್, ಶ್ರೀಕಾಂತ್ ರಾವ್ ಟಿ, ಜಾಲಾಕ್ಷಿ ವಿ ಚೌಟಾ, ದಾಕ್ಷಾಯಿನಿ ಟಿ, ಸುಜಯ್ ರೋಷನ್ ಮಾರ್ಟಿಸ್, ಲಲಿತಾ, ಪ್ರಶಾಂತ್ ಶೆಟ್ಟಿ, ಪ್ರಶಾಂತ್ ಎನ್ ಕುಮಾರ್, ಬಿ ಡಿ ಲಕ್ಷ್ಮಿ, ಟಿ ಜಯಪ್ರಕಾಶ್ ರಾವ್, ಸತೀಶ್ ಚಂದ್ರ ಕಾನಂಗಿ, ಉಮೇಶ್ ಕೆ, ಸುನೀತಾ ಎಸ್ ಶೆಟ್ಟಿ, ಮೋಹನ್ ದಾಸ್, ಚಂದ್ರಾವತಿ ಜೆ, ಮರ್ಲಿನ್ ಮ್ಯಾಟಿಸ್, ತುಕಾರಾಮ್, ದರ್ಶಿ ವಿಜಯಕುಮಾರ್. ಸದಸ್ಯರು ಆದಷ್ಟು ಬೇಗ ವೇದಿಕೆ ಕಡೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಿವ್ಯಲಕ್ಷ್ಮಿ ಎನ್, ಲಾವಣ್ಯ ವಿಜಯಕುಮಾರ್, ರಾಜೇಂದ್ರ ಕೆ, ರಾಜೇಶ್ ಗೌಡ ಎಚ್, ಶಂಕರ್ ಪೂಜಾರಿ, ಆಶಾ, ಅಶೋಕ್ ಬಿ ಉಳ್ಳಾಲ್, ಸುಜಾತ, ವೀಣಾ ಸಿ ಜಿ, ಕಾವ್ಯ, ಮಾನ್ವಿ, ಲೀಲಾವತಿ ಶೆಟ್ಟಿ, ರೂಪಾ, ಹಿಲ್ಡಾ ವೀನಾ ಡಿಸೋಜಾ, ಸ್ಟೀಫನ್ ಪ್ರಕಾಶ್ ಡಿಸೋಜಾ, ರವಿ ಕೋಟ್ಯಾನ್, ವಿ ಕುಮಾರಸ್ವಾಮಿ, ಪ್ರವೀಣ್ ರೈ, ಶೀಲಾವತಿ ರೈ, ತೃಪ್ತಿ ಎಸ್ ಶೆಟ್ಟಿ, ಪೂಜಾ ಎಸ್ ಭಟ್, ಪೂಜಾ ಎಸ್ ಭಟ್, ರಾಜ್ ಗೋಪಾಲ್, ವಾಣಿಶ್ರೀ ನಾಯಕ್, ಅಮರಾಜಿನಿ, ದೀಕ್ಷಿತಾ, ರೋಷಲ್ ಪ್ರಿಯಾ ಡಿಸೋಜಾ, ರಾಜೇಶ್ ಕೆ, ನವೀನ್ ಚಂದ್ರ ಬಳ್ಳಾಲ್, ನಳಿನಿ, ದತ್ತಾತ್ರೇಯ ಕೆ, ದಿವಾಕರ್ ಜೀವರಾವ್, ಪ್ರಸನ್ನ ಕುಮಾರ್, ಶಾಂತ ಹೆಬ್ಬಾರ್, ಕೃಷ್ಣಾನಂದ ಹೆಬ್ಬಾರ್, ಶಾರ್ವಿ, ಸುಜಾತ ಕೆ, ಸುರೇಂದ್ರನಾಥ್ ಶೆಟ್ಟಿ, ಕೃಷ್ಣಾನಂದ ರಾವ್, ವಾಸು ಶೆಟ್ಟಿ ಬಿ, ಸುದರ್ಶನ್ ಶೆಟ್ಟಿಗಾರ್, ಅನುಷಾ ಟಿ ರಾವ್, ಬಬಿತಾ, ಭವ್ಯಶ್ರೀ, ಸಂಪತ್ ಸುವರ್ಣ, ಉಮಾವತಿ, ಯಶೋಧ, ಕವಿತಾ ಎನ್ ಬಳ್ಳಾಲ್, ಬಾಬುದೇವಾಡಿಗ, ಸವಿತಾ, ಸುಶಾಂತ್, ಧನಾರ್ದನ, ಆದೀಶ್,
ಅಲಿಯಾ ಡಿಸೋಜ, ಹರಿಣಾಕ್ಷಿ, ಬಾಲಕೃಷ್ಣ ಪೂಜಾರಿ, ವನಿತಾ, ಎಚ್ ರಮೇಶ್. ದಯವಿಟ್ಟು ಸದಸ್ಯರು ವೇದಿಕೆ ಹತ್ರ ಬರಬೇಕು. ಜೀವನ್ ಕುಮಾರ್, ಮೇಧಾಶ್ರೀ MS, ನಿಂಪಾಕ್ರಾಷ್ಟ. ಠೇವಣಿದಾರ ಸದಸ್ಯರು ವೇದಿಕೆಗೆ ಆಗಮಿಸಬೇಕು. ಪ್ರಮೋದ್ ಚಂದ್ರ ಪೈ, ಶಾರದಾ KR, ವೀರಾ ಫರ್ನಾಂಡಿಸ್, ವಿದ್ಯಾಲಕ್ಷ್ಮಿ ಶ್ರೀಕಾಂತ್, ಜಯಶ್ರೀ, ಮೆಲ್ವಿನ್ ರೋಷನ್ ಸುವರಿಸ್, ಮಂಜುಳಾ ಕಣಿಕಲ್ ಚೆನ್ನಯ್ಯ, ಶ್ಯಾಮರಾಯ ನಾಯಕ್, ರಾಕೇಶ್ ಬಾಯರ್, ಸ್ಯಾಮ್ಸನ್ ಎ ಗೋನ್ಸಾಲ್ವಿಸ್, ರಾಜೇಶ್ ಆಚಾರ್ಯ, ರಾಜರತ್ನ ಕುಮಾರ್, ರಿಷಬ್ ಎಸ್ ಮಾರ್ಲಾ, ಗೌತಮ್ ಬಿ, KV ಅಶ್ವತ್ಥನಾರಾಯಣ ರಾವ್, ಚಿತ್ರಾಕ್ಷಿ, ರಕ್ಷಿತಾ ಆರ್ ಶೆಟ್ಟಿ, ಬಿ ಸೂರ್ಯನಾರಾಯಣ್ ಭಟ್, ಚಂದ್ರಹಾಸ ದೇವಾಡಿಗ, ಚರಣ್, ಮಧುಸೂದನ್ ಅಲವರಾಯ, ಪದ್ಮನಾಭ, ಪ್ರೇಮ, ಶಕ್ತಿಪ್ರಸಾದ್ ಅಭಯಂಕರ್, ಗೀತಾ, ವೈಶಾಲಿ, ಸಾರಿಕಾ ಪ್ರೇಮ್ ಸನಿಲ್, ಕಾರುಣ್ಯಾಶ್ವಿತಾ, ಬಿ ಸುಧಾಕರ್ ಶೆಟ್ಟಿ, ಪ್ರಭಾಕರ್ ಐಗಾಳ್, ಸವಿತಾ ಎಸ್ ಶೆಟ್ಟಿ, ಅಶೋಕ್ ಪೂಜಾರಿ, ಶ್ರೀಯುಕ್ತ್ ಪ್ರಭು, ಜಯಶ್ರೀ ದೇವಾಡಿಗ, ಸಂತೋಷ್ ಡಿಸೋಜಾ, ರೇವತಿ, ಚಂದ್ರತೋಟ, ಕಿಶೋರ್, ಯಶಿಕಾ ಆರ್ ದೇವಾಡಿಗ, ಗಿರೀಶ್ ಚಕ್ರಪಾಣಿ, ಜಗದೀಶ್ ಪಿ ಉಳ್ಳಾಲ್, ಮೋಹನ್ ಚಂದರ್, ನರಸಿಂಹ ಎಸ್, ಕಿಶೋರ್ ಕುಮಾರ್ ಶೆಟ್ಟಿ, ಹರೀಶ್ ನಾಯಕ್, ಧನಂಜಯ ಕುಮಾರ್, ನಮಿತಾ ಜೆ ಸಾಲಿಯಾನ್, ಅಶೋಕ್ ಶೆಟ್ಟಿ, ಸುಧೀರ್ ಕುಮಾರ್, ಅನುರಾಧ, ಹರೀಶ್ ಕುಮಾರ್, ರಾಘವೇಂದ್ರ ಶೆಟ್ಟಿ, ಆಶಾ, ಸುಕಲತಾ, ಧನಂಜಯ ಪೂಜಾರಿ, ಶ್ವೇತಾ ಮನೋರಂಜಿತಾಂಚನ್, ಲಾವಣ್ಯ, ಪಾವನ ವೈಪಿ, ಯೋಗೀಶ್, ಶಾಂತ, ಆಶಾ, ಸುಂದರ್ ಪೂಜಾರಿ, ಕೆ ಮಹಾಲಕ್ಷ್ಮಿ ಆಚಾರ್ಯ, ಜಲಜಾಕ್ಷಿ. ಉಪಸ್ಥಿತರಿರುವ ಠೇವಣಿದಾರ ಸದಸ್ಯರು ವೇದಿಕೆಗೆ ಆಗಮಿಸಿ ಗೌರವಿಸಿದಂತಹ BJP ದಕ್ಷಿಣ ಕನ್ನಡ BJP ಜಿಲ್ಲಾ ಅಧ್ಯಕ್ಷರಾದಂತಹ ಶ್ರೀಯುತ ಸತೀಶ್ ಕುಂಪಲ ಅವರಿಗೆ ವಂದನೆಗಳು. ಸೌತ್ ಕೆನರಾ ಫೋಟೋಗ್ರಾಫರ್ಸ್ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಇದರ 10ನೇ ಸಾಲಿನ ಈ ಒಂದು ಸಮ್ಮಾನ ಇದರಲ್ಲಿರುವ ಬೆನ್ನೆಲುಬಾಗಿರುವಂಥ ಇದರ ಅಧ್ಯಕ್ಷರಾಗಿದ್ದಂಥ ನಮ್ಮ ನೆಚ್ಚಿನ ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ನಡ್ಕೊಂಡಿದ್ದೀರಿ. ಇಷ್ಟೊಂದು ಜನ ಮೆಂಬರ್ ಇರುವಂಥ ಒಂದು ಈ ವಿವಿಧೋದ್ದೇಶ ಬ್ಯಾಂಕು ಚೆನ್ನಾಗಾಗಲಿ, ಇನ್ನಷ್ಟು ಒಳ್ಳೆ ಕಾರ್ಯಕ್ರಮ ನಮ್ಮ ಇಲ್ಲೆಲ್ಲ ಸದಸ್ಯಗಳು ತುಂಬ ಆಲ್ ದ ಬೆಸ್ಟ್ ಇವರೇ. ಅಧಿಕಾರಿಗಳು ಮತ್ತು ಎಲ್ಲ ವಲಯದ ಅಧ್ಯಕ್ಷರುಗಳು ಇಲ್ಲಿ ಸ್ಟೇಜಿನ ಹತ್ತಿರ ಇರಬೇಕು. ನಾವು ಕರೀತಾ ಇದ್ದೇವೆ, ಯಾಕಂದರೆ ಬೇಗ ಕಾರ್ಯಕ್ರಮ ಇನ್ನು ಜಾಸ್ತಿ ಹೊತ್ತು ಹೇಳಿದಿಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. SKPA ಕೇಂದ್ರ ಸಮಿತಿಯ ಪದಾಧಿಕಾರಿಗಳು, ಕೇಂದ್ರ ಸಮಿತಿಯ ಪದಾಧಿಕಾರಿಗಳಿರುವಂಥ ನಮ್ಮ ಜಿಲ್ಲಾ ಕಾರ್ಯದರ್ಶಿಯಾಗಿರುವಂತಹ ದಯಾನಂದ್ ಬಂಟ್ವಾಳ್, ಕೋಶಾಧಿಕಾರಿಯಾಗಿರುವಂಥ ನವೀನ್ ರೈ, ಉಪಾಧ್ಯಕ್ಷರು ರಮೇಶ್ ಕಲಾಶ್ರೀ, ಉಪಾಧ್ಯಕ್ಷರಾದಂಥ ಪ್ರವೀಣ್ ಕೋರಿಯಾ, ಜೊತೆ ಕಾರ್ಯದರ್ಶಿಯಾದಂಥ ಹರೀಶ್ ಕೋಟ್ಯಾನ್, ಜೊತೆ ಕಾರ್ಯದರ್ಶಿ ಹೆರಿಕ್ಸ್ ಡಿಸೋಜಾ, ಕ್ರೀಡಾ ಕಾರ್ಯದರ್ಶಿ ರಂಜಿತ್ ಮೆಂಡನ್,
ಮಾಧ್ಯಮ ಪ್ರತಿನಿಧಿ ಹರೀಶ್ ಪಿ ರಾವ್, ಸಂಘಟನಾ ಕಾರ್ಯದರ್ಶಿ ಕೃಷ್ಣರಾವ್ ಕೆ, ಸಂಘಟನಾ ಕಾರ್ಯದರ್ಶಿ ರಮೇಶ್ ಹೊಸಬೆಟ್ಟು, ಛಾಯಾ ಕಾರ್ಯದರ್ಶಿ ರವಿ ಕೋಟ್ಯಾನ್ ವೇದಿಕೆಗಳಿಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೋಶಾಧಿಕಾರಿ ನವೀನ್ ರೈ, ಉಪಾಧ್ಯಕ್ಷರಾದಂಥ ರಮೇಶ್ ಕಲಾಶ್ರೀ ಹಾಗೂ ಪ್ರವೀಣ್ ಕೊರಿಯಾ, ಜೊತೆ ಕಾರ್ಯದರ್ಶಿಗಳಾದಂಥ ಹರೀಶ್ ಕೋಟ್ಯಾನ್ ಹಾಗೂ ಎರಿಕ್ ಡಿಸೋಜಾ, ಕ್ರೀಡಾ ಕಾರ್ಯದರ್ಶಿ ಅವರಾದಂಥ ರಂಜಿತ್ ಮೆಂಡನ್, ಮಾಧ್ಯಮ ಪ್ರತಿನಿಧಿಯಾದಂಥ ಹರೀಶ್ ಪಿ ರಾವ್, ಸಂಘಟನಾ ಕಾರ್ಯದರ್ಶಿ ಆದಂಥ ಕೃಷ್ಣರಾವ್ ಕೆ, ಸಂಘಟನಾ ಕಾರ್ಯದರ್ಶಿ ರಮೇಶ್ ಹೊಸಬೆಟ್ಟು, ಛಾಯಾ ಕಾರ್ಯದರ್ಶಿ ರವಿ ಕೋಟ್ಯಾನ್, ಸಾಂಸ್ಕೃತಿಕ ಕಾರ್ಯದರ್ಶಿ ಚಿದಾನಂದಿಯೇ. ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ 14 ವಲಯಗಳ ಅಧ್ಯಕ್ಷರು, ಬಂಟ್ವಾಳ ವಲಯದಿಂದ ನೂತನ ಅಧ್ಯಕ್ಷರಾಗಿರುವಂಥ ರಾಜೇಂದ್ರ ಕೆ ಹಾಗೂ ನಿಕಟಪೂರ್ವ ಅಧ್ಯಕ್ಷರಾದಂಥ ಕಿಶೋರ್ ಬಿಸಿರೋಡ್ ದಯಮಾಡಿ ವೇದಿಕೆಗಳಿಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬೆಳ್ತಂಗಡಿ ವಲಯದಿಂದ ನೂತನ ಅಧ್ಯಕ್ಷರಾದ ರವಿ ಪೂಜಾರಿನ ರವಿ ಹಾಗೂ ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀ ಸಿಲ್ವಿಯಾ, ಬ್ರಹ್ಮಾವರ ವಲಯದಿಂದ ಶ್ರೀ ಆಲ್ವಿನ್ ಅಂದ್ರಾಡೆ, ಕಾರ್ಕರ ವಲಯದಿಂದ ನೂತನ ಅಧ್ಯಕ್ಷರಾದಂಥ ಪ್ರಮೋದ್ ಚಂದ್ರ ಮುನಿಯಾಲು, ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀ ಸುಶೀಲ್ ಕುಮಾರ್, ಕಾಪು ವಲಯದಿಂದ ಸಂತೋಷ್ ಹಾಗೂ ಸಚಿನ್ ಕುಮಾರ್, ಕುಂದಾಪುರ ವಲಯದಿಂದ ನೂತನ ಅಧ್ಯಕ್ಷರಾದಂಥ ಬಾಲಕೃಷ್ಣ ಶೆಟ್ಟಿ ಹಾಗೂ ನಿಕಟಪೂರ್ವ ಅಧ್ಯಕ್ಷರಾದಂಥ ದಿವಾಕರ್ ಶೆಟ್ಟಿ, ಕುಂದಾಪುರ ವಲಯದಿಂದ ದಿವಾಕರ್ ಶೆಟ್ಟಿ ಹಾಗೂ ಬಾಲಕೃಷ್ಣ ಶೆಟ್ಟಿ, ಮಂಗಳೂರು ವಲಯದಿಂದ ನೂತನ ಅಧ್ಯಕ್ಷರಾದಂಥ ಪ್ರಶಾಂತ್ ಶೆಟ್ಟಿ ಹಾಗೂ ನಿಕಟಪೂರ್ವ ಅಧ್ಯಕ್ಷರಾದಂಥ ಹರೀಶ್ ಶೆಟ್ಟಿಯಾರ್, ಮೂಡಬಿದ್ರೆ ವಲಯದಿಂದ ನೂತನ ಅಧ್ಯಕ್ಷರಾದಂಥ ನಿತಿನ್ ಬೆಳುವಾಯಿ ಹಾಗೂ ನಿಕಟಪೂರ್ವ ಅಧ್ಯಕ್ಷರಾದ ರಾಜೇಶ್ ಎಸ್ ಅಮೀನ್, ಮುಲ್ಕಿ ವಲಯದಿಂದ ನೂತನ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಬಪ್ಪನಾಡು, ನಿಕಟಪೂರ್ವ ಅಧ್ಯಕ್ಷರಾದಂಥ ಪ್ರಕಾಶ್ ಸುವರ್ಣ, ಪುತ್ತೂರು ವಲಯದಿಂದ ನೂತನ ಅಧ್ಯಕ್ಷರಾದಂಥ ಜಯಂತ್ ಗೌಡ, ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀ ರಘು ಶೆಟ್ಟಿ, ಸುಳ್ಯ ವಲಯದಿಂದ ಶಶಿಕಾಂತ್ ಗೌಡ, ಉಡುಪಿ ವಲಯದಿಂದ ದಿವಾಕರ್ ಹಿಡಿಯಕ್ಕ ನೂತನ ಅಧ್ಯಕ್ಷರು ಹಾಗೂ ನಿಕಟಪೂರ್ವ ಅಧ್ಯಕ್ಷರಾದಂಥ ಸುಧೀರ್ ಶೆಟ್ಟಿ, ಸುರತ್ಕಲ್ ವಲಯದಿಂದ ನೂತನ ಅಧ್ಯಕ್ಷರಾದಂಥ ದೇವಿ ಪ್ರಸಾದ್ ಶೆಟ್ಟಿ, ಸುರತ್ಕಲ್ ವಲಯದಿಂದ ನಿಕಟಪೂರ್ವ ಅಧ್ಯಕ್ಷರಾದಂಥ ಅನಂತ ಪದ್ಮನಾಭ, ಉಳ್ಳಾಲ ವಲಯದಿಂದ ನೂತನ ಅಧ್ಯಕ್ಷರಾದಂಥ ರಾಜೇಶ್ ತೊಕ್ಕೊಟ್ಟು, ನಿಕಟಪೂರ್ವ ಅಧ್ಯಕ್ಷರಾದಂತಹ ಪ್ರವೀಣ್ ಬೀರಿ. ದಯಮಾಡಿ ಎಲ್ಲ 14 ವಲಯಗಳ ಅಧ್ಯಕ್ಷರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದರ ಜೊತೆ ನಮ್ಮ ಇವತ್ತಿನ ಆರ್ಕೆಸ್ಟ್ರಾ ಒಂದು ಕಾರ್ಯಕ್ರಮವನ್ನು ನೀಡಿದಂಥ ನಮ್ಮ ಅಮೀರ್ ಅಹಮದ್ ಉಡುಪಿ ಇವರು ಬಂದು ನಮ್ಮ ಒಂದು ಕಾಣಿಕೆಯನ್ನು ನೆನಪಿನ ಕಾಣಿಕೆಯನ್ನು ಪಡೆಯಬೇಕು. ಹಾಗೆ ನಮ್ಮ ಹಾಗೆ ನಮ್ಮ ಇವತ್ತಿನ ನಮ್ಮ ಜೊತೆ ಇವತ್ತು ಕಡಪಾಡಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದಂಥ ವಿಜಯ್ ಕುಮಾರ್ ಅವರಿದ್ದಾರೆ. ಅವರು ನಮ್ಮ ಮೇಲೆ ಬಂದು ನಮ್ಮ ಒಂದು ನೆನಪಿನ ಕಾಣಿಕೆಯನ್ನು ಪಡಿಬೇಕು ಕೇಳಿಕೊಳ್ತಾ ಇದ್ದೇನೆ. ಉಡುಪಿ ವಲಯದಿಂದ ಪ್ರವೀಣ್ ಕೊರಿಯಾ ಸರ್ ಬಂದಿದ್ದಾರೆ, ಅವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಕಡಪಾಡಿಯ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾದಂಥ ಅಶೋಕ್ ರಾವ್ ಮತ್ತು ಮುರಳಿಪಾಯಿ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಗೋಡೆಯವರು ಕುಂದಾಪುರ ಗೋಡೆ ಗೋಡೆಯವರು ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನು ತೆಗೆದುಕೊಳ್ಬೇಕು. ಹಾಗೆ ನಾಗರಾಜ್ ರಾಯಪ್ಪನ ಮಠ ವೇದಿಕೆಗೆ ಆಗಮಿಸಬೇಕು. ನಾಗರಾಜ್ ರಾಯಪ್ಪನ ಮಠ ಅವರು ನಮಗೆ
ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಹಾಗೆ ಗೋಡೆಯವರು ಗಿರೀಶಣ್ಣ ಕುಂದಾಪುರ ಎಲ್ಲಿದ್ದೀರಿ? ಬರಲಿಲ್ವಾ? ನೆಕ್ಸ್ಟ್ ಹಾಗೆಯೇ ಪುನೀಕ್ ನಮಗೆ ಮೊನ್ನೆಯಿಂದ ಈ ಪುನೀಕ್ ನಮ್ಮ ಮೇಲೆ ಬಂದು ಒಂದು ನೆನಪಿನ ಕಾಣಿಕೆಯನ್ನು ತೆಗೆದುಕೊಳ್ಬೇಕು. ಹಾಗೆಯೇ ನಮ್ಮ ಸತೀಶ್ ಹೀರಾ ಉದಯವಾಣಿ ಪತ್ರಕರ್ತರು ಸತೀಶ್ ಹೀರಾ ಅವರು ಮೊನ್ನೆ ಅವರು ಈ ಒಂದು ಸಂಸ್ಥೆಯ ಬಗ್ಗೆ ಬಹಳಷ್ಟು ಕಾಳಜಿ ಇಟ್ಟು ನಮಗೆ ಸಹಕಾರ ನೀಡಿದ್ದಾರೆ. ಸತೀಶ್ ಹೀರಾ ಅವರು ವೇದಿಕೆಗೆ ಬರಬೇಕು. ಸುಧಾಕರ್ ವೈನ್ಗೇಟ್ನ ಹಾಗೆ ಸುಧಾಕರ್ ನಾಯ್ಕ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅಮೀರ್ ಅಹಮದ್ ಅವರು ಸತೀಶ್ ಹೀರಾ ಅವರ ನೇತೃತ್ವದಲ್ಲಿ ನಾವು ಸತೀಶ್ ಹೀರಾ ಅವರೇ ನಮ್ಮ ಮಾಧ್ಯಮದ ತಂಡ ಎಲ್ಲರೂ ಕೂಡ ಮೇಲೆ ಬಂದು ನಮ್ಮ ಒಂದು ಕಿರುಕಾಣಿಕೆಯನ್ನು ತೆಗೆದುಕೊಳ್ಬೇಕು. ಅದರ ನೇತೃತ್ವವನ್ನು ನೀವು ವಹಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಎಲ್ಲರನ್ನ. ಚಂದ್ರಕಾಂತ್ ಟಿಕ್ಕು ಎಲ್ಲಿದ್ದೀರಿ? ಚಂದ್ರಕಾಂತ್ ಟಿಕ್ಕು ಅವರು ವೇದಿಕೆಗೆ ಆಗಮಿಸಬೇಕು. ನಮ್ಮ ಗಣೇಶ್ ಶೆಣೈ ಮತ್ತು ನರೇಂದ್ರ ಅವರು ವೇದಿಕೆಗೆ ಆಗಮಿಸಬೇಕು. ಗಣೇಶ್ ಶೆಣೈ ಮತ್ತು ನರೇಂದ್ರ ಅವರು. ಜಗಣ್ಣ ವಾಣಿ ಎಸ್ ರಾವ್ ನಮ್ಮ ಸಿಂಗರ್ ಮಲ್ಲಿಕಾ ಶೆಟ್ಟಿ ಅವರು ವೇದಿಕೆಗೆ ಆಗಮಿಸಬೇಕು. ಒಂದು ಕಿರುಕಾಣಿಕೆಯನ್ನು ತೆಗೆದುಕೊಳ್ಬೇಕು. ಹಾಗೆ ವಾಣಿ ಎಸ್ ರಾವ್ ಅವರು ವೇದಿಕೆಗೆ ಬಂದು ಉಮೇಶ್ ಆಚಾರ್ಯ ನಮ್ಮ ಸುರತ್ಕಲ್ ನಮ್ಮ ಹೋಟೆಲ್ ಮಾಲಕರು ಎಲ್ಲಿದ್ದಾರೆ? ಉಮೇಶ್ ಅವರು ಬನ್ನಿ. ಅಬೀದ್ ನಮ್ಮ ವಿಡಿಯೋಗ್ರಾಫರ್, ಹಾಗೆ ಫೋಟೋಗ್ರಾಫರ್ ಆಗಿ ಮನೋಜ್, ಆಮೇಲೆ ದ್ರೋಣನ್ನು ಹಾಕಿ ನಮಗೆ ನಿಹಾನ್ ಶೆಟ್ಟಿ ಮತ್ತು ಶ್ರೇಯಸ್ ಅವರು. ನಿಹಾನ್ ಶೆಟ್ಟಿ ಮತ್ತು ಶ್ರೇಯಸ್ ಡ್ರೋನ್ ಆಪರೇಟರ್ಸ್ ಬರಬೇಕು. ನಮ್ಮ ಕಿರು ಕಾಣಿಕೆಯನ್ನು ತೆಗೆದುಕೊಳ್ಬೇಕು. ಅಲ್ಲಿ ಊಟ ಮಾಡಲಿಕ್ಕೆ ಅಲ್ಲಿ ಅವಕಾಶ ಮಾಡಿಕೊಡಿ. ಇನ್ನು ಊಟ ಅಲ್ಲಿ ಕೊಡಲಿಕ್ಕೆ ಹೇಳಿ, ಲೇಟ್ ಮಾಡಬೇಡಿ. ಮತ್ತೆ ಊಟ ಮಾಡಿ ಬಂದು ಇಲ್ಲಿ ಆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಹಾಗೆಯೇ ಕ್ರಾಸ್ತಾರ್ ಅವರು ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಯಾ ಪೈಸೆ ತೆಗೆದುಕೊಳ್ಳದೆ ನಮಗೆ ಕಾರ್ಯಕ್ರಮಕ್ಕೆ ಫೋಟೋಗ್ರಾಫಿ ಮಾಡ್ತಾ ಇರುವಂಥ ಕ್ರಾಸ್ತಾರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಯ ಜೊತೆ ಅವರು ವೇದಿಕೆಗೆ ಬಂದು ನಮ್ಮ ಒಂದು ಅಭಿನಂದನೆಯನ್ನು ಸ್ವೀಕಾರ ಮಾಡಬೇಕು. ಹಾಗೆ ನಮ್ಮ ಸುವರ್ಣ ಆರ್ಟ್ಸ್ ಮಾಲಕರಾದಂಥ ಪ್ರಕಾಶ್ ಸುವರ್ಣರವರು ವೇದಿಕೆಗೆ ಬರಬೇಕು. ಇದು ಎಲ್ಲ ನಮಗೆಲ್ಲ ಫ್ರೀ ಮಾಡಿಕೊಟ್ಟದ್ದು. ಇದು ಅವರ ಬ್ಯಾಕ್ಗ್ರೌಂಡು ಮಾಡಿಕೊಟ್ಟದ್ದು ಎಲ್ಲ ಅವರ ಲೆಕ್ಕದಲ್ಲಿ, ನನ್ನ ಲೆಕ್ಕದಲ್ಲಿ ಅಂತ ಹೇಳಿದ್ದಾರೆ. ಅವರಿಗೆ ಮತ್ತು ಅವರ ತಂಡ ಬಹಳಷ್ಟು ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಭಾಳ
ಸಮಯದ ಅಭಾವ ಇದ್ದರೂ ಅವರು ನಮಗೆ ಕೆಲಸವನ್ನು ಮಾಡಿದ್ದಾರೆ, ಅವರಿಗೆ ಕೃತಜ್ಞತೆಗಳು. ಹಾಗೆ ಈಗ ನಮ್ಮ ಇವತ್ತಿನ ಕಾರ್ಯಕ್ರಮ ನಿರೂಪಣೆ ಮಾಡಿದವರು ನನ್ನ ಭಾಳಷ್ಟು ಆತ್ಮೀಯ ಆದ ದೇವಿ ಪ್ರಸಾದ್ ಶೆಟ್ಟಿ. ಇವರು ಅದಮಾರು ಕಾಲೇಜಿನ ಕನ್ನಡ ಲೆಕ್ಚರರ್ ಆಗಿ ಕಾರ್ಯ ಮಾಡ್ತಾ ಇದ್ದಾರೆ. ಅಲ್ಲಿ ಅವರಿಗೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕೇಳಿಕೊಂಡಾಗ ಭಾಳ ಸಂತೋಷದಿಂದ, ಹಾಗೆ ಆ ಸನ್ಮಾನ ಪತ್ರದ ತಯಾರಿ ಕೂಡ ಅವರೇ ಮಾಡಿಕೊಟ್ಟದ್ದು. ಅವರಿಗೆ ಅನಂತ ಕೃತಜ್ಞತೆಯೊಂದಿಗೆ ವೇದಿಕೆಗೆ ಬಂದು ನಮ್ಮ ಒಂದು ಸಣ್ಣ ಕಿರುಕಾಣಿಕೆ ನಿಮಗೆ ಅದು ದೊಡ್ಡದಾಗಿರ್ಬೋದಾ ಸಣ್ಣದಾಗಿರ್ಬೋದಿಲ್ಲ, ನೀವು ಮಾತ್ರ ವೇದಿಕೆಗೆ ಬರಬೇಕು. ಹಾಗೆ ಅವರ ಜೊತೆ ಅವರನ್ನ ಪರಿಚಯ ಮಾಡಿ ನನಗೆ ಅವರ ಆತ್ಮೀಯತೆಯನ್ನು ಮಾಡಿಕೊಟ್ಟವರು ಚಂದ್ರಶೇಖರ್ ಶೆಟ್ಟಿ, ಫಿಸಿಕಲ್ ಡೈರೆಕ್ಟ್ರ್, ರಿಟೈರ್ಡ್ ಫಿಸಿಕಲ್ ಡೈರೆಕ್ಟ್ರ್ ಅದಮಾರು ಕಾಲೇಜು. ಅವರು ಕೂಡ ವೇದಿಕೆಗೆ ಬಂದು ಒಂದು ಕಿರುಕಾಣಿಕೆಯನ್ನು ತೆಗೆದುಕೊಳ್ಬೇಕು. ಕರುಣಾಕರ್ ಇಲ್ಲಿ ಎಣ್ಣೆ ಮೇಲೆ ಬಂದಿಲ್ಲಲ್ಲ, ನಿಮ್ಮ ಶಾಲೆ ಹಾಕ್ಕೊಳ್ಳಿ ಹೋಗಿ. ಹಾಗೆಯೇ ದ್ರೋನ್ ಹಾಕಿದವರು ನಿಹಾಲ್ ಶೆಟ್ಟಿ ಮತ್ತು ಶ್ರೇಯಸ್. ಅಲ್ಲಿ ಊಟ ತೆಗೆದುಕೊಂಡು ಬಂದು ಇಲ್ಲಿ ಕೂತ್ಕೊಳ್ಳಿ. ಈಗ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡ್ತೇವೆ. ಸೌತ್ ಕೇಂದ್ರ ಫೋಟೋಗ್ರಾಫರ್ಸ್ ವಿದ್ಯುದ್ದೇಶ ಸಹಕಾರಿ ಸಂಘ ಇದರ ದಶಮಾನೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮೆಲ್ಲರ ಆತ್ಮೀಯರು ರಾದಂತಹ ಶ್ರೀ ವಾಸುದೇವರಾವ್ ಅವರೇ, ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಗಣ್ಯರೇ ಹಾಗೂ ಜಿಲ್ಲಾ ಪದಾಧಿಕಾರಿಗಳೇ ಹಾಗೂ ನನ್ನೆಲ್ಲ ಛಾಯಾ ಕುಟುಂಬದ ಮಿತ್ರರೇ, ಸೌತ್ ಕೇಂದ್ರ ಫೋಟೋಗ್ರಾಫರ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಇದರ ಸಹಭಾಗಿತ್ವದಲ್ಲಿ ಆರಂಭವಾದಂತಹ ಈ ಸೌತ್ ಕೇಂದ್ರ ವಿದ್ಯುದ್ದೇಶ ಸಹಕಾರಿ ಸಂಘ ಇವತ್ತು 10ನೇ ವರ್ಷದ ಸಮಾರಂಭದಲ್ಲಿ ನಾವೆಲ್ಲ ಇದ್ದೇವೆ. ಈ ಒಂದು ಸಮಾರಂಭದಲ್ಲಿ ಬಹಳ ಅರ್ಥಪೂರ್ಣವಾಗಿ ನಡೆದಿದೆ. ಭಾಳಷ್ಟು ಈ ಭವ್ಯ ವೇದಿಕೆಯಲ್ಲಿ ಭಾಳಷ್ಟು ಗಣ್ಯ ವ್ಯಕ್ತಿಗಳನ್ನು ಸನ್ಮಾನಿಸುವುದರ ಮೂಲಕ ಈ ಕಾರ್ಯಕ್ರಮವ ಮೂಡಿಬಂದಿದೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಇಬ್ಬರು ಮಹಾನ್ ವ್ಯಕ್ತಿಗಳನ್ನು ಗೌರವಿಸಿದ್ದೇವೆ. ಅದರಲ್ಲಿ ಒಂದು ಕೊಡುಗೆ ದಾನಿಯಾಗಿರುವಂತಹ ಪ್ರಕಾಶ್ ಶೆಟ್ಟಿಯವರನ್ನು, ಮತ್ತೊಂದು ಗೌರವಾನ್ವಿತ ಎನ್ ರಾಜೇಂದ್ರ ಕುಮಾರ್ ಅವರನ್ನು. ಎನ್ ರಾಜೇಂದ್ರ ಕುಮಾರ್ ಅವರ ಬಗ್ಗೆ ಹೇಳುವುದಾದರೆ, ಈ ಬ್ಯಾಂಕ್ ಆರಂಭವಾದಾಗ ಪ್ರಪ್ರಥಮವಾಗಿ ಸುಮಾರು 50,000 ರೂಪಾಯಿಯ ಒಂದು ಕಂಪ್ಯೂಟ್ರನ್ನು ಕೊಟ್ಟವರು ಅವರು ಅಂತ ಹೇಳಲಿಕ್ಕೆ ಭಾಳಷ್ಟು ಸಂತೋಷವಾಗ್ತದೆ. ಮಾತ್ರವಲ್ಲ, ಒಂದು ವೃತ್ತಿಪರ ಸಂಘಟನೆ ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ವಿದ್ಯುದ್ದೇಶ ಸಹಕಾರಿ ಸಂಘವನ್ನು ಸ್ಥಾಪಿಸಿದಂಥ ಕೀರ್ತಿ ಇವತ್ತು ಸೌತ್ ಕೇಂದ್ರ ಫೋಟೋಗ್ರಾಫರ್ ಅಸೋಸಿಯೇಷನ್ ಇದ್ದು, ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಛಾಯಾಗ್ರಾಹಕರು ಒತ್ತಡದಲ್ಲಿರ್ತೇವೆ. ಈ ಒತ್ತಡದ ನಡುವೆ ನಮಗೆ ಒಂದಿಷ್ಟು ಸಮಯವನ್ನು ಈ ರೀತಿಯ ಕುಟುಂಬ ಸಮ್ಮಿಲನ ಅಥವಾ ಪ್ರತಿಭಾ ಪುರಸ್ಕಾರ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಮನಸ್ಸಿಗೆ ಮದವನ್ನು ನೀಡ್ತದೆ. ಈ ನಿಟ್ಟಿನಲ್ಲಿ ಈ ಬ್ಯಾಂಕಿನ ದಶಮಾನೋತ್ಸವ ಕಾರ್ಯಕ್ರಮದ ಈ ಒಂದು ಸಂದರ್ಭದಲ್ಲಿ ಈ ಬ್ಯಾಂಕ್ ಬಹಳ ಉನ್ನತ ಮಟ್ಟಕ್ಕೆ ಕೊಂಡೊಯ್ದಂತಹ, ಕಳೆದ 10 ವರ್ಷಗಳಿಂದ ಯಶಸ್ವಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಶ್ರೀ ವಾಸುದೇವರಾವ್ ಮತ್ತು ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಮತ್ತು ಈ ಬ್ಯಾಂಕನ್ನು ಬೆಳೆಸಿದಂತಹ ನನ್ನೆಲ್ಲ 2 ಜಿಲ್ಲೆಯ ಛಾಯಾಗ್ರಾಹಕ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ SKPA. ಇವರು ಠೇವಣಿದಾರರು ಕೂಡ ಆಗಿದ್ದಾರೆ. ನಮ್ಮ ಸಹಕಾರಿ ಸಂಘಕ್ಕೆ ಉತ್ತಮವಾಗಿ ಪ್ರೋತ್ಸಾಹ ನೀಡ್ತಾ ಬಂದಿದ್ದಾರೆ. ಇವರಿಗೂ ಕೂಡ ನಮ್ಮ ಅಧ್ಯಕ್ಷರಾದಂಥ ಕೆ ವಾಸುದೇವರಾವ್ ಕುರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಶ್ರೀ ಆನಂದ್ ಎನ್. ಉಡುಪಿ ಶಾಖೆಯ ಠೇವಣಿದಾರರಾದಂಥ ಅನುರಾಧ ಹಾಗೂ ಹರೀಶ್ ಕುಮಾರ್ ಪರವಾಗಿ ಮಹೇಶ್ ಅವರು ಗೌರವ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಹೇಶ್, ಉಡುಪಿ ವಲಯದಿಂದ. ಉಡುಪಿ ಶಾಖೆ ಅಭಿವೃದ್ಧಿ ಸಮಿತಿಯ ಸದಸ್ಯರುಗಳಾದಂಥ ಪ್ರಕಾಶ್ ಶೇರಿಗರ್, ಜನಾರ್ದನ್ ಕೊಡುವರು, ಹರೀಶ್ ಶೆಟ್ಟಿ, ರಂಜನ್ ಕುಮಾರ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಕಾಶ್ ಶೇರಿಗರ್, ಜನಾರ್ದನ್ ಕೊಡುವರು, ಹರೀಶ್ ಶೆಟ್ಟಿ, ರಂಜನ್ ಕುಮಾರ್. ಕೊನೆಯ ಹಂತದ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದು ನಿಂತಿದ್ದೇನೆ. ಈಗ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಎಲ್ಲ ನೆಮ್ಮದಿಯಿಂದ ಭಾಗವಹಿಸ್ತಾ ಇದ್ದೇನೆ ನಾನು. ಈಗ ನನಗೆ ನಾವು ಇಷ್ಟು ದಿನದ ಪ್ರಯತ್ನ, ಆ ಎದೆ ಬಡಿತ, ಆ ಕಷ್ಟಗಳು ಏನು ಹೇಗೆ ಎತ್ತ ಹೋಗ್ಬೋದು ಅನ್ನುವಂಥ ಒಂದು ಹೆದರಿಕೆಯಲ್ಲಿ ನಾವು ಇದ್ದೆವು. ಆದರೆ ನಾವು ನಂಬಿಕೊಂಡು ಬಂದಿರುವಂಥ ದೇವರು ನಮ್ಮನ್ನು ಬಿಡಲಿಲ್ಲ. 100ಕ್ಕೆ 100 ನನಗೆ ಸಂತೋಷದ ಒಂದು ಸುದಿನ ಅಂತ ಈ ದಿವಸ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನನಗೆ ಒಂದು ಈಗ ಇಲ್ಲಿ ಕೆಳಗೆ ಬಂದರು, ನಮ್ಮ ಮಗುವೀರ ಸಂಘದ ಕಾರ್ಯದರ್ಶಿಯವರು ಬಂದರು. ಅಣ್ಣ ಅಧ್ಯಕ್ಷರೇ, ಕಾರ್ಯದರ್ಶಿಯವರು ಬಂದು ನನ್ನನ್ನು ಅಲ್ಲಿ ಇದ್ದವರು ಬಂದು ನನ್ನ ಹತ್ರ ಹೇಳಿದರು, ನಮ್ಮ ಒಂದು ಇಂಥ ಒಂದು ನಮ್ಮ ಹಾಲಲ್ಲಿ ಇಷ್ಟರ ತನಕ ಇಷ್ಟು ಚಂದದ ಕಾರ್ಯಕ್ರಮ ಇಷ್ಟರ ತನಕ ಆಗಲಿಲ್ಲ ಅಂತ ನನ್ನ ಹತ್ರ ಬಂದು ಹೇಳಿದರು. ಇದು ನಮಗೆ ಆ ದೇವರು ಹೊರ ಕೊಟ್ಟದ್ದು. ನಮಗೆ ಇತ್ತೆ ಒಂಜಿ ಈಗ ಒಂದು ಭರವಸೆಯನ್ನು ನಮಗೆ ಕೊಡ್ತಾ ಇದ್ದಾರೆ. ಅವರು ನಮ್ಮ ಮೇಲೆ ಎಷ್ಟು ಆತ್ಮೀಯತೆ ಇದೆ ಅನ್ನುವಂಥದ್ದನ್ನು ನಾವು ಈಗ ಕಾಣಬೇಕು. 17 ಸೆನ್ಸ್ ಜಾಗ ಅವರಿಗಾಗಿ, 12 ಸೆನ್ಸ್ ಜಾಗ ಒಂದು ಕಡೆ ಅವರಿಗಾಗಿ ಮೀಸಲಿಟ್ಟಿದ್ದಂಥ ಒಂದು ಜಾಗ ಇದೆ ಅಂತೆ. ಆ ಜಾಗವನ್ನು ನಾವು ನಿಮಗೆ ಕೊಡ್ತೇವೆ ಅನ್ನುವಂಥ ಒಂದು ಮಾತನ್ನು ಅದನ್ನು ನಮ್ಮ ಶಾಸಕರ ಹತ್ರ ಮಾತಾಡಿ ನಾವು ಮಾಡುವ ಅನ್ನುವಂಥ ಒಂದು ಮಾತನ್ನು ಅವರು ಇವತ್ತು ಹೇಳಿದ್ದಾರೆ. ಅದು ಈಗಾಗಲೇ ಅವರಿಗಾಗಿ ಅದು ಎಲೌಟ್ ಆಗುವಂಥ ಎಲ್ಲ ಹಂತದಲ್ಲಿರುವಂಥ ಸಂದರ್ಭದಲ್ಲಿ ನಿಮಗೆ ಯಾವ ರೀತಿಯಾಗಿ ಕೃತಜ್ಞತೆ ಹೇಳಿದರೂ ನಮಗೆ ಸಾಕಾಗಲಿಲ್ಲ. ನಿಮ್ಮ ಈ ಸಂಘ, ನಿಮ್ಮ ಮೊಗವೀರರ ಸಂಘ ಅನ್ನುವಂಥದ್ದು ಅದು ಬಹಳ ಪ್ರೀತಿ ವಿಶ್ವಾಸವನ್ನು ಬೆಳೆಸುವಂಥ ಸಂಘ. ನಾನು ನೋಡಿದ್ದೇನೆ, ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಕರಾವಳಿ ಭಾಗದ ಮೀನುಗಾರರ ಮನಸ್ಸು, ಅದು ಅವರ ಹೃದಯಶೀಲತೆಯನ್ನು ನಾವು ಕಂಡಿದ್ದೇವೆ. ಭಾಳಷ್ಟು ಆತ್ಮೀಯರು ನಮ್ಮ ಮಿತ್ರರಿದ್ದಾರೆ. ಅವರು ಎಲ್ರಿಗೂ, ನಿಮ್ಮ ಎಲ್ಲ ಸಮಾಜದ ಬಾಂಧವರಿಗೆ, ನಿಮ್ಮ ಮೊಗವೀರ ಸಭಾದ ಎಲ್ಲ ಸದಸ್ಯರಿಗೆ, ಕಾರ್ಯದರ್ಶಿಯವರಿಗೆ, ಉಪಾಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ನಮನವನ್ನು ಸಲ್ಲಿಸ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ. ಮತ್ತು ನಾನು ಬೇರೇನು ಹೇಳಲಿಕ್ಕೆ ಹೋಗೋದಿಲ್ಲ. ಕೊನೆಯದಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗಿದ್ದರೆ ಅದಕ್ಕೆ ದಯವಿಟ್ಟು ಕ್ಷಮೆಯನ್ನು ಕೊಡಬೇಕು. ಸಣ್ಣ ಪುಟ್ಟ ಕೆಲಸ ಏನಾದರೂ ಆಗ್ತದೆ. ಯಾಕಂತ ಹೇಳಿದರೆ 100ಕ್ಕೆ 100 ಯಾವುದೇ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಕಷ್ಟ ಉಂಟು. ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ಬೋದು. ಇದು ನಮ್ಮ ಮನೆಯ ಕಾರ್ಯಕ್ರಮ ಅಂತ ಹೇಳಿಕೊಂಡು ತಾವು ದಯವಿಟ್ಟು ನಮಗೆ ಸಹಕಾರವನ್ನು ಕೊಡಬೇಕು ಅಂತ ಕೇಳಿಕೊಳ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಮುಖ್ಯ ಕಾರಣಕರ್ತರು ಮಂಗಳೂರು ವಲಯ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಮಂಗಳೂರು ವಲಯದ ಎಲ್ಲ ಸದಸ್ಯರು,
ಅಧ್ಯಕ್ಷರು, ನಿಕಟಪೂರ್ವ ಅಧ್ಯಕ್ಷರು, ಈಗಿನ ಅಧ್ಯಕ್ಷರು ಎಲ್ಲ ಒಟ್ಟಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದೀರಿ. ಅವರಿಗೆ ಅನಂತ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆ ನಮ್ಮ ಬ್ಯಾಂಕಿನ ಸಿಬ್ಬಂದಿ ರಾಜೇಶ್ ಮತ್ತು ಎಲ್ಲ ತಂಡ ಇದಕ್ಕೆ ಹಗಲಿರುಳು ದುಡಿದಿದೆ. ಅವರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಛಾಯಾಗ್ರಾಹಕರಾಗಿ ನಮ್ಮದೇ ಕಾರ್ಯಕ್ರಮಕ್ಕೆ ಛಾಯಾಗ್ರಾಹಕರು ನಮಗೆ ಸಿಕ್ಕುವುದು ಭಾರಿ ಕಷ್ಟ ಆಗ್ತದೆ. ಆದರೆ ಇಲ್ಲಿ ಒಂದು ತಂಡ ಅದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿ, ಪರೋಕ್ಷವಾಗಿ ನಾನು ಯಾರಿಗಾದರೂ ಅಭಿನಂದನೆಯನ್ನು ಹೇಳುವಂಥದ್ದು ಮರೆತು ಹೋಗಿದರೆ ಅದಕ್ಕೆ ನನಗೆ ಕ್ಷಮೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಎಸ್. కుమారి గంటకోసారి అడిగేస్తున్నావే అత్తారింటిదారే కుమారి గంటకోసారి అడిగేస్తున్నావే అత్తారింటిదారే రాంచకు పోరి నిన్నే కోరి ఎక్కల మంది ఎక్కించే పరారి పంతా తిరిగి ముందే ప్రగసాను పెట్టుకో నచ్చావని ఐసలే కరిగి ఐ లవ్ యూ చెప్పేసా చాలా ఎక్కువే నువ్వు బ్రేకింగ్ న్యూస్ అయి వచ్చావని మెగా 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 మీటర్ నీలో ఉంది మెగా మీటర్ నువ్వే నాకు లక్కీ మ్యాటర్ కొట్టేద్దాం పోస్టర్ మెగా 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 మీటర్ నీలో ఉంది మెగా మీటర్ నువ్వే నాకు లక్కీ మ్యాటర్ కొట్టేద్దాం పోస్టర్ தோல் பறக்கத மம்பட்டி